ದಕ್ಷಿಣ ಕನ್ನಡ ಜಿಲ್ಲಾ ರೈತ ತೆಂಗು ಉತ್ಪಾದಕರ ಕಂಪೆನಿ ಇದರ ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ರೈತ ಮಿತ್ರರಿಗೆ ಷೇರು ಪ್ರಮಾಣಪತ್ರವನ್ನು ನೀಡತಕ್ಕಂಥ ಕಾರ್ಯಕ್ರಮ ಮತ್ತು ಕೃಷಿ ವಿಜ್ಞಾನದ ಬಗ್ಗೆ ಮಾಹಿತಿ ಕಾರ್ಯಕ್ರಮದ ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ವಂದಿಸುತ್ತಾ, ಈ ಭೂಮಿಯ ಸೃಷ್ಟಿಯ ಸಂದರ್ಭದಲ್ಲಿ ಈ ಭೂಮಿಗೆ ದೇವತೆಗಳಿಂದ ಕೊಡಲ್ಪಟ್ಟಂಥ ಅನನ್ಯ 3 ರತ್ನಗಳು, ಒಂದು ಕಲ್ಪವೃಕ್ಷ, ಒಂದು ಕಾಮಧೇನು, ಮತ್ತೊಂದು ಸುಗಂಧ ಪುಷ್ಪ ಪಾರಿಜಾತ. ಇದು ದೇವತೆಗಳ ಕೊಡುಗೆ ಎಂಬುದು ನಾವು ನಂಬಿದ್ದೇವೆ. ಈ ಕಲ್ಪವೃಕ್ಷದ ಅಭಿವೃದ್ಧಿಯನ್ನು ಮತ್ತು ಅದನ್ನು ಬೆಳೆಸ್ತಕ್ಕಂಥ ನಮ್ಮ ರೈತರ ಕಷ್ಟಗಳನ್ನು ಮನಗಂಡು ಕಳೆದ 2 ವರ್ಷಗಳ ಹಿಂದೆ ಸ್ಥಾಪನೆಗೊಂಡಂಥ ಅವರ ಸಂಕಷ್ಟಗಳನ್ನು ಪರಿಹರಿಸಿ ಅವರಿಗೆ ಒಂದು ಸಂತೃಪ್ತಿಯ ಬದುಕನ್ನು ನೀಡಬೇಕು ಅಂತ ಹೇಳ್ತಕ್ಕಂಥ ಒಳ್ಳೆಯ ಉದ್ದೇಶದಿಂದ ಪ್ರಾರಂಭಗೊಂಡಂಥ ಕಂಪೆನಿಯೇ ದಕ್ಷಿಣ ಕನ್ನಡ ಜಿಲ್ಲಾ ತೆಂಗು ರೈತ ಬೆಳೆಗಾರರ ಕಂಪೆನಿ. ಭಾರತದ ಒಂದು ಬಹುವಾರ್ಷಿಕ ಬೆಳೆ. ಭಾರತ ತೆಂಗು ಉತ್ಪಾದನೆಯಲ್ಲಿ ಮೊದಲ ಸ್ಥಾನವನ್ನು ಪಡ್ಕೊಂಡಿದೆ. ಅದರಲ್ಲೂ ನಾವು ಹೆಮ್ಮೆ ಪಡುವಂಥದ್ದು ಏನಂತಂದರೆ, ಭಾರತದ ತೆಂಗು ಉತ್ಪಾದನೆಯಲ್ಲಿ ಕರ್ನಾಟಕ ಮೊದಲ ಸ್ಥಾನದಲ್ಲಿರುವಂಥದ್ದು. 30% ತೆಂಗಿನಕಾಯಿ ಉತ್ಪಾದನೆ ನಮ್ಮ ಕರ್ನಾಟಕದಲ್ಲಿದೆ. ದಕ್ಷಿಣ ಕನ್ನಡ ಜಿಲ್ಲಾ ತೆಂಗು ರೈತ ಉತ್ಪಾದಕರ ಕಂಪನಿ ನಿಯಮಿತ ಆಗಸ್ಟ್ 5, 2021 ಸ್ಥಾಪನೆಗೊಳ್ಳುತ್ತೆ. ಆರಂಭಿಕ ಹಂತದಲ್ಲಿ ನಮ್ಮ ಈ ತೆಂಗು ರೈತ ಸಂಸ್ಥೆಯಲ್ಲಿ ಸದಸ್ಯತ್ವವನ್ನು ಪಡ್ಕೊಳ್ಳುವ ಸಂದರ್ಭದಲ್ಲಿ ಆಯಾಯ ತಾಲೂಕುಗಳಿಗೆ, ಆಯಾಯ ಗ್ರಾಮಗಳಿಗೆ ಹೋಗಿ ತೆಂಗು ರೈತರನ್ನು ಭೇಟಿಯಾಗಿ ಸುಮಾರು 332 ಗ್ರಾಮಗಳನ್ನು ಒಳಗೊಂಡು ಈ ತನಕ 14,400ಕ್ಕೂ ಹೆಚ್ಚು ತೆಂಗು ರೈತರು ನಮ್ಮ ಸಂಸ್ಥೆಯಲ್ಲಿ ಸದಸ್ಯತ್ವವನ್ನು ಪಡ್ಕೊಂಡಿದ್ದಾರೆ. ಈ ಸದಸ್ಯತ್ವವನ್ನು ಮಾಡುವಂತಹ ಸಂದರ್ಭದಲ್ಲಿ ಪ್ರತಿ ರೈತರು ಎಷ್ಟು ತೆಂಗಿನ ಮರಗಳು ಇದ್ದಾವೆ, ಅವರ ಹತ್ರ ಎಷ್ಟು ತೆಂಗಿನಕಾಯಿ ಉತ್ಪಾದನೆ ಆಗ್ತಾ ಇದೆ ಅನ್ನುವ ಪೂರ್ತಿ ಮಾಹಿತಿಯನ್ನು ಕಲೆ ಹಾಕ್ಕೊಂಡಿದ್ದೇವೆ. ಈ ಮಾಹಿತಿ ಪ್ರಕಾರ ನಮ್ಮ ಸಂಸ್ಥೆಯಲ್ಲಿ ನೋಂದಾವಣೆಗೊಂಡಿರುವಂಥ ಗಿಡಗಳು 12 ಲಕ್ಷಕ್ಕಿಂತಲೂ ಹೆಚ್ಚು ತೆಂಗಿನ ಮರಗಳು ನೋಂದಾವಣೆಗೊಂಡಿರುತ್ತವೆ. ಸದಸ್ಯರು ಹೆಚ್ಚಾದಾಗೆ ತೆಂಗಿನಕಾಯಿ ಉತ್ಪಾದನೆ ಹೆಚ್ಚಾಗಿರುವಂತೆ ಈ ತೆಂಗಿನಕಾಯಿ ಉತ್ಪಾದನೆಗೆ ಯಾವ ರೀತಿ ರೈತರಿಗೆ ಒಂದು ಮೌಲ್ಯವರ್ಧನೆ ಮಾಡಿ ಅಥವಾ ಯಾವ ರೀತಿ ಆದಾಯವನ್ನು, ಯಾವ ರೀತಿ ಉದ್ಯೋಗಗಳನ್ನು ಒದಗಿಸಿಕೊಡಬೇಕು ಅನ್ನುವಂಥ ಸ್ಪಷ್ಟವನ್ನು ಯೋಚನೆಗಳನ್ನು ಮಾಡುತ್ತಿದ್ದಾಗ ಹಲವಾರು ಯೋಜನೆಗಳನ್ನು ಸಂಸ್ಥೆ ಅಳವಡಿಸ್ತಾ ಇದೆ. ಪ್ರಾಥಮಿಕ ಹಂತದಲ್ಲಿ ರೈತರು ಏನು ಮಾಹಿತಿಗಳನ್ನು ಕೊಟ್ಟಿದ್ದಾರೆ, ಆ ರೈತರಿಗೆ ಮಾಹಿತಿಗಳನ್ನು ತಿಳಿಸುವಂಥದ್ದಾಗಿರ್ಬೋದು ಅಥವಾ ಮುಂದಿನ ನಮ್ಮ ಖರೀದಿಗಳಾಗಿರ್ಬೋದು, ಎಲ್ಲವುಗಳಿಗಾಗಿ ಶಾಖೆಗಳನ್ನು ಆರಂಭವಾಗ್ತಾ ಇದೆ. ಆಲ್ರೆಡಿ ನಮ್ಮ ಹತ್ರ 7 ಶಾಖೆಗಳು ಆಲ್ರೆಡಿ ಓಪನ್ ಆಗಿದೆ, ಆರಂಭ ಆಗಿದೆ. 7 ಶಾಖೆಗಳು ಪುತ್ತೂರಿನಲ್ಲಿ ಕಾರ್ಪೊರೇಟ್ ಆಫೀಸ ಉದ್ಘಾಟನೆಗೊಂಡಿದೆ. ಪುತ್ತೂರಿನ ವಿಟ್ಲದಲ್ಲಿ ಹೆಡ್ ಆಫೀಸ್ ಇದೆ, ಮುಖ್ಯ ಕಚೇರಿ ಇದೆ. ಅದೇ ರೀತಿ ಕಡಬದಲ್ಲಿ, ಸುಳ್ಯ, ಪಂಜ, ಬೆಳ್ತಂಗಡಿ ಇಲ್ಲಿ ಶಾಖೆಗಳು ಆಲ್ರೆಡಿ ಆರಂಭವಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ, ಬರೋ ತಿಂಗಳಲ್ಲಿ ಮಂಗಳೂರು ಮತ್ತು ಮೂಡಬಿದಿರೆಯಲ್ಲಿ ಕೂಡ ಮತ್ತು ನೆಲ್ಯಾಡಿಯಲ್ಲಿ ನಮ್ಮ ಸಂಸ್ಥೆಯ ಶಾಖೆ ಆರಂಭಗೊಳ್ತಾ ಇದೆ. ಪ್ರಸ್ತುತ ಈಗ ಯೋಜನೆಗಳೇನು ಆರಂಭ ಆಗಿದೆ, ಕಳೆದ ತಿಂಗಳಲ್ಲಿ ನಾವು 5 ಯೋಜನೆಗಳನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಮೊದಲನೇದಾಗಿ ಯೋಜನೆ ಅಂತಂದರೆ ಕಲ್ಪವೃಕ್ಷ ಯೋಜನೆ. ಕಲ್ಪವೃಕ್ಷ ಯೋಜನೆ ಏನು ಅಂತಂದರೆ, ಒಂದು ತೆಂಗಿನಕಾಯಿ ಏನಿದೆ, ಅದು ತೆಂಗಿನ ಮರ ಏನಿದೆ, ತೆಂಗು ಬೆಳೆಗಾರರು ಬೆಳೀತಿದ್ದಾರೆ, ತೆಂಗಿನಕಾಯಿಯನ್ನು
ಪೂರ್ತಿಯಾಗಿ ಉಪಯೋಗಿಸಿಕೊಂಡು ಆದಾಯವನ್ನು ಗಳಿಸಿಕೊಡುವಂತಹ ಯೋಜನೆ. ಕಲ್ಪವೃಕ್ಷ ಏನು ಅಂತಂದರೆ ಅದರಲ್ಲಿ ನಾವು ಬಿಸಾಡುವಂತಹ ವಸ್ತು ಏನೂ ಇಲ್ಲ. ಮಾನ್ಯ ಉಪಾಧ್ಯಕ್ಷರು ಆವಾಗಲೇ ಹೇಳಿದಂತೆ ದೇವಲೋಕದಿಂದ ನಮಗೆ ಸಿಗಿರುವಂತಹ ಒಂದು ಉತ್ಪನ್ನ ಅಂತಂದರೆ ತೆಂಗಿನಕಾಯಿ, ಅದು ಗೊತ್ತೇ ಇದೆ ಎಲ್ಲರಿಗೂ ಕೂಡ. ಆದರೆ ಅದರ ಪೂರ್ತಿಯಾದ ಬಳಕೆ ಮಾಡ್ತಾ ಇಲ್ಲ ಯಾರು. ನಮ್ಮ ಕಲ್ಪವೃಕ್ಷ ಯೋಜನೆಯಲ್ಲಿ ಏನು ಅಳವಡಿಸಿಕೊಂಡಿದ್ದೇವೆ, ಇಡೀ ತೆಂಗಿನಕಾಯಿಯನ್ನು ರೈತರಿಂದ ಖರೀದಿ ಮಾಡಿಕೊಂಡು, ಸೊ ತೆಂಗಿನಕಾಯಿಯಲ್ಲಿ ಹೊರಗಡೆ ಸಿಪ್ಪೆ ಏನಿದೆ ಅದರಲ್ಲಿ ಉತ್ಪನ್ನಗಳಾಗಿರ್ಬೋದು, ಕೋಕೋಪೀಟ್ ಆಗಿರ್ಬೋದು ಅಥವಾ ನಾರಿನ ಉತ್ಪನ್ನಗಳಾಗಿರ್ಬೋದು ಅವುಗಳನ್ನು ಮಾಡುವಂಥದ್ದು. ಅದರಿಂದ ನೆಕ್ಸ್ಟ್ ಇರುವಂತಹ ಗೆರಟೆ ಏನಿದೆ, ಗೆರಟೆಯಲ್ಲಿ ಅನೇಕ ಉತ್ಪನ್ನಗಳಿದ್ದಾವೆ. ಇವತ್ತಿನ ಸಭೆಯಲ್ಲಿ ಆಲ್ರೆಡಿ ಅವರೊಂದು ಶಾಪ್ ಹಾಕಿದ್ದಾರೆ. ನಾವು ಸಂಸ್ಥೆಯಿಂದ ತರಬೇತಿ ಕೊಟ್ಟಿರುವಂತಹ ಮಹಿಳೆಯರು ತಯಾರಿ ಮಾಡಿರುವಂತಹ ಗೆರಟೆ ಉತ್ಪನ್ನಗಳು, ಗೆರಟೆಯಿಂದ ಅನೇಕ ಉತ್ಪನ್ನಗಳನ್ನು ಮಾಡಲಾಗುತ್ತೆ. ಅದೇ ರೀತಿ ಒಳಗಿರುವಂತಹ ತೆಂಗಿನಕಾಯಿ ಏನಿದೆ ಅದರಿಂದ ಮಾಡಿರುವಂತಹ ಎಣ್ಣೆ ಆಗಿರ್ಬೋದು, ಅನೇಕ ರೀತಿಯ ಉತ್ಪನ್ನಗಳಾಗಿರ್ಬೋದು ಅವುಗಳನ್ನು ಮಾಡುವಂಥದ್ದು. ಸರ್ವೇ ಸಾಮಾನ್ಯ ನಾವೆಲ್ಲರೂ ತೆಂಗಿನಕಾಯಿ ಹೊಡೆದ ಮೇಲೆ ಅದರಲ್ಲಿರುವಂತಹ ನೀರನ್ನು ಎಸೆದೇ ಬಿಡ್ತೇವೆ, ಯಾರೂ ಉಪಯೋಗಿಸ್ತಾ ಇಲ್ಲ. ಆದರೆ ಅದರಿಂದ ಕೂಡ ಒಂದು ಉತ್ಪನ್ನ ಮಾಡಬಹುದು ಅನ್ನೋದು ನಮ್ಮ ಸಂಸ್ಥೆಯಲ್ಲಿ ಒಳಗೊಂಡಿರುವಂಥದ್ದು. ಸೊ ಇದೇ ರೀತಿ ತೆಂಗಿನ ಸತ್ತು ಹೋಗಿರುವಂತಹ ಮರವನ್ನು ಕೂಡ ಒಂದು ಉತ್ಪನ್ನವಾಗಿ ಮಾರಾಟ ಮಾಡಿ ತಯಾರು ಮಾಡಿ ಅದರಿಂದ ಒಂದು ಉತ್ಪನ್ನವನ್ನು ಮಾಡುವಂಥದ್ದು. ಆಲ್ರೆಡಿ ನಮ್ಮ ಸಂಸ್ಥೆಗೆ ಅನೇಕ ರಿಕ್ವೈರ್ಮೆಂಟ್ಗಳು ಏನಿದೆ ಅವುಗಳನ್ನು ತಯಾರಿ ಮಾಡ್ತಾ ಇದ್ದೇವೆ, ಅವುಗಳನ್ನು ಕಳಿಸ್ಕೊಟ್ಟಿದ್ದೇವೆ. ಆಲ್ರೆಡಿ ಮುಂದಿನ ದಿನಗಳಲ್ಲಿ ಇಮಿಡಿಯೇಟಾಗಿ ಸ್ಟಾರ್ಟ್ ಆಗಲಿಕ್ಕಿದೆ. ಸೊ ಈ ರೀತಿ ಒಂದು ತೆಂಗಿನಕಾಯಿ ಏನಿದೆ, ತೆಂಗಿನ ಮರ ಏನಿದೆ ಅದು ಸಂಪೂರ್ಣವಾದಂತಹ ಉಪಯೋಗ ಮಾಡುವಂಥದ್ದು ಕಲ್ಪವೃಕ್ಷ ಯೋಜನೆಯಲ್ಲಿರುವಂತಹ ಒಳಗೊಂಡಿರುವಂತಹ ಯೋಜನೆ. ನಮ್ಮ ಸಂಸ್ಥೆಯಿಂದ ಅನೇಕ ಉತ್ಪನ್ನಗಳನ್ನು ಆಲ್ರೆಡಿ ನಮ್ಮ ಮಾರುಕಟ್ಟೆಗೆ ತಂದಿದ್ದೇವೆ. ಅದರಲ್ಲಿ ನೀವು ಇವತ್ತು ಗಮನಿಸಬಹುದು, ವರ್ಜಿನ್ ಕೋಕೋನಟ್ ಆಯಿಲ್, ತೆಂಗಿನ ಹಾಲಿನಿಂದ ತೆಗೆದಿರುವಂತಹ ಎಣ್ಣೆ, ತೆಂಗಿನ ಹಾಲಿಂದ ತೆಗೆದಿರುವಂತಹ ಎಣ್ಣೆ, ಕೋಕೋನಟ್ ಆಯಿಲ್ ಆಗಿರ್ಬೋದು, ಕೊಬ್ಬರಿ ಎಣ್ಣೆ, ತೆಂಗಿನಕಾಯಿ ಅಂತ ಉಪ್ಪಿನಕಾಯಿ, ಅದು ಹೊಸ ಒಂದು ಮಾದರಿ. ಸೊ ಉಪ್ಪಿನಕಾಯಿಯನ್ನು ಕೂಡ ತೆಂಗಿನ ಉಪ್ಪಿನಕಾಯಿಯನ್ನು ತಯಾರು ಮಾಡಿದ್ದೇವೆ. ಅದೇ ರೀತಿ ತೆಂಗಿನಕಾಯಿ ಗೆರಟೆಯಿಂದ ಮಾಡಿರುವಂಥ ಉತ್ಪನ್ನಗಳು, ಅದೇ ರೀತಿ ಅನೇಕ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ತರ್ತಾ ಇದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಅನೇಕ ಉತ್ಪನ್ನಗಳು ಮಾರುಕಟ್ಟೆಗೆ ಬರಲಿಕ್ಕಿದೆ. ಇನ್ನೊಂದು ಯೋಜನೆ ಕಲ್ಪರಸ ಯೋಜನೆ. ಕಲ್ಪರಸ ಯೋಜನೆ ಆಲ್ರೆಡಿ ಎಲ್ಲರೂ ಕೇಳಿರ್ಬೋದು. ಸೊ ಕಲ್ಪರಸ ಏನು ಅಂತಂದರೆ ತೆಂಗಿನಕಾಯಿಯನ್ನು ಒಂದು ಉತ್ಪನ್ನ ಆದರೆ ಅದರಿಂದ ಹೊಂಬಾಳೆಯಿಂದ ತೆಗೆದಿರುವಂತಹ ಆರೋಗ್ಯಕರವಾದಂಥ ಪಾನೀಯ. ಸೊ ಅದನ್ನು ಕೂಡ ನಾವು ಆರಂಭ ಮಾಡಿದ್ದೇವೆ. CPCRA ಟೆಕ್ನಾಲಜಿ ಅವರನ್ನು ನಾವು ಪರ್ಚೇಸ್ ಮಾಡ್ಕೊಂಡಿದ್ದೇವೆ. ಅದಕ್ಕಾಗಿ ಶಾಖೆಯನ್ನು ಅಥವಾ ಕಟ್ಟಡವನ್ನು ದೊಡ್ಡ ತೋಟದಲ್ಲಿ ನಿರ್ಮಾಣಗೊಂಡು ಅದರ ಲೈಸೆನ್ಸ್ ಆಗಿರೋದು ಏನು ಪ್ರಕ್ರಿಯೆಗಳಿದೆ ಅದು ನಡೀತಾ ಇದೆ ಆಲ್ರೆಡಿ. ಇನ್ನು ಬರುವ ತಿಂಗಳಲ್ಲಿ ಅದಕ್ಕೆ ಅಪ್ಲಿಕೇಶನ್ಸ್ ಹಾಕುವಂತಹ ಎಲ್ಲ ಅಪ್ಲಿಕೇಶನ್ಸ್ ಕೂಡ ರೆಡಿ ಆಗಲಿಕ್ಕಿದೆ. ಸೊ ಇದು ಕಲ್ಪರಸ ಯೋಜನೆಯಲ್ಲಿ ಒಂದು ರೈತನು ಏನು ತೆಂಗಿನಕಾಯಿಯಿಂದ ಪಡುವಂಥ ಉತ್ಪನ್ನ ಆದಾಯ ಏನಿದೆ ಅದರಿಂದ ದ್ವಿಗುಣಗೊಳಿಸುವಂತಹ ಒಂದು ಯೋಜನೆ ಕಲ್ಪರಸ ಯೋಜನೆಯಲ್ಲಿದೆ. ಸೊ ಇನ್ನೊಂದು ಯೋಜನೆ ಕಲ್ಪ ಸಮೃದ್ಧಿ ಯೋಜನೆ. ಸೊ ಕಲ್ಪ ಸಮೃದ್ಧಿ ಯೋಜನೆ ಅಂತಂದರೆ ಆಲ್ರೆಡಿ ತುಂಬ ಜನ ನೋಡಿರ್ಬೋದು. ನಮ್ಮ ರೈತರ ಸದಸ್ಯರು ಏನಿದ್ದಾರೆ, ಷೇರು ಹೂಡಿಕೆದಾರರು ಯಾರಿದ್ದಾರೆ, ಸೊ ಅವರು ನಮ್ಮ ಸಂಸ್ಥೆಯಲ್ಲಿ ಇಡುವಂತಹ ಠೇವಣಿಗಳಿಗೆ 12% ಗರಿಷ್ಠವಾದಂತಹ 12% ಒಂದು ಬಡ್ಡಿ ದರವನ್ನು ಕೊಡುವಂಥ ವ್ಯವಸ್ಥೆ. ಸೊ ಹೆಚ್ಚಿನವರು ಮನಸ್ಸಲ್ಲಿರುವಂಥದ್ದು ಹೇಗೆ ಕೊಡ್ತಾರೆ ಅಂತೇಳಿ. ಸೊ ನಮ್ಮ ಸಂಸ್ಥೆಯಲ್ಲಿ ಯಾವುದೇ ಒಂದು ಪಡೆದಂತಹ ಠೇವಣಿ ಏನಿದೆ ಅದನ್ನು ಇತರರಿಗೆ ಸಾಲ ಕೊಟ್ಟು ಅದರಲ್ಲಿ ಬಡುವಂಥ ಗಡಿಗೆಗಳನ್ನು ಯಾವುದು ಕೊಡುವಂಥದ್ದಲ್ಲ. ತೆಂಗಿನಕಾಯಿ ಏನಿದೆ ಅದನ್ನು ಖರೀದಿ ಮಾಡಿ ಅದರ ಮೌಲ್ಯವರ್ಧನೆ ಮಾಡಿ ಅದರಲ್ಲಿ ಬರುವಂತಹ 20% ನಮಗೆ ಬರುವಂಥ ಆದಾಯದಲ್ಲಿ 12% ರೈತರಿಗೆ ಕೊಡುವಂತಹ ನಮ್ಮ ಒಂದು ಯೋಚನೆ. ಯಾಕೆಂತಂದರೆ ಬ್ಯಾಂಕಿನಗಳಲ್ಲಿ ಸಾಲ ತಗೊಂಡ್ರೂ ಕೂಡ 12% ನಾವು ಬಡ್ಡಿಯನ್ನು ಕಟ್ಟಬೇಕಾಗತ್ತೆ. ಆದರೆ ಅದನ್ನು ನಾವು ರೈತರಿಗೆ ಕೊಡೋದರಿಂದಾಗಿ ಹೆಚ್ಚಿನ ಆದಾಯ ರೈತರಿಗೆ ಸಿಗುವಂತಹ ಒಂದು ಯೋಜನೆ ನಮ್ಮ ಸಂಸ್ಥೆಯಲ್ಲಿ ಒಳಗೊಂಡಿರುವಂಥದ್ದು. ಅದರ ಬಗ್ಗೆ ಹೆಚ್ಚಿನ ನಿಮಗೆ ಮಾಹಿತಿ ಬೇಕಾದಲ್ಲಿ ನಮ್ಮ ಪುತ್ತೂರಿನ ಸಂಸ್ಥೆ ಕಾರ್ಪೊರೇಟ್ ಆಫೀಸ್ ಇದೆ. ಅದರಲ್ಲಿ ನೀವು ಯಾವತ್ತೇ ನೀವು ಕಾಲ್ ಮಾಡಿದಾಗಲೂ ನಿಮಗೆ ಎಲ್ಲ ಮಾಹಿತಿಗಳನ್ನು ತಿಳಿಸ್ಕೊಡಲಾಗತ್ತೆ. ಅದೇ ಕಾರಣದಿಂದಾಗಿ ಕಲ್ಪ ಸಂಪರ್ಕ ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ. ಏನಂತಂದರೆ ರೈತರು ಏನು ಮಾಹಿತಿಗಳು ಬೇಕಾಗುತ್ತೆ, ಸಂಸ್ಥೆಯಿಂದ ಯಾವುದಾದ್ರೂ ಮಾಹಿತಿಗಳು ಬೇಕಾದಲ್ಲಿ ಶುಲ್ಕರಹಿತವಾದಂತಹ ಕಾಲ್ ಸೆಂಟರನ್ನು ಕೂಡ ನಮ್ಮ ಸಂಸ್ಥೆಯಿಂದ ಆರಂಭ ಮಾಡಿರುವಂಥದ್ದು ಕಲ್ಪ ಸಂಪರ್ಕ ಯೋಜನೆ. ಸೊ ತಾವುಗಳು ಯಾವುದೇ ಭಾಷೆಗಳಲ್ಲಾಗಿರ್ಬೋದು, ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು ಅಥವಾ ತುಳುವಲ್ಲಿ ಬೇಕಾದರೂ ನೀವು ತಾವುಗಳು ಮಾತಾಡ್ಬೋದು. ಸಂಸ್ಥೆಯಿಂದ ಯಾವುದೇ ವಿಷಯಗಳನ್ನು ಕೂಡ ತಾವು ಟೋಲ್ ಫ್ರೀ ಕಾಲ್ ನಂಬರ್ ಅಥವಾ ಶುಲ್ಕರಹಿತ ಕರೆಯಲ್ಲಿ ಮಾಡಿ ತಿಳ್ಕೊಳ್ಬೋದು. ಸೊ ಇದು ಅದಲ್ಲದೆ ನಮ್ಮ ಸಂಸ್ಥೆಯದು ವೆಬ್ಸೈಟನ್ನು ನೀವು ನೋಡಿದರೆ ನಮ್ಮ ಸಂಸ್ಥೆಯ ಎಲ್ಲ ಮಾಹಿತಿಗಳು ಸ್ಟಾರ್ಟಿಂದ ಇವಾಗಿನವರೆಗಿನ ಎಲ್ಲ ಮಾಹಿತಿಗಳು ಕೂಡ ಒಳಗೊಂಡಿದೆ. ಇನ್ನೊಂದು ಯೋಜನೆ ಕಲ್ಪ ಸೇವಾ ಯೋಜನೆ. ಕಲ್ಪ ಸೇವಾ ಯೋಜನೆ ಏನು ಅಂತಂದರೆ ತೆಂಗಿನಕಾಯಿ ಕೊಯ್ಲುಗಾರರ ಸಮಸ್ಯೆ ಇರುವಂತಹ ವ್ಯವಸ್ಥೆಗೆ ಆಲ್ರೆಡಿ ನಮ್ಮ ಹತ್ರ ಒಂದು 580 ಜನರ ಸಂಪರ್ಕ ಇರಿದೆ.
ಆ ಏರಿಯಾದಲ್ಲಿ ಯಾವುದಾದ್ರೂ ತೆಂಗಿನ ಕೊಯ್ಲುಗಾರರು ಅಗತ್ಯ ಇತ್ತು ಅಂತಂದರೆ ಆ ಏರಿಯಾದಲ್ಲಿ ಅಥವಾ ಗ್ರಾಮದಲ್ಲಿ ಯಾರಿದ್ದಾರೆ ಅವರನ್ನು ಕಳಿಸಿಕೊಡುವಂಥ ವ್ಯವಸ್ಥೆ ಕೂಡ ನಮ್ಮ ಕಲ್ಪ ಸೇವಾ ಯೋಜನೆಯಲ್ಲಿ ಒಳಗೊಂಡಿರುವಂಥದ್ದು. ಸೊ ಈ ಎಲ್ಲ ಕಲ್ಪವೃಕ್ಷ ಯೋಜನೆ, ಕಲ್ಪರಸ ಯೋಜನೆ, ಕಲ್ಪ ಸಂಪರ್ಕ ಯೋಜನೆ, ಕಲ್ಪ ಸಮೃದ್ಧಿ ಯೋಜನೆ ಆ್ಯಂಡ್ ಕಲ್ಪ ಸೇವಾ ಯೋಜನೆ, ಈ 5 ಯೋಜನೆಗಳು ನಮ್ಮ ತೆಂಗು ರೈತರಿಗೆ ಹೆಚ್ಚಿನ ಆದಾಯವನ್ನು ಮತ್ತು ಹೆಚ್ಚಿನ ಮಾಹಿತಿಗಳನ್ನು ಕೊಡಲಿಕ್ಕೋಸ್ಕರನೇ ಆರಂಭವಾಗಿರುವಂಥದ್ದು. ಮುಂದಿನ ದಿನಗಳಲ್ಲಿ ಉದ್ಯೋಗ ಕೂಡ ಇದರಲ್ಲಿ 2,000ಕ್ಕೂ ಹೆಚ್ಚು ಉದ್ಯೋಗ ಅಂತ ಸೃಷ್ಟಿಯಾಗುವಂತಹ ಎಲ್ಲ ಯೋಜನೆಗಳು ಈ ಯೋಜನೆಯಲ್ಲಿ ಒಳಗೊಂಡಿರುವಂಥದ್ದು. ಸೊ ಇನ್ನು ಮುಂದಿನ ದಿನಗಳಲ್ಲಿ ಅನೇಕ ಉತ್ಪನ್ನಗಳು, ಅನೇಕ ಕೆಲಸ ಕಾರ್ಯಗಳು ಸಂಸ್ಥೆಯಿಂದ ನಡೆದು ಬರಲಿಕ್ಕಿದೆ. ಸೊ ಅವುಗಳಿಗೆಲ್ಲ ತಮ್ಮ ಸಹಕಾರ, ಸಹನೆ ಎಲ್ಲವೂ ಅತಿ ಮುಖ್ಯ ಅಂತ ಹೇಳುತ್ತಾ ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಹೇಳುತ್ತಾ ನನ್ನ ಪ್ರಾಸ್ತಾವಿಕ ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ಈ ಕರ್ನಾಟಕದ ಅವಿಭಾಜ್ಯ ಅಂಗ ಇದು ಪೌಷ್ಟಿಕಾಂಶಗಳ ಆಗರ ಮತ್ತು ತೆಂಗಿನ ಮರದಿಂದ ಅನೇಕ ಉತ್ಪನ್ನಗಳನ್ನು ಪಡೆಯಬಹುದಾಗಿದೆ. ಆದ್ದರಿಂದಲೇ ತೆಂಗಿನ ಮರವನ್ನ ಕಲ್ಪವೃಕ್ಷವೆಂದು ಕರೆಯುವುದು. ತೆಂಗಿನ ಉದ್ಯಮಕ್ಕೆ ರೂಪುರೇಷೆ ನೀಡಲು ಮತ್ತು ತೆಂಗು ರೈತರ ಆದಾಯದ ಹರಿವನ್ನ ಸುಧಾರಿಸಲು 2021ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ತೆಂಗು ರೈತ ಉತ್ಪಾದಕರ ಕಂಪನಿ ನಿಯಮಿತ ಸ್ಥಾಪನೆಯಾಯಿತು. ಕರ್ನಾಟಕದಾದ್ಯಂತ 12 ಲಕ್ಷಕ್ಕೂ ಅಧಿಕ ಫಲಭರಿತ ತೆಂಗಿನ ಮರಗಳು ಜೊತೆಗೆ 14,000ಕ್ಕೂ ಅಧಿಕ ತೆಂಗಿನ ರೈತರು ಈ ಸಂಸ್ಥೆಯಲ್ಲಿ ಸದಸ್ಯರಾಗಿದ್ದಾರೆ. ಈ ಸಂಸ್ಥೆಯ ಮೂಲಕ ಒಂದು ಹೊಸ ಯೋಜನೆಯನ್ನ ಪರಿಚಯಿಸಲಾಗುತ್ತಿದೆ, ಕಲ್ಪವೃಕ್ಷ. ಈ ಯೋಜನೆಯು ತೆಂಗು ಕೃಷಿ ಮತ್ತು ತೆಂಗಿನ ಉದ್ಯಮವನ್ನ ಉತ್ತೇಜಿಸುವ ಆಶಯವನ್ನ ಹೊಂದಿದೆ. ಇತ್ತೀಚಿನ ದಿನಗಳಲ್ಲಿ ತೆಂಗು ಮತ್ತು ಅದರ ಉತ್ಪನ್ನಗಳು ಮಾರುಕಟ್ಟೆಯ ಗಮನವನ್ನ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ. 2027ರ ಹೊತ್ತಿಗೆ ಈ ಮಾರುಕಟ್ಟೆಯು $7,184.3 ಮಿಲಿಯನ್ ತಲುಪಲಿದೆ ಎಂದು ಅಂದಾಜಿಸಲಾಗಿದೆ. ಇದರಲ್ಲಿ ಭಾರತವು ಶೇಕಡ 31.45ರಷ್ಟು ತೆಂಗಿನ ಉತ್ಪನ್ನಗಳನ್ನು ಉತ್ಪಾದಿಸಿದರೆ ಬಳಕೆಯಲ್ಲಿ 3ನೇ ಸ್ಥಾನದಲ್ಲಿದೆ. ಆದರೆ ಈ ಉದ್ಯಮವು ಹಲವು ಸವಾಲುಗಳನ್ನ ಎದುರಿಸುತ್ತಿದೆ. ತೆಂಗು ಎಣ್ಣೆಯ ಗಾಣಗಳನ್ನ ಅತಿ ಹೆಚ್ಚಾಗಿ ಅವಲಂಬಿಸಿದೆ. ಮಾರ್ಕೆಟಿಂಗ್ ಆಗಿ ಸರಿಯಾದ ವ್ಯವಸ್ಥೆಗಳಿಲ್ಲ ಮತ್ತು ಅತಿ ಮುಖ್ಯವಾಗಿ ಕಾರ್ಮಿಕರ ಸಮಸ್ಯೆ ಅತಿಯಾಗಿ ಕಾಡುತ್ತಿದೆ. ಕಲ್ಪವೃಕ್ಷ ಯೋಜನೆಯು ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವನ್ನ ಒದಗಿಸುವ ಉದ್ದೇಶವನ್ನ ಹೊಂದಿದೆ. ನಮ್ಮ ಸಂಗ್ರಹ ಕೇಂದ್ರಗಳು ರೈತರೊಂದಿಗೆ ನೇರವಾಗಿ ಸಂಪರ್ಕವನ್ನ ಹೊಂದಿದ್ದು ಕೇಂದ್ರೀಕೃತ ಉತ್ಪಾದನಾ ಘಟಕ ಮತ್ತು ತನ್ನದೇ ಆದ ಸರಬರಾಜು ವ್ಯವಸ್ಥೆಯನ್ನ ಹೊಂದಿರುತ್ತದೆ. ರೈತರಿಗೆ ಅತಿ ಹೆಚ್ಚಿನ ಲಾಭದೊಂದಿಗೆ ತೆಂಗಿನ ಮರದ ಯಾವುದೇ ವಸ್ತುವನ್ನು ವ್ಯರ್ಥ ಮಾಡದೆ ಸಂಪೂರ್ಣ ಉಪಯೋಗ ಮಾಡುವುದು ಈ ಯೋಜನೆಯ ಆಶಯ. ಈ ಯೋಜನೆಯ ಮುಖಾಂತರ ಅಡುಗೆ ಪರಿಕರಗಳು, ವರ್ಜಿನ್ ತೆಂಗಿನ ಎಣ್ಣೆ, ತೆಂಗಿನ ಸಕ್ಕರೆ ಮತ್ತು ಬೆಲ್ಲ, ಜೆಲ್ಲಿ, ವೈನ್ ಮತ್ತು ವಿನೆಗರ್, ಸ್ನಾಕ್ಸ್, ಕುಕೀಸ್ ಮತ್ತು ಹಾಲಿನ ಪುಡಿಗಳು, ತುರಿದ ಮತ್ತು ತುಂಡರಿಸಿದ ತೆಂಗಿನಕಾಯಿಗಳು, ದೀಪದ ಎಣ್ಣೆ ಮತ್ತು ಪಶು ಆಹಾರಗಳು, ಪೀಠೋಪಕರಣಗಳು ಹಾಗೂ ಅಲಂಕಾರಿಕ ವಸ್ತುಗಳು, ಸ್ಮರಣಿಕೆಗಳು ಮತ್ತು ಉಡುಗೊರೆಗಳು, ಹೀಗೆ ಇನ್ನೂ ಅನೇಕ ಉತ್ಪನ್ನಗಳನ್ನ ಮಾರುಕಟ್ಟೆಗೆ ಪರಿಚಯಿಸಲಿದ್ದೇವೆ. ಕಲ್ಪವೃಕ್ಷ ಒಂದು ನವೀನ ಹಾಗೂ ಪರಿಸರ ಸ್ನೇಹಿ ಪ್ರಯೋಗ. ಈ ಯೋಜನೆಯು ನಮ್ಮ ಕರಾವಳಿಯ ಆರ್ಥಿಕತೆಗೆ ಬಲ ನೀಡುವುದಲ್ಲದೆ ನಮ್ಮ ಜೀವನ ಶೈಲಿಯನ್ನ ಉತ್ತಮವಾಗಿಸುತ್ತದೆ. ಈ ಯೋಜನೆಯನ್ನ ಯಶಸ್ವಿಗೊಳಿಸಲು ನಮ್ಮೊಂದಿಗೆ ಕೈ ಜೋಡಿಸಿ. ಕಲ್ಪವೃಕ್ಷ. ಕೃಷಿ ವಿಜ್ಞಾನ ಕೇಂದ್ರ ಮಾಹಿತಿ ಇದೆಯಾ ನಿಮಗೆ? ಕೃಷಿ ವಿಜ್ಞಾನ ಕೇಂದ್ರ ಬಗ್ಗೆ ಎಷ್ಟು ಜನ ಗೊತ್ತಿದೆ? ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಯಾರಾದರೂ ಭೇಟಿ ನೀಡಿದ್ರಾ? ಕೃಷಿ ವಿಜ್ಞಾನ ಕೇಂದ್ರ ಅಂದರೆ ಜಿಲ್ಲೆಯಲ್ಲಿ ಇರುವಂಥ, ಅಂದರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಉದ್ದೇಶ ಏನಂದರೆ ತಾಂತ್ರಿಕ ಮಾಹಿತಿ ನೀಡುವಂಥದ್ದು. ನಮ್ಮಲ್ಲಿ ವಿಜ್ಞಾನಿಗಳಿದ್ದಾವೆ, 5 ಜನ ವಿಜ್ಞಾನಿಗಳು. ಅಂದರೆ ವಿಷಯ ಆಧಾರಿತ ಪಶು ವಿಜ್ಞಾನ ಆಗ್ಬೋದು, ಮಣ್ಣು ಪರೀಕ್ಷೆ ಯಾವ ಥರ ಮಾಡುವಂಥದ್ದು, ತೋಟಗಾರಿಕೆ ವಿಷಯಗಳು, ಈ ಥರ ನಮ್ಮಲ್ಲಿ 5 ಜನ ನಾವು ಕಾರ್ಯನಿರ್ವಹಿಸ್ತಾ ಇದ್ದೇವೆ. ನಮ್ಮಲ್ಲಿ ಏನಂದರೆ ಯಾವುದೇ ರೈತರಿಗೆ ಯಾವುದೇ ಬೆಳೆ ಆಗ್ಬೋದು ಅದರ ಬಗ್ಗೆ ಮಾಹಿತಿ ನೀಡುವಂಥದ್ದು. ಮತ್ತು ನಮ್ಮಲ್ಲಿ ಕೆಲವೊಂದು ಪ್ರಾತ್ಯಕ್ಷಿಕೆಗಳನ್ನು ಅದರೊಟ್ಟಿಗೆ ರೈತ ತರಬೇತಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವಂಥದ್ದು. ಇಲ್ಲಿ ಇವತ್ತು ಸೇರೋ ಉದ್ದೇಶ ಅಂದರೆ ತೆಂಗಿನ ಬಗ್ಗೆ ನಿಮಗೆ ಮಾಹಿತಿ ನೀಡುವಂಥದ್ದು. ನಿಮಗೆ ಯಾವುದೇ ಸಮಸ್ಯೆ ಇದ್ದರೆ, ಅಂದರೆ ತೋಟಗಾರಿಕೆ ಬೆಳೆಗಳಲ್ಲಿ ಏನಾದರೂ ಡೌಟ್ ಇದ್ದರೆ ನನ್ನಲ್ಲಿ ನೀವು ಕೇಳ್ಬೋದು. ಇಲ್ಲಾಂದರೆ ಮತ್ತೆ ನಾನು ನಂಬರ್ ಕೂಡ ಕೊಟ್ಟಿರ್ತೀನಿ, ನೀವು ಕಾಲ್ ಮಾಡ್ಬೋದು. ಸೊ ನಿಮಗೆ ಇವಾಗ ಯಾವ ವಿಷಯ ಬಗ್ಗೆ ಮಾತಾಡಬೇಕು ಅಂದರೆ ಅದ್ರ ಬಗ್ಗೆ ನಾನು ಕಂಟಿನ್ಯೂ ಮಾಡ್ತೀನಿ. ಸ್ಪೆಸಿಫಿಕ್ ಆಗಿ ಏನಾದರೂ ಬೇಕು ಅಂದರೆ, ಇಲ್ಲಾಂದರೆ ತೆಂಗಿನ ಬಗ್ಗೆ ನಾನು ಮಾಹಿತಿಯನ್ನು ಇಲ್ಲಿ ನಿಮಗೆ ನೀಡ್ತೀನಿ. ಅಂದರೆ ತೆಂಗು ಕೃಷಿಯನ್ನು ಯಾವ ಥರ ಮಾಡಬೇಕು ಅಂದರೆ ಹೆಚ್ಚು, ಅಂದರೆ ಈಗೆಲ್ಲ ಮಾಡ್ತಾ ಇದ್ದಾರೆ
ವೈಜ್ಞಾನಿಕ ರೀತಿಯಲ್ಲಿ ಹೆಚ್ಚು ಆದಾಯ ಅಂದರೆ ನಮಗೆ ಯಾವಾಗ ಈಲ್ಡ್ ಜಾಸ್ತಿ ಬರುತ್ತೋ ಅವಾಗೇ ಪ್ರಾಫಿಟ್ ಆಗೋದು. ಯಾಕಂದರೆ ತೆಂಗು ಯಾವಾಗೂ ಮಾರ್ಕೆಟ್ ಒಂದೇ ಥರ ಇರೋದಿಲ್ಲ, ವರ್ಷದಲ್ಲಿ ಏರುಪೇರು ಆಗ್ತಾ ಇರ್ತದೆ. ಸೊ ಅವಾಗ ನಾವು ಅದನ್ನ ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂದರೆ ನಮಗೆ ತೆಂಗಿನ ಇಳುವರಿ ಜಾಸ್ತಿ ಬೇಕಾಗತ್ತೆ. ಸಾಮಾನ್ಯವಾಗಿ ಒಂದು ಗಿಡದಿಂದ 80ರಿಂದ 200 ತನಕನೂ ತೆಂಗಿನ ಇಳುವರಿಯನ್ನು ನಾವು ಪಡ್ಕೋಬೋದು. ಮಂಡ್ಯ, ತುಮಕೂರು ಕಡೆ ಎಲ್ಲ ತೆಂಗಿನಲ್ಲಿ ಒಂದು ಮರದಿಂದ 200ರಿಂದ 300 ಕಾಯನ್ನು ತಗೊತಿದ್ದಾರೆ. ಬಟ್ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಏನಾಗ್ತಿದೆ ಅಂದರೆ, ದಕ್ಷಿಣ ಕನ್ನಡದಲ್ಲಿ ಕೆಲವರು ಹೆಚ್ಚು ಅಂದರೆ ತೆಂಗಿನ ಬಗ್ಗೆ ಹೆಚ್ಚು ಆಸಕ್ತಿ ತೋರಿಸ್ತಾ ಇಲ್ಲ. ಸೊ ಇಲ್ಲಿ ಮೇನ್ ಪ್ರಧಾನ ಬೆಳೆ ಅಡಿಕೆ ಆಗಿರೋದ್ರಿಂದ ತೆಂಗಿಗೆ ಬೇಕಾಗಿರುವಂಥ ಪೋಷಕಾಂಶಗಳನ್ನೆಲ್ಲ ನಾವು ಪೂರೈಸಲಿಕ್ಕೆ ಆಗ್ತಾ ಇಲ್ಲ. ಬಟ್ ಅದರಿಂದ ಏನಾಗ್ತಾ ಇದೆ, ಇಳುವರಿ ಕಡಿಮೆ ಆಗ್ತದೆ. ಇಲ್ಲ ಅಂದರೆ ಇಳುವರಿ ಇದ್ದರೂ ಕೂಡ ರೋಗ ಕೀಟಗಳ ಸಮಸ್ಯೆ ಜಾಸ್ತಿ ಇದೆ. ನುಸಿ ರೋಗ ಆಗ್ಬೋದು, ಈಗ ಸ್ಪೈರಲಿಂಗ್ ವೈಟ್ ಫ್ಲೈ ಅಂತ ಈ ಥರ ಎಲ್ಲ ಕೆಲವು ರೋಗ ಕೀಟಗಳ ಸಮಸ್ಯೆ ಜಾಸ್ತಿ ಇದೆ. ಯಾಕೆ ರೋಗ ಕೀಟಗಳ ಸಮಸ್ಯೆ ಜಾಸ್ತಿ ಇದೆ ಅಂದರೆ, ನಾವು ಸರಿಯಾಗಿ ಅದಕ್ಕೆ ಆರೈಕೆ ಮಾಡ್ತಾ ಇಲ್ಲ, ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮಾಡ್ತಾ ಇಲ್ಲ. ಮೊದಲನೇದಾಗಿ ನಾವು ಯಾವುದೇ ಒಂದು ಕೃಷಿ ಮಾಡಬೇಕು ಅಂದರೆ ಒಂದು ಬೆಳೆಗೆ ಮುಖ್ಯವಾಗಿ 16 ಪೋಷಕಾಂಶಗಳ ಅವಶ್ಯಕತೆ ಇರ್ತದೆ. ಯಾವುದೇ ಬೆಳೆಗಾಗ್ಬೋದು 16ರಿಂದ 18 ಪೋಷಕಾಂಶಗಳ ಅವಶ್ಯಕತೆ ಇರ್ತದೆ. ವಾತಾವರಣದಲ್ಲಿ 3 ಪೋಷಕಾಂಶಗಳು ಸಿಗ್ತಾ ಇರುವಂಥದ್ದು. ಇನ್ನು ಉಳಿದಿರುವ ಪೋಷಕಾಂಶಗಳು 3 ಅಂದರೆ ನಾವು NPK ಅಂತ ಏನು ಹೇಳ್ತೀವಲ್ಲ, ಸಾರಜನಕ, ರಂಜಕ, ಪೊಟ್ಯಾಷನ್ನ ಕೊಡ್ತಿದ್ದೀವಿ. ಬಟ್ ಅದನ್ನು ಯಾರು ತೆಂಗಿಗೆ ಕೊಡ್ತಾ ಇಲ್ಲ. ಪ್ರಧಾನ ಪೋಷಕಾಂಶಗಳು ಕೂಡ ಕೊಡ್ತಾ ಇಲ್ಲ. ಕೇವಲ ನಾವು ಏನು ಹಟ್ಟಿ ಗೊಬ್ಬರ ಆಗ್ಬೋದು, ಸಗಣಿ ಗೊಬ್ಬರ ಅಂತ ಏನು ಸಿಗ್ತಾ ಇದೆಯಲ್ಲ ಅದನ್ನಷ್ಟೇ ಒಂದು ಬುಟ್ಟಿ ಅಂತ ಹೇಳಿ ನಿಮ್ಮ ಪ್ರಕಾರದಲ್ಲಿ ಕೊಡುವಂಥ, ಅದು ಕೂಡ ವರ್ಷದಲ್ಲಿ 2 ವರ್ಷಕ್ಕೆ ಒಂದ್ಸರಿ ಕೊಡುವಂಥ. ಇದರಿಂದ ಏನಾಗ್ತಾ ಇದೆ, ಇಳುವರಿ ಕಡಿಮೆ ಆಗ್ತಾ ಇದೆ. ಯಾವುದೇ ಕೃಷಿಗೆ ಪೋಷಕಾಂಶಗಳ ನಿರ್ವಹಣೆ, ನೀವು ಸಾವಯವ ಆಗ್ಬೋದು ಅಥವಾ ಇನ್ಆರ್ಗ್ಯಾನಿಕ್ ಆಗ್ಬೋದು, ಅಟ್ಲೀಸ್ಟ್ ಒಂದು ಪೋಷಕಾಂಶಗಳನ್ನು ನಾವು ಗಿಡಕ್ಕೆ ಕೊಟ್ಟಾಗಷ್ಟೇ ಅದರಲ್ಲಿ ಇಳುವರಿ ಬರಲಿಕ್ಕೆ ಸಾಧ್ಯ ಆಗ್ತದೆ. ಸುಮಾರು ಫೋನ್ ಕಾಲ್ಸ್ ಬರ್ತಾ ಇದೆ, ನಮ್ಮಲ್ಲಿ ಕಾಯಿ ಸೈಜ್ ಇಲ್ಲಾಂದರೆ ಕಾಯಿ ಉದುರ್ತಾ ಇದೆ. ಇವೆಲ್ಲ ಸಮಸ್ಯೆಗಳಾಗುವಂಥದ್ದು ಪೋಷಕಾಂಶಗಳ ಕೊರತೆಯಿಂದ. ತೆಂಗು ನಿಮಗೆ ಗೊತ್ತಿದೆ, ಏಕದಳ ಬೆಳೆ ಆಗಿರೋದ್ರಿಂದ ತೆಂಗಿನ ಬೇರು ಒಳಗೆ ಹೋಗೋದಿಲ್ಲ, ಹರಡುತ್ತದೆ. ಸೊ ಅದರಲ್ಲಿ ಮುಖ್ಯವಾದ ಬೇರು ಒಳಗೆ ಹೋಗೋದಿಲ್ಲ. ಆದಷ್ಟು ಅಲ್ಲಿ ಏನು ಏಕದಳ ಬೆಳೆ ಇದೆಯಲ್ಲ, ತೆಂಗಿನ ಬೇರುಗಳು ಹರಡ್ತಾ ಇದೆ. ಅದಕ್ಕೆ ನಾವು ತೆಂಗಿಗೆ ಅಂತರ ಜಾಸ್ತಿ ಕೊಡುವಂಥದ್ದು. ಸೊ ಮತ್ತು ನಾವು ಏನು ಗೊತ್ತಾ, ನೀರಿನ ಪೂರೈಕೆ ಕೂಡ ತೆಂಗಿಗೆ ತುಂಬ ಅವಶ್ಯಕತೆ ಆಗಿರ್ತದೆ. ಸೊ ಈ ಏನು ಪ್ರಧಾನ ಪೋಷಕಾಂಶಗಳಂತ ಏನು ಹೇಳಿದೆಯಲ್ಲ, ಇದರ ಪಾತ್ರ ಯಾವ ಥರ ನಿರ್ವಹಿಸ್ತದೆ ಅಂದರೆ, ಈ ಸಾರಜನಕ ಮುಖ್ಯವಾಗಿ ನಾವು ಹಸಿರಿನ ಬೆಳವಣಿಗೆ ಅಂದರೆ ಎಲೆ ಬೆಳವಣಿಗೆ ಚೆನ್ನಾಗಿ ಆಗಬೇಕು ಅಂದರೆ ಸಾರಜನಕ ಅಂಶ ನಾವು ಕೊಡಬೇಕಾಗತ್ತೆ. ಸಾರಜನಕನ ನೀವು ಯಾವ ಥರ ರೀತಿಯಲ್ಲಿ ಆದರೂ ಕೊಡ್ಬೋದು. ಸಗಣಿ ಗೊಬ್ಬರದಲ್ಲೂ ಕೂಡ ಇದೆ, ಇಲ್ಲ ಅಂದರೆ ಹಟ್ಟಿ ಗೊಬ್ಬರದಲ್ಲಿ ಇದೆ, ಕೋಳಿ ಗೊಬ್ಬರದಲ್ಲಿದೆ, ಎರೆಹುಳ ಗೊಬ್ಬರದಲ್ಲಿದೆ. ಇಲ್ಲ ಅಂದರೆ ನಿಮಗೆ ಸಗಣಿ ಮತ್ತು ಹಟ್ಟಿ ಗೊಬ್ಬರ ವ್ಯವಸ್ಥೆ ಇಲ್ಲ ಅನ್ನೋದಾದರೆ ನೀವು ಯೂರಿಯಾ ಮುಖಾಂತರ ಕೂಡ ಸಾರಜನಕವನ್ನು ನಾವು ಗಿಡಕ್ಕೆ ಕೊಡಬೇಕಾಗತ್ತೆ. ಸೊ ಈ ಥರ ಸಾರಜನಕ ಕೊಡೋದ್ರಿಂದ ಬೆಳವಣಿಗೆ ಚೆನ್ನಾಗಾಗ್ತದೆ. ನೆಕ್ಸ್ಟ್ ನಾವು ರಂಜಕ ಇಲ್ಲಿ ರಾಕ್ ಫಾಸ್ಫೇಟ್ ಮುಖಾಂತರ ಕೊಡಬೇಕಾಗತ್ತೆ, ಶಿಲಾರಂಜಕ. ಯಾಕೆಂದರೆ ಇಲ್ಲಿ ದಕ್ಷಿಣ ಕನ್ನಡ ಮಣ್ಣು ಹುಳಿ ಮಣ್ಣಾಗಿರ್ತದೆ. ಅಂದರೆ ಹೆಚ್ಚು ಮಳೆ ಬಿದ್ದು ಏನು ಪೋಷಕಾಂಶಗಳು ಮೇಲೆ ಪೋಷಕಾಂಶಗಳು ಬಸಿದು ಹೋಗೋದ್ರಿಂದ ಮಣ್ಣು ಹುಳಿ ಆಗ್ತದೆ. ಆದ ಕಾರಣದಿಂದ ನಾವೆಲ್ಲನೂ ಸುಣ್ಣ ಬಳಸಿ ಪೋಷಕಾಂಶಗಳು ಕೊಡೋ ಅಡಿಕೆ ಇಲ್ಲೇ ನಿಮಗೆ ಸುಣ್ಣ ಬಳಸ್ತಿದ್ದೀರಲ್ಲ, ಅಡಿಕೆಗಾಗ್ಬೋದು, ತೆಂಗಿಗಾಗ್ಬೋದು, ಸುಣ್ಣ ಬಳಸೋ ಉದ್ದೇಶ ಏನು ಅಂದರೆ, ಮಣ್ಣು ನಮ್ಮ ದಕ್ಷಿಣ ಕನ್ನಡ ಮಣ್ಣು ಇದೆಯಲ್ಲ ಹುಳಿ ಮಣ್ಣಾಗಿದೆ, ಅಂದರೆ ಅಸಿಡಿಕ್ ಸಾಯಿಲ್ ಆಗಿದೆ. ಇದರಿಂದ ಏನಾಗ್ತದೆ, ನಾವು ಯಾವುದೇ ಪೋಷಕಾಂಶಗಳು ಗಿಡಕ್ಕೆ ಕೊಟ್ಟಾಗ ಅದು ಗಿಡ ಸ್ವೀಕಾರ ಮಾಡೋ ಸ್ಥಿತಿಯಲ್ಲಿ ಇರೋದಿಲ್ಲ, ಹುಳಿ ಮಣ್ಣಾಗಿರ್ತದೆ. ನಮಗೆ ಏನಾದರೂ ಅಸಿಡಿಟಿ ನಮ್ಮ ದೇಹದಲ್ಲಿ ಅಸಿಡಿಟಿ ಆದಾಗ ಏನಾಗ್ತದೆ ಹೇಳಿ, ನಾವು ಊಟ ಮಾಡಿದ್ರೆ ನಮಗೆ ಸೇವನೆ ಅದು ಜೀರ್ಣ ಆಗ್ತದಾ? ಅಸಿಡಿಟಿ ಆದಾಗ ಹುಳಿಯೋ ಅಂಶ ಇರೋದ್ರಿಂದ ನಾವು ಯಾವುದಾದ್ರೂ ಟ್ಯಾಬ್ಲೆಟ್ ತೊಗೊಂಡ ನಂತರ ಅಷ್ಟೇ ನಾವು ಏನು ಊಟ ಮಾಡಿದ್ದು ಕೂಡ ಸೇವನೆ ಆಗ್ತದೆ. ಅದೇ ಥರ ನೀವು ನಮ್ಮ ಮಣ್ಣು ಕೂಡ ಹುಳಿ ಆಗಿರೋದ್ರಿಂದ ನಾವು ಯಾವುದೇ ಪೋಷಕಾಂಶಗಳು ಕೊಟ್ಟರೂ ಕೂಡ ಗಿಡ ತಗೊಳ್ಳೋದಿಲ್ಲ. ಅದೇನಾಗ್ತದೆ, ನೀವು ಕೊಟ್ಟಿರೋ ಪೋಷಕಾಂಶಗಳೆಲ್ಲ ವೇಸ್ಟ್ ಆಗ್ತದೆ. ಯಾವುದೇ ಬೆಳೆಗೆ ಮೊದಲು ಮಣ್ಣು ಪರೀಕ್ಷೆ ಅವಶ್ಯಕತೆ ಇದೆ. ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಪ್ರಮುಖವಾಗಿ ಅಟ್ಲೀಸ್ಟ್ 2 ವರ್ಷಕ್ಕಾದರೂ ಒಂದ್ಸರಿ ನೀವು ಮಣ್ಣು ಪರೀಕ್ಷೆ ಮಾಡಿಸ್ಬೇಕಾಗುತ್ತೆ. ತದನಂತರ ಸುಣ್ಣ ಬಳಸಿ ನೀವು ಪೋಷಕಾಂಶಗಳನ್ನು ಕೊಡಬೇಕಾಗತ್ತೆ. ಯಾಕೆ ಸುಣ್ಣ ಅಂದರೆ ಸುಣ್ಣದ ಪಾತ್ರ ಎಷ್ಟು ವಹಿಸುತ್ತೆ ಅಂದರೆ, ಸುಣ್ಣ ಕೊಡೋದ್ರಿಂದ ನಿಮಗೆ ಮಣ್ಣಿನ ರಸಸಾರ ನಾವು ಒಂದು ನ್ಯೂಟ್ರಲ್ ಮಾಡ್ಬೋದು. ಒಂದು ಬೆಳೆಗೆ ಮಣ್ಣಿನ ರಸಸಾರ 7 ಅದಕ್ಕಿಂತ ಜಾಸ್ತಿ ಇದ್ದರೆ ಅಷ್ಟೇ ಕೃಷಿ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂದರೆ, ಹೆಚ್ಚು ಮಳೆ ಬೀಳೋದ್ರಿಂದ ಮೇಲಿನ ಪದರ ಎಲ್ಲ ಬಸಿದು ಹೋಗಿ ನೀರಿನಲ್ಲಿ ಮಣ್ಣು ಹುಳಿ ಆಗ್ತಾ ಇದೆ. ಸೊ ನಾವು ಮಣ್ಣು ಕೈಯಲ್ಲಿ ತಗೊಂಡಾಗ ಉಂಡೆ ಬರೋದೇ ಇಲ್ಲ, ಯಾವುದೇ ಕಾರಣಕ್ಕೂ ಮಣ್ಣು
ಉಂಡೆ ಬರೋದಿಲ್ಲ, ಏನಾಗ್ತದೆ ಚೆದರ್ತಾ ಇರ್ತದೆ ಅದು. ಸೊ ಆದ್ದರಿಂದ ನಾವು ಮಣ್ಣಿಗೆ ಆರೈಕೆ ಮಾಡಿ ತದನಂತರ ನೀವು ಪೋಷಕಾಂಶಗಳು ಕೊಡೋದು ತುಂಬ ಪಾತ್ರ ವಹಿಸುತ್ತೆ. ಸೊ ಎಲ್ಲರೂ ಕೃಷಿ ಮಾಡ್ತಾ ಇದ್ದಾರೆ, ಬಟ್ ಅದನ್ನು ಸ್ವಲ್ಪ ವೈಜ್ಞಾನಿಕ ರೀತಿಯಲ್ಲಿ ಮಾಡಿಫೈ ಮಾಡೋದ್ರಿಂದ ನಿಮಗೆ ಇಳುವರಿಯಲ್ಲಿ ವ್ಯತ್ಯಾಸಗಳನ್ನು ಕಾಣ್ಬೋದು. ಅಡಿಕೆಯಲ್ಲೂ ಅಷ್ಟೇ, ತೆಂಗಿನಲ್ಲಿ ಅಷ್ಟೇ. ಸೊ ಸುಣ್ಣ ಕೊಟ್ಟು ತದನಂತರ ಪೋಷಕಾಂಶಗಳನ್ನು ಕೊಡಬೇಕಾಗುತ್ತೆ. ಸೊ ಇಲ್ಲಿ ಶಿಲಾರಂಜಕ ನಾನು ಶಿಫಾರಸು ಮಾಡಿದ್ದೆ. ರಂಜಕ ಯಾವ ಮುಖಾಂತರ ಕೊಡಬೇಕಂದ್ರೆ ಶಿಲಾರಂಜಕ ಮುಖಾಂತರ ಕೊಡಬೇಕಾಗತ್ತೆ. ಸೊ ಈ ರಂಜಕದ ಪಾತ್ರ ಏನಂದರೆ ಬೇರಿನ ಬೆಳವಣಿಗೆಗೆ ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ. ಈಗ ಶಿಲಾರಂಜಕನ ನಾವು ಗಿಡಕ್ಕೆ ಕೊಡೋದ್ರಿಂದ ಬೇರು ಬೆಳವಣಿಗೆ ಚೆನ್ನಾಗಾಗ್ತದೆ. ನೀವು ಗಮನಿಸಿರ್ಬೋದು, ಕೆಲವೊಂದು ಅಡಿಕೆ ತೋಟಗಳಲ್ಲಿ ಬೇರು ಮೇಲೆಗೆ ಬಂದಿರ್ತದೆ. ಗದ್ದೆಗಳಲ್ಲೆಲ್ಲ ಹೊಂಡ ಮಾಡಿ ನೀವು ಅಡಿಕೆ ತೋಟ ಮಾಡಿದ್ದೀರಲ್ಲ, ಬೇರು ಮೇಲೆಗೆ ಬಂದಿರುತ್ತೆ. ಯಾಕೆ ಹೇಳಿ ಅದು ಬೇರು ಮೇಲೆಗೆ ಬಂದಿರೋದಂದರೆ ಫಾಸ್ಫರಸ್ ಕೊರತೆಯಿಂದ ಬೇರಿನ ಸಮಸ್ಯೆಗಳು ಈ ಥರ ಆಗ್ತದೆ. ಮತ್ತು ಹೆಚ್ಚು ಫಾಸ್ಫರಸ್ ಜಾಸ್ತಿ ಆದರೂ ಕೂಡ ಸಮಸ್ಯೆ ಆಗ್ತದೆ. ಸೊ ಆದ್ದರಿಂದ ಶಿಫಾರಸು ಮಾಡಿದಷ್ಟು ಕೊಡೋದು ಸೂಕ್ತ. ನೆಕ್ಸ್ಟ್ ಪೊಟ್ಯಾಶ್ ಗೊಬ್ಬರನ ನೀವು ಕೆಲವರು ಹೇಳ್ತಾರೆ ನಾವು ಬೂದಿ ಮುಖಾಂತರ ಪೊಟ್ಯಾಶನ್ನು ಕೊಡ್ತೀವಿ, ಕೆಲವರು ಹೇಳ್ತಾರೆ ಸುಡು ಮಣ್ಣು ಮುಖಾಂತರ ಪೊಟ್ಯಾಶನ್ನು ಪೂರೈಕೆ ಮಾಡ್ತೀವಿ ಅಂತ. ಬಟ್ ಶಿಫಾರಸು ಮಾಡಿದಷ್ಟು ನಾವು ಅಡಿಕೆಗಾಗ್ಬೋದು, ತೆಂಗುಗಾಗ್ಬೋದು ಈ ಸಾವಯವ ರೀತಿಯಲ್ಲಿ ನಾವು ಪೊಟ್ಯಾಶ್ ಅಂಶನ ಪೂರೈಕೆ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಪೊಟ್ಯಾಶ್ ಪಾತ್ರ ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ. ಯಾಕಂದರೆ ಪೊಟ್ಯಾಶ್ ಯಾಕೆ ಬೇಕಂದರೆ ಗಿಡಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಕೊಡುವಂಥದ್ದು ಪೊಟ್ಯಾಶ್ ಪೋಷಕಾಂಶ. ಪೊಟ್ಯಾಶ್ ಪೋಷಕಾಂಶ ಕೊಟ್ಟಲ್ಲಿ ಏನಾಗುತ್ತಲ್ಲ, ರೋಗ ನಿರೋಧಕ ಶಕ್ತಿ ಇದ್ದಾಗ ಕೆಲವೊಂದು ರೋಗ ಕೀಟಗಳ ಸಮಸ್ಯೆಯನ್ನು ಕಡಿಮೆ ಮಾಡ್ತದೆ, ಅಂದರೆ ಬರದಂಗೆ ತಡೀತದೆ. ನಾವೇನು ಪೊಟ್ಯಾಶ್ ಅಡಿಕೆಗಾಗ್ಬೋದು, ತೆಂಗುಗಾಗ್ಬೋದು ಪೊಟ್ಯಾಶ್ ತುಂಬ ಅವಶ್ಯಕತೆ ಇರ್ತದೆ. ಯಾವಾಗ ನಾವು ಅಡಿಕೆಗಾದರೆ 300 ಗ್ರಾಮ್ ಗಿಡಕ್ಕೆ ಬೇಕಾಗ್ತದೆ, ತೆಂಗಿಗೆ ಆದರೆ 1 ರಿಂದ 1.5 kg ವರ್ಷದಲ್ಲಿ 2 ಬಾರಿ ಕೊಡಬೇಕಾಗತ್ತೆ. ಸೊ ಪೊಟ್ಯಾಶ್ ಕೊರತೆ ಆದಾಗ ಏನಾಗುತ್ತೆ, ಸಣ್ಣ ಕಾಯಿ ಉದುರುವಂಥ ಸಮಸ್ಯೆ ಕಾಣ್ಬೋದು. ಸಣ್ಣ ಕಾಯಿ ಮಿಡಿಕಾಯಿ ಉದುರ್ತದೆ, ಮತ್ತು ದೊಡ್ಡದಾದ್ಮೇಲೆ ಕಾಯಿ ಸೀಳ್ತದೆ. ಅಡಿಕೆಯಲ್ಲೂ ಅಷ್ಟೇ, ತೆಂಗಿನಲ್ಲಿ ಅಷ್ಟೇ ಕಾಯಿ ಸೀಳ್ತದೆ. ತೆಂಗಿನಲ್ಲಿ ಇನ್ನೊಂದು ಸಮಸ್ಯೆ ಆಗ್ತದೆ ಅಂದರೆ ಮೇಲೆಲ್ಲ ನೋಡೋಕೆ ಚೆನ್ನಾಗೇ ಇರ್ತದೆ, ಒಳಗಡೆ ನೋಡಿದ್ರೆ ಕಟ್ ಮಾಡಿ ನೋಡಿದ್ರೆ ಏನು ಕೊಬ್ಬರಿ ಅಂಶ ಬೆಳವಣಿಗೆ ಆಗಿರೋದಿಲ್ಲ. ಇದೆಲ್ಲ ಪೋಷಕಾಂಶಗಳ ಕೊರತೆಯಿಂದ ಈ ಥರ ಸಮಸ್ಯೆ ಆಗ್ತದೆ. ಸೊ ಅಟ್ಲೀಸ್ಟ್ ನೀವು 3 ಪೋಷಕಾಂಶಗಳನ್ನು ಯಾವಾದ ರೀತಿಯಲ್ಲಿ ಆದರೂ ಪೂರೈಕೆ ಮಾಡಬೇಕಾಗತ್ತೆ. ಪೊಟ್ಯಾಶನ್ನು ನೀವು ಸಾವಯವ ರೀತಿಯಲ್ಲಿ ಪೂರೈಕೆ ಮಾಡೋದಾದರೆ ಅಡಿಕೆ ಸಿಪ್ಪೆ ಆಗ್ಬೋದು, ಬಾಳೆ ದಿಂಡಿನಲ್ಲಿ ಕೂಡ ಪೊಟ್ಯಾಶ್ ಅಂಶ ಇರ್ತದೆ. ಬಟ್ ಇವೆಲ್ಲ ನೀವು ಗೊಬ್ಬರ ಮಾಡಿ ಕೊಡಬೇಕಾಗತ್ತೆ. ಕೆಲವರು ಏನು ಮಾಡ್ತಾರೆ ಅಂದರೆ ಅಡಿಕೆ ಸಿಪ್ಪೆನ ಡೈರೆಕ್ಟಾಗಿ ಪದರ ಮಾಡಿ ಹಾಕಿರ್ತಾರೆ. ಎಷ್ಟು ಅಂದರೆ 2 ರಿಂದ 3 ಫೀಟ್ ಅಷ್ಟು ಹಾಕಿರ್ತಾರೆ. ಅದರಿಂದ ಏನು ಸಮಸ್ಯೆ ಆಗುತ್ತೆ ಗೊತ್ತಾ, ಗಿಡಕ್ಕೆ ಸೆಕೆ ಆಗ್ತದೆ. ಸೊ ಯಾವುದೇ ಪೋಷಕಾಂಶ ನೀವು ಗೊಬ್ಬರ ಅದನ್ನು ಗೊಬ್ಬರ ಮಾಡೇ ಕೊಡಬೇಕಾಗತ್ತೆ. ಸೊ ಗಿಡಕ್ಕೆ ಯಾವಾಗ ಸೆಕೆ ಆಗ್ತದೋ ಅದೇನಾಗ್ತದೆ, ಬೇರಿನ ಸಮಸ್ಯೆ ಆಗ್ತದೆ. ನಾವು ಇವಾಗ ಚಳಿ ಆದಾಗ ಬೆಡ್ಶೀಟ್ ನಾವೇನು 2 ಫೀಟ್ ಇರೋ ಅಷ್ಟು ಮಂದ ಬೆಡ್ಶೀಟನ್ನು ಹೊಚ್ಕೊತೀವ. ಸೊ ಅದೇ ರೀತಿ ಮಲ್ಚಿಂಗ್ ಅಂತ ಹೇಳ್ಬಿಟ್ಟು ನಮಗೆ ಅದೆಲ್ಲ ಗೊಬ್ಬರ ಮಾಡಿ ಹಾಕೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಅಡಿಕೆ ಸಿಪ್ಪೆಗಳಾಗ್ಬೋದು, ತೆಂಗಿನ ಗರಿಗಳಾಗ್ಬೋದು 2-3 ಪದರಗಳು ಮಾಡಿ ಹಾಕಿದೆ. ಅದು ಮಾಡೋದು ವೈಜ್ಞಾನಿಕ ರೀತಿಯಲ್ಲಿ ತಪ್ಪು. ಅದರಿಂದ ನೀವು ಅದನ್ನು ಗೊಬ್ಬರ ಮಾಡಿ ಕೊಡೋದ್ರಿಂದ ಗಿಡಕ್ಕೆ ಪೋಷಕಾಂಶ ಆದರೂ ಸಿಗ್ತದೆ. ಸೊ ಈ ಥರ ಮಾಡೋದ್ರಿಂದ ಏನಾಗ್ತದೆ, ನೆಕ್ಸ್ಟ್ ಮಳೆಗಾಲ ಬಂದಾಗ ಆ್ಯಕ್ಚುಲಾಗಿ ಆಲ್ರೆಡಿ ನಮ್ಮ ತೋಟಗಳಲ್ಲಿ ಶಿಲೀಂಧ್ರ ರೋಗಗಳು ಆಲ್ರೆಡಿ ಇದ್ದಾವೆ. ಗಿಡದಲ್ಲೇ ಶಿಲೀಂಧ್ರ ರೋಗ ಇದೆ. ಈ ಸರಿ ಕೊಳೆ ರೋಗ ಬಂದಿರ್ತದೆ, ಎಲೆ ಚುಕ್ಕೆ ರೋಗ ಬಂದಿರ್ತದೆ. ಆಲ್ರೆಡಿ ಕೊಳೆ ರೋಗ ಅದು ಹೋಗಿರೋದಿಲ್ಲ, ಅದು ಏನಾಗಿ ರೆಸ್ಟಲ್ಲಿ ಇರ್ತದೆ. ನೀವೇನು ಮದ್ದೆಲ್ಲ ಕೊಟ್ಟಿರ್ತೀರಲ್ಲ ಅದರಿಂದ ಸ್ವಲ್ಪ ದಿನದ ಮಟ್ಟಿಗೆ ಸೈಲೆಂಟ್ ಆಗಿರ್ತದೆ. ಮತ್ತು ಮಳೆಗಾಲ ಬಂದ ನಂತರ ಮತ್ತೆ ಈಗ ಕೊಳೆ ರೋಗ ಬಂದಿರ್ತದೆ. ನೀವು ಏನು ಮಲ್ಚಿಂಗ್ ಹಾಕಿರ್ತೀರಲ್ಲ, ಪದರ ಹಾಕಿರ್ತೀರಲ್ಲ, ಅದರಿಂದ ಏನಾಗ್ತದೆ, ಕೊಳೆ ರೋಗ ಏನು ಶಿಲೀಂಧ್ರ ಬೆಳವಣಿಗೆ ಆಗಿ ಮತ್ತೆ ಗಿಡಕ್ಕೆ ರೋಗ ಉತ್ಪತ್ತಿ ಆಗೋ ಚಾನ್ಸಸ್ಸು ಜಾಸ್ತಿ ಇರ್ತದೆ. ನೆಕ್ಸ್ಟು ಎಲೆ ಚುಕ್ಕೆ ರೋಗ ಯಾವ ಸಮಯದಲ್ಲಿ ಬರ್ತದೆ ಅಂದರೆ ಮಳೆ ಬಂದು ಬಿಸಿಲು ಬಂದು ಮೋಡ ಬಂದಾಗ ಎಲೆ ಚುಕ್ಕೆ ರೋಗ ಮತ್ತೆ ಶುರುವಾಗ್ತದೆ. ಸೊ ಆದ್ದರಿಂದ ನೀವು ಮಲ್ಚಿಂಗ್ ಮಾಡೋದನ್ನು ಕೂಡ ವೈಜ್ಞಾನಿಕ ರೀತಿಯಲ್ಲಿ ಮಾಡಬೇಕಾಗತ್ತೆ. ನೆಕ್ಸ್ಟು ಡಿಕಂಪೋಸರ್ಗಳ ಬಳಕೆ ಹೆಚ್ಚು ಆಗಿದೆ ಇತ್ತೀಚೆಗೆ. ಡಿಕಂಪೋಸರ್ಗಳ ಬಳಕೆ ಯಾವ ಥರ ಆಗಿದೆ ಅಂದರೆ ನಾವು ವಿಜ್ಞಾನಿಗಳು ಏನು ಅದನ್ನು ಗೊಬ್ಬರ ಮಾಡೋದಕ್ಕೆ ಶಿಫಾರಸು ಮಾಡ್ತೀವಿ.
ಏನು ಅಡಿಕೆ ಸಿಪ್ಪೆ ಇವೆಲ್ಲ ಕೊಳೆಯೋದಕ್ಕೆ ಸಮಯ ತಗೊಳ್ತದೆ ಅಂತ ಹೇಳ್ಬಿಟ್ಟು ಡಿಕಂಪೋಸರ್ಗಳ ಬಳಕೆ ನಾವು ಶಿಫಾರಸು ಮಾಡ್ತೀವಿ. ಬಟ್ ರೈತರು ಏನು ಮಾಡ್ತಿದ್ದಾರೆ ಅಂದರೆ ಗೊಬ್ಬರದ ಗುಂಡಿಗೆ ಡಿಕಂಪೋಸರ್ಗಳು ಬಳಕೆ ಮಾಡಿ ಅಂತ ನಾವು ಶಿಫಾರಸು ಮಾಡಿದ್ರೆ ಡೈರೆಕ್ಟಾಗಿ ತೆಂಗಿನ ಬುಡದಲ್ಲಿ ಹೋಗಿ ಡಿಕಂಪೋಸರ್ಗಳನ್ನ ಸುರಿತಾ ಇದ್ದಾರೆ. ಇದರಿಂದ ಕೂಡ ಸಮಸ್ಯೆಗಳು ಆಗ್ತಾಯಿದೆ. ಸೊ ಆದ್ದರಿಂದ ನೀವು ಆದಷ್ಟು ತೆಂಗಿನ ಅಡಿಕೆ ಸಿಪ್ಪೆ ಎಲ್ಲ ಹಾಕಿರ್ತಾರೆ ಬುಡದಲ್ಲಿ, ಅಲ್ಲೇ ಹೋಗ್ಬಿಟ್ಟು ಡಿಕಂಪೋಸರ್ ಸುರಿದಾಗ ಏನಾಗ್ತದೆ, ಮರದ ಕೂಡ ಸಮಸ್ಯೆ ಆಗ್ತದೆ. ಸೊ ಈ ಥರ ಸಮಸ್ಯೆಗಳನ್ನು ನೀವೇ ತಂದ್ಕೊಳ್ತಾ ಇದ್ದೀರಾ. ನೆಕ್ಸ್ಟು ಪೋಷಕಾಂಶಗಳ ನಿರ್ವಹಣೆ ತುಂಬ ಪಾತ್ರ ವಹಿಸುತ್ತೆ. ನೆಕ್ಸ್ಟು ನಾಟಿ ಮಾಡೋ ವಿಧಾನ, ತೆಂಗಿನಲ್ಲಿ ನಾಟಿ ಮಾಡೋ ವಿಧಾನ ತುಂಬ ಪ್ರಮುಖ ಪಾತ್ರ ವಹಿಸ್ತದೆ. ನಾನು ಮೊದಲೇ ಹೇಳಿದೆ, ತೆಂಗು ಏಕದಳ ಬೆಳೆ ಆಗಿರೋದ್ರಿಂದ ತುಂಬ ಆಳ ಬೇರುಗಳು ಹೋಗೋದಿಲ್ಲ. ನಾವು ಏನು 1.5-2 ಫೀಟ್ ಗುಂಡಿ ತೋಡ್ತೀವಲ್ಲ, ಅದರ ಅರ್ಧ ಭಾಗದಷ್ಟು ಯಾವುದೇ ತೆಂಗಿಗೆ ಅಂತಲ್ಲ, ಯಾವುದೇ ಬೆಳೆಗೆ ಮೇಲ್ಮಣ್ಣು ನಾವೇನು ತೆಗ್ದಿರ್ತೀವಲ್ಲ ಪುನಃ ಗುಂಡಿಗೆ ಸೇರಿಸ್ಬೇಕಾಗತ್ತೆ. ಅದರೊಟ್ಟಿಗೆ ಕೆಲವೊಂದು ಬೇವಿನ ಹಿಂಡಿ ಆಗ್ಬೋದು, ಈ ಥರ ಹಿಂಡಿಗಳನ್ನು, ಮತ್ತು ಕಡಲೆ ಹಿಂಡಿ ಯಾವುದೇ ಕಾರಣಕ್ಕೂ ಬಳಸೋಕ್ಕೆ ಹೋಗಬೇಡಿ. ಯಾವುದೇ ಬೆಳೆಗೆ ಆಗ್ಬೋದು, ಕಡಲೆ ಹಿಂಡಿ ಮಲ್ಲಿಗೆಗೆ ಆಗ್ಬೋದು. ಕೆಲವ್ರು ಏನು ಮಾಡ್ತಾರೆ, ಬೆಂಡೆಗೆ, ತರಕಾರಿ ಬೆಳೆಗಳೆಲ್ಲ ಕಡಲೆ ಹಿಂಡಿಯನ್ನು ವಾರಗಟ್ಟಲೆ ನೆನೆಸಿ ಮತ್ತು ಸುರಿತಾರೆ. ಅದರಿಂದ ಏನಾಗ್ತದೆ, ಕೆಲವೊಂದು ಶಿಲೀಂಧ್ರ ರೋಗಗಳ ಸಮಸ್ಯೆ ಜಾಸ್ತಿ ಆಗ್ತದೆ. ಸೊ ಕಡಲೆ ಹಿಂಡಿ ಬದಲು ನೀವು ಬೇವಿನ ಹಿಂಡಿಯನ್ನು ಬಳಸ್ಬೋದು. ಯಾಕಂದರೆ ಬೇವಿನ ಹಿಂಡಿಯಲ್ಲಿ ಒಂದು ಅಜಾಡಿರೆಕ್ಟಿನ್ ಅನ್ನೋ ಒಂದು ಕೆಮಿಕಲ್ ಅಂಶ ಏನಿದೆಯಲ್ಲ, ಕೀಟಗಳ ಮೊಟ್ಟೆ ಹಿಡಿಯೋದನ್ನು ತಡೆಗಟ್ಟುತ್ತೆ. ಮತ್ತು ಅದರಲ್ಲಿ ನೈಟ್ರೋಜನ್ ಅಂಶ ಇರೋದ್ರಿಂದ ಪೋಷಕಾಂಶ ಸಿಗ್ತದೆ. ಪ್ಲಸ್ ಅದು ಅಜಾಡಿರೆಕ್ಟಿನ್ ಏನು ಪಿಗ್ಮೆಂಟ್ ಇದೆಯಲ್ಲ, ಅದರಿಂದ ಕೆಲವೊಂದು ಕೀಟಗಳು ಸಾಯುವಂತ ಆಗ್ತದೆ. ಮತ್ತು ಬೇರಿನ ಬೆಳವಣಿಗೆ ಕೂಡ ಚೆನ್ನಾಗಾಗ್ತದೆ. ಕಡಲೆ ಹಿಂಡಿ ಬಳಸೋದ್ರಿಂದ ಏನಾಗ್ತದೆ ಅಂದರೆ, ನಾವು ಒಂದು ವಾರಗಟ್ಟಲೆ ನೀರಿನಲ್ಲಿ ನೆನೆಸಿ ಬುಡಕ್ಕೆ ಹಾಕಿದಾಗ ಅದರಲ್ಲಿ ಶಿಲೀಂಧ್ರ ಬೆಳವಣಿಗೆಗಳು ತುಂಬ ಆಗ್ತದೆ. ಶಿಲೀಂಧ್ರ ರೋಗಗಳು ಬರೋ ಚಾನ್ಸಸ್ ಜಾಸ್ತಿ ಇದ್ದಾವೆ. ಮಲ್ಲಿಗೆಯಲ್ಲಿ ಏನಂದರೆ ಎಲೆ ಚುಕ್ಕೆ ರೋಗ ಬರ್ತದೆ. ಎಲೆ ಚುಕ್ಕೆ ರೋಗ ಬಂದು ಮತ್ತು ಸೊರಗು ರೋಗ ಆಗ್ತದೆ, ಗಿಡ ಪೂರ್ತಿ ಬಾಡಿ ಹೋಗಿ ಉದುರೋಗ್ತದೆ. ಸೊ ನಾವು ಏನೋ ರೈತರು ಕೇಳಿದಾಗ ಏನಾಗ್ತದೆ, ಕಡಲೆ ಹಿಂಡಿ ಬಳಸಿದ್ದೀವಿ ಅಂತ ಹೇಳ್ತಾರೆ. ಸೊ ಈ ಥರ ಸಮಸ್ಯೆಗಳನ್ನೆಲ್ಲ ನೀವು ಮಾಡಬೇಡಿ. ಅದರ ಬದಲು ನೀವು ಬೇವಿನ ಹಿಂಡಿ ಬಳಸ್ಬೋದು. ಸೊ ಈ ಥರ ವೈಜ್ಞಾನಿಕ ರೀತಿಯಲ್ಲಿ ನೀವು ಕೃಷಿಯನ್ನು ಮಾಡಬೇಕಾಗತ್ತೆ. ಸೊ ನಾಟಿ ಮಾಡೋ ಸಮಯದಲ್ಲಿ ನಾನು ಏನು 1.5-2 ಫೀಟ್ ಗುಂಡಿ ತೋಡಿರ್ತೀರಲ್ಲ, ಅರ್ಧ ಫೀಟಷ್ಟು ಕಂಪ್ಲೀಟಾಗಿ ಅರ್ಧ ಗುಂಡಿಯಷ್ಟು ನೀವು ಏನು ಮೇಲ್ಮಣ್ಣೆಲ್ಲ ಇರ್ತದಲ್ಲ ಕಂಪ್ಲೀಟಾಗಿ ಫಿಲ್ ಮಾಡಿ ನೀವು ತದನಂತರ ಬೇವಿನ ಹಿಂಡಿ ಮತ್ತು ಟ್ರೈಕೋಡರ್ಮಾ ಅಂತ ಇತ್ತೀಚೆಗೆ ನಿಮಗೆ ಮಾರ್ಕೆಟಲ್ಲಿ ಸಿಗ್ತಾ ಇದೆ. ರೈತ ಸಂಪರ್ಕ ಕೇಂದ್ರಗಳಲ್ಲೂ ಕೂಡ ನಿಮಗೆ ಸಬ್ಸಿಡಿ ದರದಲ್ಲಿ ಕೊಡ್ತಾ ಇದ್ದಾರೆ. ಪ್ಲಸ್ ತೆಂಗು ಇವರು ಕೂಡ ಟ್ರೈಕೋಡರ್ಮಾ ಕೂಡ ಎಲ್ಲ ನಿಮಗೆ ಕೊಡ್ತಾ ಇದ್ದಾರೆ. ಸೊ ಇದನ್ನು ನೀವು ಟ್ರೈಕೋಡರ್ಮಾ ಹೆಚ್ಚು KG ಗಟ್ಟಲೆ ಬಳಸೋ ಅಷ್ಟಿಲ್ಲ, ಅಥವಾ ನೀವು ಗೊಬ್ಬರದ ಗುಂಡಿಗೆ ಹಾಕ್ಬೋದು. ಇಲ್ಲ ಅಂದರೆ ನಾಟಿ ಮಾಡೋ ಸಮಯದಲ್ಲಿ ಸ್ವಲ್ಪ ಮಿಶ್ರಣ ಮಾಡಿ ಹಾಕೋದ್ರಿಂದ, ಅಂದರೆ ಇದು ಟ್ರೈಕೋಡರ್ಮಾ ಶಿಲೀಂಧ್ರನಾಶಕ, ಜೈವಿಕ ಶಿಲೀಂಧ್ರನಾಶಕ ಆಗಿರೋದ್ರಿಂದ ಗಿಡದ ಏನು ರೋಗ ಕಣಗಳು, ಏನು ಶಿಲೀಂಧ್ರ ರೋಗಗಳಿರ್ತದಲ್ಲ, ಇದು ಕೂಡ ನಾಶ ಆಗ್ತದೆ. ಮತ್ತು ಇದು ಯಾವುದೇ ರಾಸಾಯನಿಕ ಮಿಶ್ರಣ ಇರೋದ್ರಿಂದ ಇದರಲ್ಲಿ ಶಿಲೀಂಧ್ರಗಳು, ನಮ್ಮಲ್ಲಿ ಶಿಲೀಂಧ್ರನಾಶಕಗಳು ಭೂಮಿಯಲ್ಲಿ ಅದಾಗೆ ಒಂದ್ಸರಿ ನಾವು ಬಳಸಿದ್ದೀವಿ ಆದರೆ ಟ್ರೈಕೋಡರ್ಮಾ ಅಂತದನ್ನೆಲ್ಲ ಶಿಲೀಂಧ್ರಗಳ ನಾಶಕಗಳು ನಮ್ಮ ಭೂಮಿಯಲ್ಲೇ ಉತ್ಪತ್ತಿಯಾಗಿ ನೆಕ್ಸ್ಟ್ ಶಿಲೀಂಧ್ರ ರೋಗಗಳು ಬರದ ಹಾಗೆ ತಡೆಗಟ್ಟುತ್ತೆ. ಸೊ ಈ ಥರ ನೀವು ವೈಜ್ಞಾನಿಕ ರೀತಿಯಲ್ಲಿ ಕೃಷಿಯನ್ನು ಮಾಡಬೇಕಾಗತ್ತೆ. ನೆಕ್ಸ್ಟ್ ತೆಂಗಿನ ಬಗ್ಗೆ ಹೇಳಬೇಕಾದ್ರೆ ನಿಮಗೆಲ್ಲ ಗೊತ್ತಿದೆ, ತೆಂಗು ಕಲ್ಪವೃಕ್ಷ ಆಗಿರೋದ್ರಿಂದ ನಾವೆಲ್ಲ ಎಲ್ಲ ಬೇರಿಂದ ಹಿಡಿದು ಕಾಂಡದಿಂದ ಹಿಡಿದು ಗರಿಗಳು, ಗೆರಟೆ, ಕೊಬ್ಬರಿ, ಎಣ್ಣೆ ಎಲ್ಲ ಅಂಶನ ಯೂಸ್ ಮಾಡೋದ್ರಿಂದ ನಾವು ಕಲ್ಪವೃಕ್ಷ ಅಂತ ಕರಿತೀವಿ. ಇದು ಹೆಚ್ಚು ಕರಾವಳಿ ಪ್ರದೇಶಗಳಲ್ಲಿ, ನಮ್ಮ ಇಂಡಿಯಾದಲ್ಲೆಲ್ಲ ಎಲ್ಲ ಕಡೆ ಯಾವ ಕೋಸ್ಟಲ್ ಏರಿಯಾ ಇದೆಯಲ್ಲ ಎಲ್ಲ ದೇಶಗಳಲ್ಲಿ ಆ ಪ್ರದೇಶಗಳಲ್ಲಿ ಹೆಚ್ಚಾಗಿ ಬೆಳೀತಿದ್ದಾರೆ. ಇಂಡೋನೇಷ್ಯಾ, ಫಿಲಿಪೈನ್ಸ್ ಆಗ್ಬೋದು, ಮೈನಮಾರ್ ಆಗ್ಬೋದು, ಮತ್ತು ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸಲ್ಲಿ ಎಲ್ಲಿ ಕೋಸ್ಟಲ್ ಅಂದರೆ ಕರಾವಳಿ ಪ್ರದೇಶಗಳಿದೆಯಲ್ಲ ಅಲ್ಲಿ ಹೆಚ್ಚಾಗಿ ಬೆಳೀತಿದ್ದಾರೆ. ಇದು ಮಳೆ ಆಶ್ರಿತ ಬೆಳೆಯಾಗಿ ಬೆಳೀತಾ ಇದ್ದಾರೆ. ಮತ್ತು ಇದು ವರ್ಷ ಪೂರ್ತಿ ಆದಾಯ ಸಿಗುವಂಥದ್ದು. ಪ್ರತಿ 45 ದಿನಕ್ಕೆ ಒಂದ್ಸರಿ ಒಂದು ಗೊನೆ ಹೂವು ಬರ್ತದೆ. ತದನಂತರ 1.5 ತಿಂಗಳು ನಾವು ಹಾರ್ವೆಸ್ಟ್, ಅಂದರೆ ವರ್ಷ ಪೂರ್ತಿ ಇದನ್ನು ಕೊಯ್ಲು ಮಾಡ್ಬೋದು. ಬಟ್ ಇದಕ್ಕೆ ಆರೈಕೆ ಮಾಡೋದ್ರಿಂದ ಇದರಲ್ಲಿ ಹೆಚ್ಚು ಇಳುವರಿ ಕೂಡ ನಾವು ಪಡ್ಕೋಬೋದು. ಈ ನಮ್ಮ ದಕ್ಷಿಣ ಕನ್ನಡಕ್ಕೆ ಶಿಫಾರಸು ಮಾಡಿರುವಂಥ ತಳಿಗಳಂದರೆ ವೆಸ್ಟ್ ಕೋಸ್ಟಲ್, ಮತ್ತು ಗಿಡ್ಡ ತಳಿಗಳಾದರೆ COD, MOD ಅಂತ ಕರೀತೀವಿ. COD ಗೊತ್ತಿದೆಯಲ್ಲ, ಗೆಂದಾಳೆ ಅಂತ. ಸೊ ಇವೆಲ್ಲ ಈ ವೆಸ್ಟ್ ಕೋಸ್ಟಲ್ ಇದೆಯಲ್ಲ ಇದು ಉದ್ದ ತಳಿ, COD ಇದೆಯಲ್ಲ ಗಿಡ್ಡ ತಳಿ. ಉದ್ದ ತಳಿ ಏನು ಅಂದರೆ ಕೊಬ್ಬರಿ ಅಂಶ ಹೆಚ್ಚಿನ ಅಂಶ ನಾವು ಎತ್ತರ ತಳಿಗಳಲ್ಲಿ ಇರ್ತದೆ. ಗಿಡ್ಡ ತಳಿಗಳಲ್ಲಿ
ನೀರಿಗೋಸ್ಕರ ಅಷ್ಟೇ ನಾವು ಬಳಸ್ತೀವಿ. ಎಣ್ಣೆ ಅಂಶ ಕೂಡ ಇದರಲ್ಲಿ ತುಂಬ ಕಡಿಮೆ ಇರ್ತದೆ. ಗಿಡ್ಡ ತಳಿಗಳು ಸ್ವಲ್ಪ ಬೇಗ ಇಳುವರಿ ಕೊಡಲಿಕ್ಕೆ ಶುರುವಾದರೂ ಕೂಡ ಆಯುಷು ತುಂಬ ಕಡಿಮೆ ಇರ್ತದೆ ಗಿಡ್ಡ ತಳಿಗಳಿಗೆ. ಎತ್ತರ ತಳಿಗಳು ಹೋಲಿಕೆ ಮಾಡಿದ್ರೆ ಎತ್ತರ ತಳಿಗಳು ಸ್ವಲ್ಪ ಆಯುಷು ಜಾಸ್ತಿ ಇರ್ತದೆ. ಈಲ್ಡ್ ಬರೋದಕ್ಕೆ 1-2 ವರ್ಷ ಲೇಟ್ ಆಗ್ಬೋದು ಗಿಡ್ಡ ತಳಿಗಳು ಕಂಪೇರ್ ಮಾಡಿದ್ರೆ. ಮತ್ತು ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುವಂಥದ್ದು ನಮ್ಮ ಎತ್ತರ ತಳಿಗಳಿಗೆ ಅಷ್ಟೇ. ಗಿಡ್ಡ ತಳಿಗಳಿಗೆ ಸ್ವಲ್ಪ ಕಡಿಮೆ ಇದೆ. ಮತ್ತು ಇದು ಎತ್ತರ ತಳಿಗಳು ಕ್ರಾಸ್ ಪಾಲಿನೇಟೆಡ್, ಪರಕೀಯ ಪರಾಗಸ್ಪರ್ಶದಿಂದ ಪರಾಗಸ್ಪರ್ಶ ಆಗುವಂಥದ್ದು. ಗಿಡ್ಡ ತಳಿಗಳು ಸ್ವಕ್ರಿಯ ಪರಾಗಸ್ಪರ್ಶದಿಂದ ಆಗುವಂಥದ್ದು. ನೆಕ್ಸ್ಟು ನೀವು ಕೊಬ್ಬರಿ ಅಂಶ ಬೇಕಾದರೆ ವೆಸ್ಟ್ ಕೋಸ್ಟ್ ಅಲ್ಲನ್ನು ಬೆಳಿಬೇಕಾಗತ್ತೆ. ಸೊ ಇದನ್ನು ಮೇಯ್ನಾಗಿ ತೆಂಗಿನಲ್ಲಿ ಇರುವಂಥದ್ದು ಸಮಸ್ಯೆ ಏನಂದರೆ ಪೋಷಕಾಂಶಗಳ ನಿರ್ವಹಣೆ ಸರಿಯಾಗಿ ಮಾಡ್ತಾ ಇಲ್ಲ, ಪ್ಲಸ್ ಕಾಯಿ ಕೀಳಲಿಕ್ಕೆ ಜನ ಸಿಗ್ತಾ ಇಲ್ಲ ಅನ್ನೋದು ಕೆಲವರಲ್ಲಿ ಕಂಪ್ಲೇಂಟ್ಸ್ ಇದೆ. ಸೊ ಇದನ್ನೆಲ್ಲ ಈಗ FPO ಅವರು ನಿಮಗೆಲ್ಲ ಅವರು ಕಾಯಿ ಕೀಳಲಿಕ್ಕೆಲ್ಲ ಒಂದು ಯೋಜನೆಯನ್ನೆಲ್ಲ ಮಾಡಿದ್ದಾರೆ. ಅದರೊಟ್ಟಿಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲೂ ಕೂಡ ಈಗಾಗಲೇ ನಾವು 300ಕ್ಕಿಂತ ಹೆಚ್ಚು ಜನರಿಗೆ ತೆಂಗು ಮರ ಹತ್ತೋದನ್ನು ತರಬೇತಿ ಕೂಡ ಕೊಟ್ಟಿದ್ದೀವಿ. ಇದರಲ್ಲಿ ಈ ವರ್ಷ 80 ಜನ ತರಬೇತಿ ಪಡ್ಕೊಂಡು ತೆಂಗು ಕಾಯಿ ಕೀಳಲಿಕ್ಕೆ ಉದ್ಯೋಗವನ್ನು ಆಗಿ ಮಾರ್ಪಾಡು ಮಾಡಿಕೊಂಡು ಮಾಡ್ತಾ ಇದ್ದಾರೆ ಕೆಲಸ. ಸೊ ಈ ಥರ ನಿಮ್ಮಲ್ಲಿ ಯಾರಾದರೂ ಹುಡುಗರಿದ್ದರೆ 40 ವರ್ಷ ಒಳಗಿನ ಯುವಕರಿದ್ದರೆ ಕೃಷಿ ವಿಜ್ಞಾನ ಕೇಂದ್ರನ ಭೇಟಿ ಮಾಡಿದ್ರೆ ನಮ್ಮಲ್ಲಿ ಒಂದು 6 ದಿನಗಳ ಕಾಲ ತರಬೇತಿ ಇದೆ. ತೆಂಗಿನ ಮರ ಹತ್ತಿ ಕಾಯಿ ಕೀಳುವಂಥದ್ದು 6 ದಿನಗಳ ಉಚಿತ ತರಬೇತಿ ಕಾರ್ಯಕ್ರಮ, ಪ್ಲಸ್ ಊಟ ಮತ್ತು ಅವ್ರಿಗೆ ವಿಮೆ ಸೌಲಭ್ಯ ಕೂಡ ಇರ್ತದೆ. ಮತ್ತು ನಾನು ಈ ಸಭೆಯಲ್ಲಿ ವಿನಂತಿ ಮಾಡೋದು ಏನಂದರೆ, ನೀವು ಹೆಚ್ಚು ಯಾರು ಕಾಯಿ ಕೀಳಲಿಕ್ಕೆ ಹೋಗ್ತಿದ್ದೀರಲ್ಲ, ದಯವಿಟ್ಟು ತೆಂಗು ಅಭಿವೃದ್ಧಿ ಮಂಡಳಿಯಿಂದ ಒಂದು ವಿಮೆ ಸೌಲಭ್ಯವನ್ನು ನಿಮಗೆ ಇದೆ. ನೀವು ನೋಂದಣಿ ಮಾಡಿಕೊಂಡು ಅದಕ್ಕೆ ಕೇವಲ 100 ರೂಪಾಯಿ ಅಷ್ಟೇ ನೀವು ಪಾವತಿ ಮಾಡಬೇಕಾಗತ್ತೆ. ಯಾರೇ ಆಗಲಿ ನೀವು ದಯವಿಟ್ಟು ಅದನ್ನು ಫಸ್ಟ್ ನೀವು ಇನ್ಸೂರೆನ್ಸನ್ನು ಮಾಡಿಸಿ. ತೆಂಗಿನ ಮರ ಹತ್ತೋರು, ಕಾಯಿ ಕೀಳಲಿಕ್ಕೆ ಹೋದವರು ಈ ಥರ ಮಾಡೋದ್ರಿಂದ ಕೆಲವರಿಗೆ ಸಮಸ್ಯೆಗಳಾಗಿದೆ. ಇತ್ತೀಚೆಗೆ ಕಳೆದ 15 ದಿನಗಳಿಂದ ಒಬ್ಬ ಲೇಡಿದು ಮೃತ್ಯು ಆಯಿತು. ಈ ಥರ ಸಮಸ್ಯೆಗಳಾಗೋದ್ರಿಂದ ಅಟ್ಲೀಸ್ಟ್ ಅವ್ರ ಕುಟುಂಬದವ್ರಿಗೆ ಸ್ವಲ್ಪ ಹಣ ಕೂಡ ಸಿಗ್ತದೆ. ಇದರಿಂದ ಇದು ನೀವು ಇವರಲ್ಲಿ ಕೂಡ ಅಪ್ಲಿಕೇಶನ್ ಸಿಗ್ತದೆ. ಪ್ಲಸ್ ನಮ್ಮಲ್ಲಿ ಬೇಕಾದ ವೆಬ್ಸೈಟ್ ಕೊಕೊನೆಟ್ ಡೆವಲಪ್ಮೆಂಟ್ ಬೋರ್ಡು ತೆಂಗು ಅಭಿವೃದ್ಧಿ ಮಂಡಳಿ ವತಿಯಿಂದ ನಿಮಗೆ ಇನ್ಸೂರೆನ್ಸ್ ಕೊಡುವಂಥದ್ದು. ಕೇವಲ 100 ರೂಪಾಯಿ ನೀವು ಪಾವತಿ ಮಾಡಬೇಕಾಗತ್ತೆ 1 ವರ್ಷಕ್ಕೆ. 1 ವರ್ಷ ಇನ್ಸೂರೆನ್ಸ್ ಇರ್ತದೆ. ತದನಂತರ ನೀವು ಪ್ರತಿ ವರ್ಷ ರಿನಿವಲ್ ಮಾಡ್ಕೋಬೇಕಾಗತ್ತೆ. ಸೊ ಹಾಸ್ಪಿಟಲ್ ಖರ್ಚಿಂದ ಹಾಸ್ಪಿಟಲ್ ಏನಾದರೂ ಬಿದ್ದಾಗ ಏನಾದರೂ ಸಮಸ್ಯೆ ಆದರೆ ನಿಮಗೆ 1 ಲಕ್ಷ ತನಕ ಪರಿಹಾರ ಸಿಗ್ತದೆ. ತದನಂತರ ಆಕಸ್ಮಿಕವಾಗಿ ಏನು ಮರಣ ಹೊಂದಲ್ಲಿ ಕುಟುಂಬಕ್ಕೆ ನಾಮಿನಿ ಏನಾರು ಇರ್ತಾರಲ್ಲ ಅವ್ರಿಗೆ 5 ಲಕ್ಷ ಸಿಗ್ತದೆ. ನೀವು ದಯವಿಟ್ಟು ಎಲ್ಲರೂ ಯಾರು ತೆಂಗು ಮರ ಕಾಯಿ ಕೀಳಲಿಕ್ಕೆ ಹೋಗ್ತಿರಲ್ಲ ಅವರು ನೀವು ಇದನ್ನು ಇನ್ಸೂರೆನ್ಸ್ ಮಾಡಿಸೋದು ತುಂಬ ಒಳ್ಳೆಯದಾಗ್ತದೆ. ನೆಕ್ಸ್ಟ್ ನಿಮ್ಗೆ ಯಾವುದೇ ಥರ ತರಬೇತಿಗಳು ಬೇಕಾದರೂ ಕೂಡ ನಮ್ಮನ್ನು ಸಂಪರ್ಕ ಮಾಡ್ಬೋದು. ಕೃಷಿ ವಿಜ್ಞಾನ ಕೇಂದ್ರ ನಮ್ಮದು ಮೀನುಗಾರಿಕೆ ಕಾಲೇಜ್ ಇದೆಯಲ್ಲ, ಮೀನುಗಾರಿಕೆ ಕಾಲೇಜ್ ಎಕ್ಕೂರಿನಲ್ಲಿ ಆವರಣದಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಇದೆ. ನೀವು ಅಲ್ಲಿಗೆ ಬರಬೇಕಾಗಿಲ್ಲ. ನಿಮ್ಗೆ ಏನಾದರೂ ಮಾಹಿತಿ ಸ್ಪೆಸಿಫಿಕ್ ಆಗಿ ಯಾವುದೇ ಬೆಳೆ ಬಗ್ಗೆ ಮಾಹಿತಿ ಬೇಕು ಅನ್ನೋದಾದರೆ ನಮ್ಮನ್ನೇ ಸಂಪರ್ಕ ಮಾಡಿದೆ ನಾವು ಬಂದು ನಿಮ್ಮ ಹಳ್ಳಿಗೆ ಬಂದು ನಾವು ನಿಮಗೆ ತರಬೇತಿಗಳನ್ನು ಮಾಹಿತಿಯನ್ನು ನೀಡುವಂಥದ್ದು. ನಾವು ಹೆಚ್ಚಾಗಿ ವೈಜ್ಞಾನಿಕ ರೀತಿಯಲ್ಲೇ ಮಾಹಿತಿ ನೀಡುವಂಥದ್ದು. ಯಾವುದೇ ಪ್ರೈವೇಟಾಗಿ ಮಾರ್ಕೆಟಲ್ಲಿ ಸಿಗುವಂಥ ಕೆಮಿಕಲ್ಸ್ ಆಗ್ಬೋದು ಯಾವುದೇ ನಾವು ಪ್ರಮೋಟ್ ಮಾಡಲ್ಲ. ಯಾವುದು ಶಿಫಾರಸು ಮಾಡಿರ್ತಾರಲ್ಲ ರೈತರಿಗೆ ಅದಷ್ಟೇ ನಾವು ನೀಡುವಂಥದ್ದು. ಸೊ ನಿಮಗೆ ಏನಾದರೂ ಸ್ಪೆಸಿಫಿಕ್ ಆಗಿ ಡೌಟ್ಸ್ ಇದ್ದರೆ ನನ್ನ ಕೇಳಿ, ಇಲ್ಲಾಂದರೆ ನೆಕ್ಸ್ಟು ಮಾತಾಡ್ತಾರೆ. ನುಸಿ ರೋಗ ಸಮಸ್ಯೆ ಯಾಕಾಗುತ್ತೆ ಗೊತ್ತಾ? ನಾವು ತೆಂಗಿನ ಗಿಡಕ್ಕೆ ಯಾವುದೇ ಪೋಷಕಾಂಶಗಳು ಕೊಡೋದಿಲ್ಲ. ಏನಾಗ್ತದೆ ಅಂದರೆ ಪೋಷಕಾಂಶಗಳು ಯಾವಾಗ ಕೊಡಿದಾಗ ಇದು ನುಸಿ ಕೀಟ ಇದೆಯಲ್ಲ, ಇದು ಒಂದು ರಸ ಹೀರೋ ಕೀಟ ಆಗಿರ್ತದೆ. ಇದು ಏನಾಗ್ತದೆ, ಕಾಯಿಯಿಂದ ರಸ ಹೀರಿ ರಸ ಹೀರಿದಾಗ ಅದೇನಾಗ್ತದೆ, ಕಾಯಿ ಗಟ್ಟಿ ಆಗ್ತದೆ. ಗೊತ್ತಿದೆಯಲ್ಲ, ಸಿಪ್ಪೆ ತೆಗಿಯೋಕ್ಕೆ ಆಗೋದಿಲ್ಲ. ನುಸಿ ಕೀಟ ಇದು ರಸ ಹೀರೋ ಕೀಟ ಆಗಿರೋದ್ರಿಂದ ಸೊ ಇದನ್ನ ಪೊಟ್ಯಾಶ್ ನಾವು ಯಾವಾಗ ಸಮಗ್ರ ಪೋಷಕಾಂಶಗಳು ನಿರ್ವಹಣೆ ಮಾಡ್ಕೊಂಡು ಬಂದಿರ್ತೀವೋ ನುಸಿ ರೋಗ ಕೀಟ ಸಮಸ್ಯೆ ಕಡಿಮೆ ಆಗ್ತದೆ. ಇದಕ್ಕೆ ನೀವು ಬೇಕಾದರೆ ಬೇವಿನ ಹಿಂಡಿ ಕೂಡ ಹಾಕೋದ್ರಿಂದ ನಾವು ನುಸಿ ಕೀಟನ ಹತೋಟಿ ಮಾಡ್ಬೋದು. ಇದು ಒಂದು ರಸ ಹೀರೋ ಕೀಟ, ಇದು ರೋಗ ಅಲ್ಲ, ಕೀಟದಿಂದ ಬರುವಂಥದ್ದು. ಯಾವಾಗ ಕಾಯಿಯಿಂದ ರಸ ಹೀರ್ತದೆ ಅದು ಕಾಯಿ ರಸ ಹೀರ್ಬಿಟ್ಟು ಅದನ್ನ ರಸ ತಿನ್ನೋದಕ್ಕೆ ಇರುವೆಗಳು ಬರ್ತವೆ. ಕೆಂಪು ಇರುವೆಗಳು ಕಾಯಿ ಮೇಲೆ ಬರ್ತದೆ. ಕೆಂಪು ಇರುವೆಗಳು ತಿಂದು ತದನಂತರ ಕಾಯಿ ಏನಾಗ್ತದೆ, ತುಂಬ ಗಟ್ಟಿ
ಆಗುವಂಥದ್ದು. ಕಾಯಿ ಸಿಪ್ಪೆ ಕೀಳಲಿಕ್ಕೆ ಆಗೋದಿಲ್ಲ. ಸೊ ಇದರಿಂದ ನೀವು ಇದನ್ನ ಬೇವಿನ ಹಿಂಡಿ, ನಾನು ಏನು ಹೇಳ್ದೆ ಅಲ್ಲ, ಪೋಷಕಾಂಶಗಳ ನಿರ್ವಹಣೆಯಿಂದ ನುಸಿ ಕೀಟ ಸಮಸ್ಯೆನ ನಾವು ನಿರ್ವಹಣೆ ಮಾಡ್ಕೋಬಹುದು. ಸ್ಟೆಮ್ ಬ್ಲೀಡಿಂಗ್ ಅಂತ ಕರೆಯುವಂಥದ್ದು ಶಿಲೀಂಧ್ರ ರೋಗ ಅದು ಒಂದು. ಸೊ ಅದನ್ನು ನೀವು ಅದಕ್ಕೆ ಟ್ರೀಟೇ ಮಾಡಬೇಕಾಗತ್ತೆ. ಆ ಥರ ರೋಗ ಬಂದಾಗ ನೀವು ರೂಟ್ ಫೀಡಿಂಗ್ನ ಮಾಡಬೇಕಾಗತ್ತೆ. ಸೊ ಇದರಿಂದ ಶಿಲೀಂಧ್ರದಿಂದ ಬರುವಂಥದ್ದು ಇದು ನೀವು ಯಾವುದೇ ಕೆಮಿಕಲ್ ಸ್ಪ್ರೇ ಮಾಡೋದ್ರಿಂದ ಕಂಟ್ರೋಲ್ ಆಗೋದಿಲ್ಲ. ಬಟ್ ಇದು ಒಂದು ಮರಕ್ಕೆ ಬಂದಾಗ ನೀವು ರೂಟ್ ಫೀಡಿಂಗ್ ಅಂತ ಒಂದು ಕೆಮಿಕಲ್ ಸಿಗ್ತದೆ, ಅದರಲ್ಲಿ ನೀವು ಮಾಡೋದ್ರಿಂದ ಕಂಟ್ರೋಲ್ ಆಗ್ತದೆ. ನೆಕ್ಸ್ಟು ಕುರುವಾಯಿ ಮೇಯ್ನ್ ಇದೆ. ಕುರುವಾಯಿ ಮತ್ತು ಕೆಂಪು ಮೂತಿ ಹುಳ ಅಂತ ತೆಂಗಿನಲ್ಲಿ ಸಮಸ್ಯೆ ಜಾಸ್ತಿ ಇದೆ. ಈ ಕುರುವಾಯಿ ಎಲ್ಲಿ ಜಾಸ್ತಿ ಇರ್ತದೆ ಅಂದರೆ ಸಗಣಿ ಗುಂಡಿಗಳಲ್ಲಿ ಇರೋ ಕಡೆ ಎಲ್ಲ ಇರ್ತದೆ ಜಾಸ್ತಿ. ಸ್ಮೆಲ್ಗೆ, ಸಗಣಿ ಸ್ಮೆಲ್ಗೆ ಬೇಗ ಅಟ್ರ್ಯಾಕ್ಟ್ ಆಗ್ತದೆ. ಮತ್ತು ಅದು ಆ್ಯಕ್ಟಿವ್ ಇರುವಂಥದ್ದು ರಾತ್ರಿ ಸಮಯದಲ್ಲಿ, ಹೆಚ್ಚು ರಾತ್ರಿ ಹೊತ್ತೇ ಓಡಾಡುವಂಥದ್ದು. ಇದಕ್ಕೆ ಒಂದು ಮೋಹಕ ಬಲೆ ಸಿಗ್ತದೆ. ಬಟ್ ಈ ಕುರುವಾಯಿನ ಯಾವ ಥರ ಕಂಟ್ರೋಲ್ ಮಾಡಬೇಕಂದ್ರೆ ಮೋಹಕ ಬಲೆಗಳು ಎಲ್ಲರೂ ಇಡಬೇಕಾಗ್ತದೆ. ಒಬ್ಬರು ಇಟ್ಟರೆ ಅದು ಕಂಟ್ರೋಲ್ ಆಗೋದಿಲ್ಲ. ಸೊ ಸಪೋಸ್ ಏನಾದರೂ ಅಕ್ಕಪಕ್ಕ ಮನೆಯವರು ನಾವು ನಮ್ಮ ಮನೆಯಲ್ಲಿಟ್ಟು ನಮ್ಮ ಪಕ್ಕದ ಮನೆಯಲ್ಲಿ ಮೋಹಕ ಬಲೆ ಇಡಲಿಲ್ಲ ಅಂದರೆ ಏನಾಗುತ್ತೆ, ಆ ತೋಟದಿಂದ ಇರುವಂಥ ಕುರುವಾಯಿಗಳೆಲ್ಲ ನಮ್ಮ ಮನೆ ಹತ್ರಗೆ ಬರ್ತಾರೆ. ಇದು ಒಂದು ಮೋಹಕ ಬಲೆ ಸಿಗ್ತದೆ. ಇದರಿಂದ ನೀವು ಹತೋಟಿ ಮಾಡ್ಕೋಬೋದು. ಯಾಕಂದರೆ ಸಿಂಪಡಣೆ ಪ್ರತಿ ಮರಕ್ಕೆ ಮಾಡೋದು ಕೂಡ ತುಂಬ ಕಷ್ಟ ಆಗ್ತದೆ. ಈ ಥರ ಮೋಹಕ ಬಲೆ 1 ಹೆಕ್ಟೇರ್ಗೆ ಒಂದನ್ನು ನೀವು ಬಳಸ್ಕೋಬೋದು. ಇದನ್ನು ಯಾವುದೇ ಕಾರಣಕ್ಕೂ ಮೋಹಕ ಬಲೆಗಳನ್ನು ಹಟ್ಟಿ ಗೊಬ್ಬರ ಗುಂಡಿಗಳಿರ್ತದಲ್ಲ, ಸಗಣಿ ಗುಂಡಿಗಳು, ಅಲ್ಲಿ ಇಡಬೇಡಿ. ಯಾಕಂದರೆ ಸ್ಮೆಲ್ಗೆ ತುಂಬ ಇದು ಬರ್ತದೆ. ಪ್ಲಸ್ ನಾವು ಅಕ್ಕಪಕ್ಕದವರೆಲ್ಲ ಬಳಸೋದ್ರಿಂದ ಇದನ್ನು ಹತೋಟಿ ಮಾಡ್ಬೋದು. ಯಾಕಂದರೆ ಆ ಸ್ಮೆಲ್ಗೆ ಹುಳ ಅಟ್ರ್ಯಾಕ್ಟ್ ಆಗ್ತದೆ. ಅದು ಬಕೆಟಲ್ಲಿ ಬಿದ್ದಾಗ ನಾವು ಎತ್ತಿ ಸಾಯಿಸ್ಬೇಕಾಗ್ತದೆ. ಸೊ ಕೆಲವ್ರು ಏನು ಮಾಡ್ತಾರೆ, ಸಾಯಿಸೋದು ಬೇಡ ಹುಳ ಅಂತ ಹೇಳ್ಬಿಟ್ಟು ಮತ್ತೆ ಎತ್ತಿ ಅಲ್ಲೇ ಹಾಕ್ತಾರೆ. ಸೊ ಅದರಿಂದ ಗಿಡ ಪೂರ್ತಿ ಏನಾಗ್ತದೆ ಅಂದರೆ ಡೈಮಂಡ್ ಆಕಾರದಲ್ಲಿ ಎಲೆಗಳನ್ನು ಕತ್ತರಿಸಿ, ಡೈಮಂಡ್ ಅಂದರೆ ಒಂದು ಕತ್ತರಿ ಥರ ಕತ್ತರಿಸಿ ಎಲೆ ಗರಿ ಪೂರ್ತಿ ಒಣಗೋ ಥರ ಆಗ್ತದೆ. ಇದರಿಂದ ಏನಾಗ್ತದೆ, ಇಳುವರಿಗೆ ಯಾವಾಗ ಬೆಳವಣಿಗೆ ಸರಿಯಾಗಿ ಆಗೋದಿಲ್ವೋ ಇಳುವರಿಗೆ ಸಮಸ್ಯೆ ಆಗೋಂಟು. ಜಾಸ್ತಿ ಬೇಗ ಎಲ್ಲ ಬಂದುಬಿಡಲಿ ಅಂತ 2ಕ್ಕಿಂತ 3, 4 ಆ ಥರ ಬಳಸೋದ್ರಿಂದ ಏನಾಗ್ತದೆ, ಬೇರೆ ತೋಟಗಳಲ್ಲಿರುವಂಥ ಕುರುವಾಯಿಗಳೆಲ್ಲ ನಿಮ್ಮ ತೋಟಕ್ಕೆ ಬರೋ ಚಾನ್ಸಸ್ ಇರ್ತದೆ. ಕೆಂಪು ಮೂತಿ ಹುಳನೂ ಅಷ್ಟೇ. ಕೆಂಪು ಮೂತಿ ಹುಳ ಅಂತ ಈಗ ಅಡಿಕೆಗೂ ಬರ್ತಾ ಇದೆ. ಯಾವ ಥರ ಡ್ಯಾಮೇಜ್ ಮಾಡ್ತದೆ ಅಂದರೆ ರಂಧ್ರ ಮಾಡಿ ಅದೆಲ್ಲ ಫುಲ್ ವೇಸ್ಟ್ ಎಲ್ಲ ಇದಾಗ್ತದೆ. ಪ್ಲಸ್ ಗಿಡ ಕೆಲವೊಂದು ಸಮಯದಲ್ಲಿ ಗಿಡ ಸತ್ತೋಗೋ ಚಾನ್ಸಸ್ಸು ಕೂಡ ಇದ್ದಾವೆ. ಮೋಹಕ ಬಲೆಗಳು ಇದ್ದಾವೆ, 2 ಇದ್ದಾವೆ. RP ಲ್ಯೂರ್ ಅಂತ ಕರಿತೀವಿ. ರೈನೋಸರ್ಸ್ ಅಂದರೆ ಕುರುವಾಯಿಗೆ ರೈನೋಸರ್ಸ್ ಬಿಟಲ್, ಮತ್ತು ರೆಡ್ ಪಾಮ್ ವಿಲ್ ಬಿಟ್ ಇದು ಎಲ್ಲ ಸಿಗ್ತದೆ. ಒಂದು 200 ರೂಪಾಯಿ ಅಷ್ಟೇ ಅದು ಬೊಕೆಟ್. ನೀವು ಅದನ್ನು ಮದ್ದು ಮಾತ್ರ ಚೇಂಜ್ ಮಾಡಬೇಕಾಗತ್ತೆ. ಇಲ್ಲ ನಿಮ್ಮಲ್ಲಿ ಯಾವುದಾದ್ರು ಪ್ಲಾಸ್ಟಿಕ್ ಬಕೆಟ್ ಇದ್ದರೆ ನೀವೇ ಅದು ಮೋಹಕ ಬಲೆನ ಮಾತ್ರ ತಂದು, ಒಂದು ಟ್ಯಾಬ್ಲೆಟ್ ಥರ ಚಿಕ್ಕದಾಗಿರ್ತದೆ, ಅದು ತಂದು ನೀವು ಅದಕ್ಕೆ ನೀರು ಹಾಕಿ ನೀರಿನಲ್ಲಿ ಯಾವುದೇ ಒಂದು ಕೀಟನಾಶಕ ಹಾಕೋದ್ರಿಂದ ಆ ಸ್ಮೆಲ್ಗೆ ಅಟ್ರ್ಯಾಕ್ಟ್ ಆಗಿ ಆ ನೀರಿನಲ್ಲಿ ಬಿದ್ದಾಗ ಕೀಟನಾಶಕದಿಂದ ಸಾಯ್ತದೆ. ಪ್ಲಸ್ ಬದುಕಿದ್ರೆ ನೀವು ಏನು ಮಾಡಬೇಕು ಗೊತ್ತಾ, ಆ ವಿಷ ಇರೋದ್ರಿಂದ ಸ್ವಲ್ಪತ್ತಷ್ಟೇ ಅದು ಸೈಲೆಂಟಾಗಿರ್ತದೆ, ಏನು ಅಲಗಾಡದೆ ಸತ್ತಿರೋ ಥರ. ಸೊ ನೀವು ಒಡೆದು ಸಾಯಿಸೋದು ಒಳ್ಳೆಯದು. ಮತ್ತು ಸಗಣಿ ಗುಂಡಿಗಳಿದ್ರೆ ಜಾಸ್ತಿ ಇರ್ತದೆ. ಅದು ಆದಷ್ಟು ಸಗಣಿ ಗುಂಡಿಗಳು ಡೈರೆಕ್ಟ್ ತೋಟದ ಹತ್ರ ಅವಾಯ್ಡ್ ಮಾಡೋದು ಒಳ್ಳೆಯದು. ಶಿಲೀಂಧ್ರದಿಂದ ಬರುವಂಥದ್ದು ಅಡಿಕೆ ಉಂಟಲ್ಲಿ ನಿಮ್ಮ ತೋಟದಲ್ಲಿ? ಅಡಿಕೆ ಉಂಟು. ಸೊ ಒಂದು ರೋಗಕ್ಕೆ ಬಂದರೆ ಅದೆಲ್ಲ ಇದಾಗ್ತದೆ. ನೆಕ್ಸ್ಟ್ ಈ ಸಮಯದಲ್ಲಿ ಬೋಡೋ ದ್ರಾವಣ ಸಿಂಪಡಣೆ ಮಾಡ್ಬೋದು, ಇಲ್ಲಾಂದರೆ ಯಾವುದಾದ್ರು ಶಿಲೀಂಧ್ರ ನಾಶಕನ ಮಾಡ್ಕೋಬೋದು. ಬಟ್ ಬೋಡೋ ದ್ರಾವಣ ಬಿಸಿಲಿದ್ದಾಗ ಜಾಸ್ತಿ ಸೆಪ್ಟೆಂಬರ್ ಅಕ್ಟೋಬರ್ ನಂತರ ಸಿಂಪಡಣೆ ಮಾಡೋದು ಸೂಕ್ತ ಅಲ್ಲ. ಯಾಕಂದರೆ ಮಳೆಗಾಲದಲ್ಲಿ ಅಷ್ಟೇ ಅದು ಪ್ರೊಫೈಲೈಟಿಕ್ ಮೆಷರ್ ಆಗಿ ನಾವು ಸ್ಪ್ರೇ ಮಾಡುವಂಥದ್ದು ಒಳ್ಳೆಯದು. ಹೇಳಿ ಸರ್. ಹಲವು ಸಮಸ್ಯೆಗಳ ಬಗ್ಗೆ ಪರಿಹಾರವನ್ನು ತಾವು ಕೊಟ್ಟಿದ್ದೀರಿ. ಅತಿ ದೊಡ್ಡ ಒಂದು ಸಮಸ್ಯೆ ನಮ್ಮನ್ನು ಕಾಡ್ತಾ ಉಂಟು ತೆಂಗು ಬೆಳೆಗಾರರನ್ನು. ಅದು ಈಗಾಗಲೇ ನಾವು ಬೆಳಗಿನಿಂದ ಎಷ್ಟೊತ್ತು ಇಲ್ಲಿದ್ದೇವೆ. ನಮ್ಮ ಹೆಚ್ಚಿನ ಈ ರೈತರ ಮನೆಯಲ್ಲಿ ಕೂಡ ಈಗ ಹಲವು ಎಳನೀರನ್ನು ಮಂಗಗಳು ಎಳೆದು ಬಿಸಾಕಿ ಈಗ ನಷ್ಟ ಆಗಿದೆ ನಮಗೆಲ್ಲರಿಗೂ ಕೂಡ. ಅದಕ್ಕೆ ನಮ್ಮ ಕಂಪನಿ ವತಿಯಿಂದ ಇಲಾಖೆಗಳ ಒಂದು ಸಹಕಾರವನ್ನು ತೆಕ್ಕೊಂಡು ಸರ್ಕಾರದಿಂದ ಏನಾದರೂ ಒಂದು ಯೋಜನೆಯನ್ನು ಮಾಡಿ ನಮಗೆ ಆಗುವಂಥದ್ದು ಒಂದು ದೊಡ್ಡ ನಷ್ಟವನ್ನು ಪರಿಹರಿಸಲಿಕ್ಕೆ ಒಂದು ದಾರಿ ಹುಡುಕಿದರೆ ಒಳ್ಳೆಯದು ಅಂತೇಳಿ ನನ್ನ ಸಲಹೆ. ಮತ್ತೊಂದು, ಈಗಾಗಲೇ ಕಲ್ಪರಸದ ಬಗ್ಗೆ ಹೇಳಿದ್ರಿ. ಆ ಕಲ್ಪರಸದ ಬಗ್ಗೆ ಒಂದು ಅತಿ ಹೆಚ್ಚಿನ ಒತ್ತನ್ನು ಕೊಟ್ಟು ಆದಷ್ಟು ಶೀಘ್ರಗತಿಯಲ್ಲಿ ನಡೆದರೆ ನಮಗೆ ಈ ಎಳನೀರು ಹಾಳಾಗುವಂಥದ್ದು ಸ್ವಲ್ಪ ನಷ್ಟ ಆಗುವಂಥದ್ದು ಕಡಿಮೆ ಆಗ್ತದೆ. ಅದನ್ನು ಆದಷ್ಟು ಶೀಘ್ರವಾಗಿ ಎಲ್ಲ ಕಡೆಗಳಲ್ಲಿ ಕೂಡ ಇಂಪ್ಲಿಮೆಂಟ್ ಆಗುವ ಹಾಗೆ ಮಾಡಿ ಎಂಬುದಾಗಿ ನಾನು ನಿಮಗೊಂದು ಸೂಚನೆಯನ್ನು ಕೊಡ್ತಾ ಇದ್ದೇನೆ. ವಂದನೆಗಳು. ಮಂಗದ ಬಗ್ಗೆ ಹೇಳೋಕ್ಕೆ ನಮಗೂ ಸ್ವಲ್ಪ ಕಷ್ಟನೇ ಆಗ್ತದೆ ಸರ್. ಅದು ಆ್ಯಕ್ಚುಲಾಗಿ ಅದು ಪಾಲಿಸಿ ಇಶ್ಯೂಸ್ ಕೂಡ ಇದ್ದಾವೆ. ನೀವು ಯಾವುದೇ ಮಂಗಗಳ ಸಮಸ್ಯೆ ನಾವೇ ಬರ್ಸ್ಕೊಂಡಿರೋದು.
ಸೊ ನೆಕ್ಸ್ಟ್ ಕಲ್ಪರಸವಾದರೆ ಅವ್ರು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಸಮಯ ಬೇಕಾಗುತ್ತೆ, ಯಾಕಂದರೆ ಅದು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಮಾಡಬೇಕಾಗತ್ತೆ. ಪ್ಲಸ್ ಲೈಸೆನ್ಸ್ ಮೇಯ್ನ್ ಇಂಪಾರ್ಟೆಂಟಲ್ಲಿ. ಸೊ ಪ್ರಾಪರಾಗಿ ಹೋಗ್ಬೇಕಾದ್ರೆ ಸ್ವಲ್ಪ ಸಮಯ ಆಗುತ್ತೆ, ಬಟ್ ಮಾಡ್ತಾರೆ. ಅವರು 2 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್. ಅದು CPCRA ಅವರು ಅಭಿವೃದ್ಧಿಪಡಿಸಿರುವಂಥ ತಂತ್ರಜ್ಞಾನ. ಈಗಾಗಲೇ ಉಡುಪಿಯಲ್ಲಿ ಮಾಡ್ತಾ ಇದ್ದಾರೆ ಒಂದು FPO ಅವರು, ನೀವು ನೋಡಿರ್ಬೋದು. ಈ ಉಡುಪಿ ಕಲ್ಪರಸದ್ದು. ಸೊ ಇಲ್ಲಿ ಕೂಡ ಅಷ್ಟೇ, ನಿಮ್ಮಲ್ಲಿ ಕೂಡ ನಿಮ್ಮ ಮರಗಳನ್ನು ದತ್ತುಗೆ ತಗೊಂಡು FPO ವತಿಯಿಂದ ಕಲ್ಪರಸನ ಎಕ್ಸ್ಟ್ರಾಕ್ಟ್ ಮಾಡಿ ನಿಮಗೆ ಅನುಕೂಲ ಮಾಡಿಕೊಳ್ಳಿಕ್ಕೆ FPO ಅವರು ಬಂದಿರೋದು. ಸೊ ಅವರಿಗೆ ಯಾವುದೇ ಥರ ವೈಜ್ಞಾನಿಕ ಸಹಕಾರ ಬೇಕಂದರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ನಾವು ಅವರಿಗೆ ಕಲ್ಪಿಸ್ಕೊಡ್ತೀವಿ ಸರ್. ಈಗಾಗಲೇ ತಯಾರಿ ನಡೀತಾ ಇದೆ. ಸರ್ಕಾರದಿಂದ ಮತ್ತು ತಾಂತ್ರಿಕ ವಿಭಾಗಗಳಿಂದ, ಪರಿಸರ ನಿಯಂತ್ರಣ ಮಂಡಳಿಯಿಂದ ನಿರ್ದಿಷ್ಟವಾದ ಅನುಮತಿಗಳು ಅದಕ್ಕೆ ಅಗತ್ಯ ಇದೆ. ಅದರ ಎಲ್ಲ ಚಟುವಟಿಕೆಗಳು ತ್ವರಿತಗತಿಯಲ್ಲಿ ನಡೀತಾ ಇದೆ. ಜಾಗ ಕೂಡ ಆಗಿದೆ. ಕಲ್ಪರಸದ ಬಗ್ಗೆ ಹೆಚ್ಚಿನ ಮಾಹಿತಿ ಮತ್ತು ಕಲ್ಪಸೇವದ ಬಗ್ಗೆ ಹೆಚ್ಚಿನ ಮಾಹಿತಿ ಇದೀಗ ವಿಡಿಯೋ. ಪ್ರಕೃತಿಯೆಡೆಗೆ ಸೆಳೆಯಲ್ಪಡುತ್ತಿದೆ. ತಾಜಾ, ಸಾವಯವ ಮತ್ತು ಸಸ್ಯಜನ್ಯ ಆಹಾರಗಳು ಹೊಸ ಆಹಾರ ಸಂಸ್ಕೃತಿಗಳಾಗಿ ಬದಲಾಗುತ್ತಿದೆ. ಬಹಳ ಹಿಂದಿನಿಂದಲೂ ತೆಂಗು ಭಾರತದ ಕರಾವಳಿ ಭಾಗದಲ್ಲಿ ಆರೋಗ್ಯ ಮತ್ತು ಸಮೃದ್ಧಿಯ ಸಂಕೇತವಾಗಿ ಬೆಳೆದು ಬಂದಿದೆ. ತೆಂಗಿನ ಮರವನ್ನ ಕಲ್ಪವೃಕ್ಷವೆಂದು ಕರೆಯಲಾಗುತ್ತದೆ. ಈ ಸಮೃದ್ಧ ಮರದಿಂದ ಒಂದು ಹೊಸ ಉತ್ಪನ್ನವನ್ನ ಪ್ರಸ್ತುತಪಡಿಸಲು ನಾವು ಹೆಮ್ಮೆ ಪಡುತ್ತಿದ್ದೇವೆ. ಕಲ್ಪರಸ. ಕಲ್ಪರಸವು ಆಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ತೆಂಗಿನ ಮರದಿಂದ ಪಡೆದ ವಿಶಿಷ್ಟ ಪಾನೀಯವಾಗಿದೆ. ಸರಿಯಾದ ತಂತ್ರಜ್ಞಾನದ ಲಭ್ಯತೆ ಇಲ್ಲದ ಕಾರಣ ಈ ಪಾನೀಯವು ಹಿಂದೆಂದೂ ಲಭ್ಯವಿರಲಿಲ್ಲ. ತೆಂಗಿನ ಮರದ ಸ್ಪಾಡಿಕ್ಸ್ ನಿಂದ ಟ್ಯಾಪಿಂಗ್ ತಂತ್ರಜ್ಞಾನದ ಮೂಲಕ ಕಲ್ಪರಸವನ್ನ ಸಂಗ್ರಹಿಸಲಾಗುತ್ತದೆ. ಕಲ್ಪರಸವು ಕೇವಲ ಪಾನೀಯವಲ್ಲ, ಇದು ಪೌಷ್ಟಿಕಾಂಶಗಳ ಆಗರ. ಇದು ರಾಸಾಯನಿಕ ಮುಕ್ತ ಪಾನೀಯವಾಗಿದ್ದು ವಿಟಮಿನ್ ಎ, ವಿಟಮಿನ್ ಸಿ ಮತ್ತು ಬಿ ಕಾಂಪ್ಲೆಕ್ಸ್ ಗಳನ್ನ ಹೇರಳವಾಗಿ ಹೊಂದಿದೆ. ಸಾಂಪ್ರದಾಯಿಕ ಶೇಂದಿ ಸಂಗ್ರಹಿಸುವ ವಿಧಾನಕ್ಕಿಂತ ಕಲ್ಪರಸವನ್ನ ಸಂಗ್ರಹಿಸುವ ವಿಧಾನ ವಿಭಿನ್ನವಾಗಿರುತ್ತದೆ. ಕಲ್ಪರಸವನ್ನು ವೈಜ್ಞಾನಿಕವಾಗಿ ಸಂಗ್ರಹಿಸಿ ಶೀತಲೀಕರಣ ವ್ಯವಸ್ಥೆಯಲ್ಲಿ ನಿರ್ವಹಿಸಲಾಗುತ್ತದೆ. ಇದರಿಂದ ಈ ಪಾನೀಯವು ಉಳಿಬರುವುದನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟಬಹುದು. ಕಲ್ಪರಸವು ಮಾರುಕಟ್ಟೆಯಲ್ಲಿ ಸಿಗುವ ಇತರ ಪಾನೀಯಗಳಿಗೆ ಪರ್ಯಾಯವಾಗಿದೆ. ಇದರ ಪೌಷ್ಟಿಕಾಂಶಗಳು, ರುಚಿ ಮತ್ತು ಶುದ್ಧತೆಯಿಂದಾಗಿ ಗ್ರಾಹಕರ ಮೊದಲ ಆಯ್ಕೆಯಾಗಿ ಪರಿಣಮಿಸಿದೆ. ಹೆಚ್ಚುತ್ತಿರುವ ಗ್ರಾಹಕರ ಬೇಡಿಕೆಯೊಂದಿಗೆ ಕಲ್ಪರಸಕ್ಕೆ ಮಾರುಕಟ್ಟೆ ಸಾಮರ್ಥ್ಯವು ಅಪಾರವಾಗಿದೆ. ಕಲ್ಪರಸವನ್ನು ದಕ್ಷಿಣ ಕನ್ನಡ ತೆಂಗು ರೈತ ಉತ್ಪಾದಕರ ಕಂಪನಿ ನಿಯಮಿತ ನಿಮ್ಮ ಮುಂದಿಡುತ್ತಿದೆ. 14,000ಕ್ಕೂ ಹೆಚ್ಚು ನೋಂದಾಯಿತ ರೈತರು, 12,43,000ಕ್ಕೂ ಅಧಿಕ ಫಲಭರಿತ ಮರಗಳನ್ನ ಹೊಂದಿರುವ ಈ ಸಂಸ್ಥೆ ತೆಂಗು ಉದ್ಯಮವನ್ನ ಸರಳೀಕರಿಸುವುದು ಮತ್ತು ರೈತರ ಆದಾಯವನ್ನ ಹೆಚ್ಚಿಸುವುದರ ಕಡೆಗೆ ಗಮನವನ್ನ ಕೇಂದ್ರೀಕರಿಸಿದೆ. ಕೇವಲ 8 ತೆಂಗಿನ ಮರಗಳಿಂದ ರೈತರು ವರ್ಷಕ್ಕೆ ಸರಾಸರಿ 2 ಲಕ್ಷ ರೂಪಾಯಿಗಳನ್ನ ಗಳಿಸುವ ಸದಾವಕಾಶವನ್ನ ಕಲ್ಪರಸವು ನೀಡುತ್ತಿದೆ. ಮಧುಮೇಹ ಮತ್ತು ಬಿಪಿ ರೋಗಿಗಳಿಗೆ ಉತ್ತಮ ಪಾನೀಯ. ರಕ್ತಹೀನತೆ ಮತ್ತು ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಗಳನ್ನು ಬರದಂತೆ ತಡೆಯಬಹುದು. ಕಣ್ಣಿನ ಆರೋಗ್ಯ ಮತ್ತು ಆರೋಗ್ಯಕರ ಚರ್ಮಕ್ಕೆ ಉತ್ತಮ. ಯಕೃತ್ತಿನ ರೋಗಗಳನ್ನ ಗುಣಪಡಿಸುತ್ತದೆ. ಮೂತ್ರಕೋಶವನ್ನ ರಕ್ಷಿಸುತ್ತದೆ ಮತ್ತು ಮೂತ್ರಕೋಶದ ಕಲ್ಲುಗಳನ್ನ ತಡೆಯುತ್ತದೆ. ಮೂಳೆಯ ಆರೋಗ್ಯ ಮತ್ತು ಹಾರೋಸಿಸ್ ಅನ್ನ ಸುಧಾರಿಸುತ್ತದೆ. ನರಗಳ ಹಾಗೂ ಸ್ನಾಯುಗಳ ಆರೋಗ್ಯ ಮತ್ತು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತದೆ. ಸುಸ್ಥಿರ ಗುರಿಗಳನ್ನ ಹಾಕಿಕೊಂಡರೆ ಕಲ್ಪರಸದಿಂದ ಉಜ್ವಲ ಭವಿಷ್ಯವನ್ನ ತಮ್ಮದಾಗಿಸಿಕೊಳ್ಳಬಹುದು. ಕಲ್ಪರಸ ಕೇವಲ ಆರೋಗ್ಯ ಪಾನೀಯವಲ್ಲ, ಇದು ಮಾರುಕಟ್ಟೆಯ ವ್ಯವಸ್ಥೆಯನ್ನೇ ಬದಲಾಯಿಸಬಲ್ಲದು. ಬನ್ನಿ, ನಮ್ಮೊಂದಿಗೆ ಕೈ ಜೋಡಿಸಿ ಮತ್ತು ವರ್ಷದಿಂದ ವರ್ಷಕ್ಕೆ ದೃಢವಾದ ಆದಾಯವನ್ನ ಗಳಿಸಿ. ನಾವೆಲ್ಲರೂ ಒಂದಾಗಿ ರೈತರ ಜೀವನದಲ್ಲಿ ಬದಲಾವಣೆಯ ಆಶಾಕಿರಣವನ್ನ ಮೂಡಿಸಬಹುದು. ದೇಹ ಮತ್ತು ಜೀವಕ್ಕೆ ಪೋಷಣೆ ನೀಡುವ ಅತ್ಯುತ್ತಮ ಪಾನೀಯವೊಂದನ್ನ ಮಾರುಕಟ್ಟೆಗೆ ನೀಡಬಹುದು. ಕಲ್ಪರಸ, ಪ್ರಕೃತಿ ಮಾತೆಯ ಆರೋಗ್ಯ ಪಾನೀಯ. ದಕ್ಷಿಣ ಕನ್ನಡ ಜಿಲ್ಲೆ ಪಾಲುಪತ್ರದ ಷೇರುಪತ್ರ ನೀಡುವಂಥ ಸಾಂಕೇತಿಕ ಕಾರ್ಯಕ್ರಮ. ಇದನ್ನು ಶ್ರೀ ರವಿಕಿರಣ್ ಪುಣಚ್ ಅವರು ನೆರವೇರಿಸಬೇಕು ಕೇಳಿಕೊಳ್ತಾ ಇದ್ದೇನೆ. ನಾನು ಹೆಸರು ಕರಿತೀನಿ, ಅವರು ಬಂದು ಸಾಂಕೇತಿಕ ವಿತರಣೆ ಆಗಿರುತ್ತೆ, ಎಲ್ರಿಗೂ ಬಂದವರು ಸಿಗುತ್ತೆ. ಇದು ಶ್ರೀ ಜತೀಂದ್ರ ಶೆಟ್ಟಿ ಅವರು ವೇದಿಕೆ ಬರಬೇಕು. ಶ್ರೀ ಜಗನ್ನಾಥ್ ರೈಡಿ,
ಶ್ರೀ ಐತಪ್ಪ ನಾಯಕ್, ಶ್ರೀಮತಿ ಆಯಿಷಾ, ಶ್ರೀ ದುಗ್ಗಪ್ಪ ಗೌಡ, ಶ್ರೀ ಐತಪ್ಪ ರೈ, ಶುಭ ಹಾರೈಕೆಗಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದ ಶ್ರೀ ರವಿಕಿರಣ್ ಪುಣಚ ಅವರು. ಕೃಷಿ ಕ್ಷೇತ್ರದಲ್ಲಿ ಬಹುಶಃ ತೆಂಗಿಗೆ ಭಾಳ ಮುಖ್ಯವಾಗಿ 3 ವಿಚಾರಗಳನ್ನು ನಾವು ತಗೊಳ್ಬೇಕಾಗ್ತದೆ. ಒಂದು, ತೆಂಗಿನ ತೋಟವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು. ಎರಡನೇದು, ಮಾರುಕಟ್ಟೆಯನ್ನು ಕಂಡುಕೊಳ್ತಕ್ಕಂಥದ್ದು. ಮೂರನೇದು, ಮೌಲ್ಯವರ್ಧನೆ ಮಾಡ್ತಕ್ಕಂಥದ್ದು. ಈಗಾಗಲೇ ಡಾಕ್ಟರ್ ರಶ್ಮಿ ಅವರು ಅದರ ನಿರ್ವಹಣೆಯ ಬಗ್ಗೆ ಹೇಳಿದರು. ನಮ್ಮ ಜಿಲ್ಲೆಯಲ್ಲಿ ಸುಮಾರು 50ರಿಂದ 55 ಲಕ್ಷ ತೆಂಗಿನ ಮರಗಳಿದ್ದಾವೆ, ಸ್ಟ್ಯಾಂಡಿಂಗ್ ಕ್ರಾಪ್. ಎವರೇಜ್ ಈಲ್ಡಿಂಗು ನಮ್ಮ ತುಮಕೂರು, ಟಿಪ್ಟೂರು ಭಾಗದಲ್ಲಿ ಬರುವಷ್ಟು ಬರದೇ ಹೋದರೂ ಕೂಡ ಎವರೇಜು 100 ತೆಂಗಿನಕಾಯಿ ಒಂದು ಮರದಲ್ಲಿ ನಮಗೆ ತೆಂಗಿನ ಮರದಲ್ಲಿ ಇಳುವರಿ ಸಿಗ್ತಾಯಿದೆ. ಸುಮಾರು 25,000 ಟನ್ ತೆಂಗಿನಕಾಯಿ ನಮ್ಮ ಜಿಲ್ಲೆಯಲ್ಲಿ ಉತ್ಪತ್ತಿ ಆಗ್ತಾಯಿದೆ. ಇವತ್ತು ಮಾರುಕಟ್ಟೆ ಬಹಳ ಕುಸಿದಿದೆ. ಮಾರುಕಟ್ಟೆಯನ್ನು ನಾವು ಮತ್ತೆ ತರಬೇಕು ಅಂತಾದರೆ ಮೌಲ್ಯವರ್ಧನೆ ಮಾಡಬೇಕು. ಮೌಲ್ಯವರ್ಧನೆ ಮಾಡಬೇಕು ಅಂತಾದರೆ ಅದಕ್ಕೆ ಒಂದು ಕಂಪನಿ ಅಥವಾ ಒಂದು ಸಂಸ್ಥೆಯನ್ನು ಹುಟ್ಟಾಕಬೇಕು. ಕಳೆದ 2 ವರ್ಷ ಹಿಂದೆ 2021ರಲ್ಲಿ ಆ ಒಂದು ಪ್ರಯತ್ನವನ್ನು ಈ ಕಂಪನಿ ಪ್ರಾರಂಭ ಮಾಡ್ತು. ಇವತ್ತು ಅಂಬೆಕಾಲೆಗ್ತಾ 2 ವರ್ಷ ಪೂರೈಸಿದೆ. ಇವತ್ತಿಂದ ನಾಳೆಗೆ ಎಲ್ಲವೂ ಆಗಬೇಕು ಅಂತ ನಿರೀಕ್ಷೆ ಪಡೋದು ಸರಿಯಲ್ಲ. ಯಾಕೆಂದರೆ ಇದು ಕಬ್ಬಿಣದ ಕಡಲೆ. ವಿಶೇಷವಾಗಿ ನಾವು ದಕ್ಷಿಣ ಕನ್ನಡ ಜನ ಹೆಚ್ಚು ವಿದ್ಯಾಭ್ಯಾಸ ಹೊಂದಿರತಕ್ಕಂಥವರು. ನಾವು ಅಷ್ಟು ಸುಲಭಕ್ಕೆ ಯಾರನ್ನೂ ನಂಬೋದಿಲ್ಲ. ಯಾಕೆಂದರೆ ಅವರ ಮೇಲೆ ವಿಶ್ವಾಸ ಬಂದ ಮೇಲೆ ಅವರಿಗೆ ನಾವು ಸಂಪೂರ್ಣವಾದಂಥ ಸಹಕಾರವನ್ನು ಕೊಡ್ತಕ್ಕಂಥ ಒಂದು ಮನಸ್ಥಿತಿ ಇರ್ತಕ್ಕಂಥ ಜಿಲ್ಲೆ. ಆ ಕಾರಣಕ್ಕೆ ಇನ್ನೂ ಬಹಳಷ್ಟು FBUಗಳು ಆಗಬೇಕಾಗಿತ್ತು. ಅದು ಆಗಲಿಕ್ಕೆ ಕಷ್ಟ ಆಗಿತ್ತು. ನಾವು ಕೂಡ ಒಂದು ಪ್ರಯತ್ನ ಮಾಡಿದ್ದೆವು, ಮೌಲ್ಯವರ್ಧನೆ ಮಾಡಬೇಕು ಅಂತ. ಈಗ ಒಂದು ಮರದಲ್ಲಿ ಎವರೇಜ್ 100 ತೆಂಗಿನಕಾಯಿ ಸಿಕ್ಕಿದರೆ ಅದರಿಂದ ಬರ್ತಕ್ಕಂಥ ಆದಾಯ ಎಷ್ಟು? ಅಥವಾ ಏನು ಸಿದ್ದರಾಮಯ್ಯನವರು ಹಿಂದಿನ ಬಾರಿ ಮುಖ್ಯಮಂತ್ರಿ ಆದಾಗ ನಾವೊಂದು ಪ್ರಾಜೆಕ್ಟನ್ನು ಅವರ ಮುಂದೆ ಪ್ರೆಸೆಂಟ್ ಮಾಡಿದ್ದೆ. ಬರೀ ತೆಂಗಿನಿಂದಲೇ ಈ ಜಿಲ್ಲೆಯಲ್ಲಿ ಲಕ್ಷಾಂತರ ಉದ್ಯೋಗಗಳನ್ನು ಸೃಷ್ಟಿಸ್ಬೋದು ಮತ್ತು ಒಟ್ಟು ಅವರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ 100 ತೆಂಗಿನ ಮರ ಇದ್ದರೆ ಆ 25 ತೆಂಗಿನ ಮರದಿಂದ ವರ್ಷಕ್ಕೆ 3,000ರಿಂದ 5,000 ರೂಪಾಯಿ ಆದಾಯವನ್ನು ನಾವು ಗಳಿಸ್ಬೋದು ಮೌಲ್ಯವರ್ಧನೆ ಮಾಡಿದರೆ. ಆನಂತರ ಆ ನೀರಾ ಕಾನೂನನ್ನು ತಿದ್ದುಪಡಿ ಮಾಡಲಾಯಿತು. ನಾನು ಪ್ರೆಸೆಂಟ್ ಮಾಡಿದ ಮರುದಿನವೇ ನಮ್ಮ ಮಾಜಿ ಸ್ಪೀಕರು KR ಪೇಟೆ ಕೃಷ್ಣ ಅವರು ಕೂಡ ಓಡೋದ್ರು. ಅನಂತರ ಅದು ಬದಲಾವಣೆ ಆಯಿತು. ನಮಗಿರ್ತಕ್ಕಂಥ ಕ್ಷೇತ್ರದ 25% ನೀರ ಅಂದರೆ ಕಲ್ಪರಸವನ್ನು ಇಳಿಸಲಿಕ್ಕೆ ಈಗಾಗಲೇ ಸರ್ಕಾರ ಅನುಮೋದನೆಯನ್ನು ಕೊಟ್ಟಿದೆ. ಅದಕ್ಕೆ ಸಣ್ಣ ಪುಟ್ಟ ತಾಂತ್ರಿಕ ತೊಂದರೆಗಳಿದ್ದಾವೆ. ಅದೇನಿದ್ರೂ ಕೂಡ ಅದನ್ನು ನಾವು ಹೋರಾಟದ ಮೂಲಕ ಮಾಡ್ಬೋದು. ಆ ನಿಟ್ಟಿನಲ್ಲಿ ಈ ಸಂಸ್ಥೆ ಹೆಜ್ಜೆ ಹಾಕಬೇಕು ಅಂತ ಹೇಳ್ತಕ್ಕಂಥ ವಿಚಾರಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ಎರಡನೇದು ಮಾರುಕಟ್ಟೆ. ಇವತ್ತೆಷ್ಟಿದೆ ಸರ್ ಕೊಬ್ಬರಿಗೆ ರೇಟು? ಅಥವಾ ತೆಂಗಿನಕಾಯಿಗೆ 24 ರೂಪಾಯಿ, 25 ರೂಪಾಯಿ ಇದೆ. ತೋಟಗಾರಿಕಾ ಇಲಾಖೆ ಒಂದು ವರದಿಯನ್ನು ಸರ್ಕಾರಕ್ಕೆ ಕೊಟ್ಟಿದೆ. 1 ಕ್ವಿಂಟಾಲು ಕೊಬ್ಬರಿಯನ್ನು ಉತ್ಪಾದನೆ ಮಾಡಲಿಕ್ಕೆ 16,760 ರೂಪಾಯಿ ಪ್ರೊಡಕ್ಷನ್ ಕಾಸ್ಟ್ ಇದೆ. ಈಗ ನಮ್ಮದೆಷ್ಟು ಔಟರ್ನು? ದಕ್ಷಿಣ ಕನ್ನಡದಲ್ಲಿರ್ತಕ್ಕಂಥ ತೆಂಗಿನಕಾಯಿಯ ಔಟರ್ನು 6.1ನಿಂದ 6.2, ಟಿಪ್ಟೂರು ಭಾಗ ಜಾಸ್ತಿ ಇದೆ. ಅಂದರೆ ನಾನು ಯಾಕೆ ಹೇಳ್ತಿದ್ದೇನೆ, ನೀವು 1 ಕ್ವಿಂಟಾಲು ಕೊಬ್ಬರಿಯನ್ನು ಮಿಲ್ಲಿಗೆ ಕೊಟ್ಟರೆ ಅವರು 61 kg ಎಣ್ಣೆ ಕೊಡ್ತಾರೆ. ಇದು ಔಟರ್ನು. 1 kg ಕೊಬ್ಬರಿ ಆಗಬೇಕಾದ್ರೆ ಎಷ್ಟು ಕಾಯಬೇಕು?
ಮೊದಲೆಲ್ಲ 5 ಕಾಯಿಯಲ್ಲಿ 1 ಕೆ ಜಿ ಕೊಬ್ಬರಿ ಆಗ್ತಿತ್ತು. ಈಗೆಲ್ಲ ಸೈಜ್ಗಳು ಸಣ್ಣದಾಗಿ ಬಿಟ್ಟವೆ. ಇವತ್ತು 8ರಿಂದ 9 ತೆಂಗಿನಕಾಯಿ ಬೇಕು 1 ಕೆ ಜಿ ಕೊಬ್ಬರಿ ಆಗಬೇಕು ಅಂತಾದರೆ. ಇವತ್ತು ಕೊಬ್ಬರಿಗೆ ಎಷ್ಟಿದೆ ಬೆಲೆ ಮಾರ್ಕೆಟಲ್ಲಿ? 6,500 7,000 ಕ್ವಿಂಟಾಲಿಗೆ. ಆದರೆ ಇವತ್ತು ಭಾಳ ಒತ್ತಡದ ಮೂಲಕ ಕೇಂದ್ರ ಸರ್ಕಾರ MSPಯನ್ನು ಡಿಕ್ಲೇರ್ ಮಾಡಿದೆ. 11,750 ರೂಪಾಯಿ. ರಾಜ್ಯ ಸರ್ಕಾರ 1,250 ರೂಪಾಯಿ ಪ್ರೋತ್ಸಾಹ ಧನವನ್ನು ಘೋಷಣೆ ಮಾಡಿದೆ. ಯಾರು ಖರೀದಿ ಮಾಡಬೇಕು? ಖರೀದಿ ಮಾಡಬೇಕು ತಾನೆ. ಸರ್ಕಾರ ಖರೀದಿ ಕೇಂದ್ರವನ್ನು ತೆರೀಬೇಕು. ಇರ್ತಕ್ಕಂಥ ಒಂದು ಸಂಸ್ಥೆ ಅಂದರೆ ಅದು ನಾಫೆಡ್. ನಾಫೆಡ್ನ ಶಾಖೆಯೇ ಇಲ್ಲ ನಮ್ಮ ಜಿಲ್ಲೆಯಲ್ಲಿ. ನಾಫೆಡ್ನ ಶಾಖೆ ಇಲ್ಲ. 25,000 ಟನ್ ತೆಂಗಿನಕಾಯಿ ಬೆಳೀತಾ ಇದ್ದೇವೆ ಎವರೇಜು. ಆದರೆ ಇಲ್ಲೊಂದು ನಾಫೆಡ್ನ ಸಂಸ್ಥೆಯನ್ನು ತರಲಿಕ್ಕೆ ನಮ್ಮಿಂದ ಆಗಲಿಲ್ಲ. ಇದು ಯಾರ ಇಚ್ಛಾಶಕ್ತಿಯ ಕೊರತೆ? ನಾವು ಬೇರೆ ಬೇರೆ ವಿಚಾರವನ್ನು ಮಾತಾಡ್ತೇವೆ, ಆದರೆ ಇಚ್ಛಾಶಕ್ತಿಯ ಕೊರತೆ ಜನಪ್ರತಿನಿಧಿಗಳದ್ದಿದೆ. ಆ ಇಚ್ಛಾಶಕ್ತಿ ತುಂಬತಕ್ಕಂಥ ರೀತಿಯಲ್ಲಿ ನಾವು ಕೂಡ ಅವರಿಗೆ ಒತ್ತಡವನ್ನು ಹಾಕಬೇಕಾದಂಥ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ. ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ಈ ಸಂಸ್ಥೆ ಮತ್ತು ನಾವು ರೈತ ಸಂಘ ಅದನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಯಾಕೆ ನಂತರ ಭಾಳ ಜನ ಕೇಳ್ತಾರೆ, ನಾನು ಒಂದು 8 ವರ್ಷ 10 ವರ್ಷ ಮೊದಲೇ ಹೇಳ್ತಾ ಇದ್ದೆ, ತೋಟಗಾರಿಕಾ ಇಲಾಖೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಹೆಕ್ಟೇರ್ ಅಡಿಕೆ ಬೆಳೆ ಇದೆ ಅಂತ ಕೇಳಿದರೆ 27,000 ಹೆಕ್ಟೇರ್ ಅಂತ ಹೇಳ್ಬಿಡೋರು. 27,000 ಹೆಕ್ಟೇರು ಅಂತ. ಅದರಲ್ಲಿ ಪಹಣಿಯಲ್ಲಿ ಇರೋದು ಅಷ್ಟೇ ಅದು. ಮತ್ತು ಪಹಣಿ ಇದ್ದಲ್ಲಿ ಇರುವಂಥ ತೋಟದ್ದು ಮಾತ್ರ ಅವರಿಗೆ ಲೆಕ್ಕಾಚಾರ ಇರ್ತಕ್ಕಂಥದ್ದು. ನಮ್ಮಲ್ಲಿ ಕುಮ್ಕಿ ಇದೆಯಲ್ಲ, ಸುಳ್ಳೆ ಕಡೆ ಹೋದರೆ ಕಾನ ಬಾಣೆ ಅಂತ ಬರುತ್ತೆ. ಕೃಷಿ ಅನುಮೋದಿತ ಭೂಮಿಯಲ್ಲಿ ಕೂಡ ನಾವು ಭಾಳಷ್ಟು ಹೆಚ್ಚಿನ ರೀತಿಯಲ್ಲಿ ಕೃಷಿಯನ್ನು ಮಾಡಿದ್ದೇವೆ. ಬಹುಶಃ ಅದು ಸಿಗ್ತಿರಲಿಲ್ಲ. ನಾನು ಆಗಲೇ 50,000 ಹೆಕ್ಟೇರ್ ಅಂತ ಹೇಳಿಕೆ ಕೊಟ್ಟೆ. ಆ ಹೇಳಿಕೆ ಕೊಟ್ಟು ಒಂದಷ್ಟು ಚರ್ಚೆಗಳಾಯಿತು. ಮಾಧ್ಯಮದವರು ಕೂಡ ಪ್ರಶ್ನೆ ಮಾಡಿದರು, ಜೊತೆಗೆ ತೋಟಗಾರಿಕೆಯವರು ಕೂಡ ಪ್ರಶ್ನೆ ಮಾಡಿದರು. ಆನಂತರ ಈಗ 2018 ನಂತರ ಬೆಳೆಯದು ಸರ್ವೆ ಪ್ರಾರಂಭ ಆಯಿತು. ಈಗ ಆ ಸರ್ವೆ ಪ್ರಕಾರ 92,000 ಹೆಕ್ಟೇರ್ ಪ್ರದೇಶದಲ್ಲಿ ದಕ್ಷಿಣ ಕನ್ನಡದಲ್ಲಿ ಅಡಿಕೆ ಬೆಳೆ ಇದೆ ಅಂತ ಹೇಳುವಂಥ ಮಾಹಿತಿ ಬಂತು. ನಾನು 55 ಲಕ್ಷ ತೆಂಗಿನ ಮರ ಇದೆ ಅಂತ ಹೇಳಿದ್ದು ಅದೇ ಆಧಾರದಲ್ಲಿ. 1 ಹೆಕ್ಟೇರ್ನಲ್ಲಿ ಮಿನಿಮಮ್ 50 ತೆಂಗಿದ್ರೆ, ಯಾಕಂದ್ರೆ ನಾವು ಕರೆ ಬದಿಯಲ್ಲೆಲ್ಲ ತೆಂಗಿನ ಗಿಡವನ್ನು ನೆಡ್ತೇವೆ, ತೆಂಗಿನ ಮರಗಳಿದ್ದಾವೆ. ಮೊದಲು ಗದ್ದೆ ಇತ್ತು, ಅದರ ಗದ್ದೆಯ ಪುಡಿಗಳಲ್ಲಿತ್ತು. ಈಗ ಮತ್ತೆ ಹೊಸ ತೋಟ ಮಾಡಬೇಕಾದ್ರೂ ಕೂಡ ಅದರ ಬದುಗಳಲ್ಲಿ ತೆಂಗಿನ ಗಿಡವನ್ನು ನಾಟಿ ಮಾಡ್ತಾ ಇದ್ದೇವೆ. ಈಗ 2018 ಪ್ರಕಾರ 92,000 ಹೆಕ್ಟೇರು. ಬಹುಶಃ ಈ ಮಾರ್ಕೆಟನ್ನು ನೋಡಿ ಕಳೆದ 2 ವರ್ಷಗಳಿಂದ ಅಡಿಕೆ ವಿಸ್ತರಣೆ 1,20,000 ಹೆಕ್ಟೇರು ಬಂದಿದೆ. 1,20,000 ಹೆಕ್ಟೇರ್ ವಿಸ್ತರಣೆ ಆಗಿದೆ. ಆಗ ತೆಂಗಿನ ಮರ ಇಂಟು 50 ಅಂತ ಮಾಡಿ, ಆಗ 60 ಲಕ್ಷ ಅಲ್ವಾ? 60 ಲಕ್ಷ ಅಂದರೆ ಮತ್ತೆ 30,000 ಟನ್ನು ಉತ್ಪಾದನೆ ನಮ್ಮ ದಕ್ಷಿಣ ಕನ್ನಡದಲ್ಲಿದೆ. ಈಗ ಮಾರುಕಟ್ಟೆ ಕುಸಿದಿದೆ, ಮೌಲ್ಯವರ್ಧನೆ ಮಾಡಬೇಕು. ಮೌಲ್ಯವರ್ಧನೆ ಮಾಡಲಿಕ್ಕೆ ನಾವು ಒಂದು ಕಡೆ ಸೇರಿದ್ದೇವಷ್ಟೇ. ಆ ಪ್ರಯತ್ನಗಳು ನಡೀತಾ ಇದ್ದಾವೆ. ಇನ್ನು ಪ್ರೊಸೀಡಿಂಗ್ಸ್ ನಡೀತಾ ಇದೆ. ಯಾವುದು? ಕಲ್ಪರಸ ತೆಗಿಬೇಕು ಅಂತಾದರೆ, ಕಲ್ಪರಸ ತೆಗಿಬೇಕು ಅಂತಾದರೆ ಸಂಪೂರ್ಣ ಕಲ್ಪರಸ ತೆಗಿಲಿಕ್ಕೆ ಆಗೋದಿಲ್ಲ. ಈಗ ನಾವು ಬ್ಲಡ್ ಡೊನೇಟ್ ಮಾಡ್ತೇವೆ 6 ತಿಂಗಳಿಗೊಮ್ಮೆ ಅಥವಾ 3 ತಿಂಗಳಿಗೊಮ್ಮೆ. ಅದಕ್ಕೆ ಗ್ಯಾಪ್ ಕೊಡಬೇಕು, ಮತ್ತು ಅದು ಶರೀರಕ್ಕೆ ಅದು ತುಂಬಿಕೊಳ್ಬೇಕು. ಹಾಗೆ ಕಲ್ಪರಸ ಕೂಡ ವರ್ಷದ 12 ತಿಂಗಳು ಕೂಡ ಅದನ್ನು ಟ್ಯಾಪ್ ಮಾಡಲಿಕ್ಕೆ ಆಗೋದಿಲ್ಲ, ಅಥವಾ ಪ್ರತಿ ವರ್ಷವೂ ಕೂಡ ಅದರಿಂದ ಟ್ಯಾಪ್ ಮಾಡಲಿಕ್ಕೆ ಬರೋದಿಲ್ಲ. ನೀವು 1 ವರ್ಷ ಮಾಡಿದರೆ ಕನಿಷ್ಠ 2ರಿಂದ 3 ವರ್ಷ ಅದಕ್ಕೆ ಬಿಡುವು ಕೊಡಬೇಕು. ಮತ್ತು ಅದು ಆರೋಗ್ಯ ಅಂತ ಆಗಬೇಕಲ್ಲ, ಇಲ್ಲ ಪೂರ್ತಿ ಹಿಂಡಿ ಬಿಟ್ಟರೆ ಮರನೇ ಹೋಗ್ಬಿಡುತ್ತೆ. ಆ ನಿಟ್ಟಿನಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇರೋಣ. ಇವರೇನು ಆ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ, ಬೆಂಬಲವನ್ನು ಕೊಡೋಣ. ಜೊತೆಗೆ ಇವತ್ತು ನಮಗೆ ಮಾರುಕಟ್ಟೆ ಇಲ್ಲ, ನಾವು ಕೂಡ ಹೋರಾಟಗಾರರು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಸರ್ಕಾರಕ್ಕೆ ಭಾಳಷ್ಟು ಒತ್ತಡವನ್ನು ಹಾಕಿದ್ದೇವೆ.
ಮತ್ತು ಇದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಎರಡೂ ಕಡೆಯಲ್ಲಿ ಆಗಬೇಕಾದ ಕೆಲಸ ಆಗೋದ್ರಿಂದ ಅಕ್ಟೋಬರ್ 2ನೇ ತಾರೀಕಿನಿಂದ ಟಿಪ್ಟೂರ್ನಿಂದ ರಾಜ್ಭವನ ಚಲೋ ಅಂತ ಒಂದು ಪಾದಯಾತ್ರೆ ಹಮ್ಮಿಕೊಂಡಿದ್ದೇವೆ. ಕನಿಷ್ಠ ಕೊಬ್ಬರಿಗೆ ಕ್ವಿಂಟೋಲಿಗೆ 20,000 ರೂಪಾಯಿ MSPಯನ್ನು ಡಿಕ್ಲೇರ್ ಮಾಡಬೇಕು ಅಂತೇಳಿ, ಜೊತೆಗೆ ಪ್ರೋತ್ಸಾಹಧನವಾಗಿ ರಾಜ್ಯ ಸರ್ಕಾರ 5,000 ರೂಪಾಯಿನ ಸೇರಿಸಿ ಕ್ವಿಂಟೋಲ್ ಕೊಬ್ಬರಿಗೆ 25,000 ರೂಪಾಯಿ ಕೊಡಬೇಕು ಅಂತ ಹೇಳ್ತಕ್ಕಂಥ ಒತ್ತಾಯವನ್ನು ಇಟ್ಕೊಂಡು ಪಾದಯಾತ್ರೆ ಆರಂಭ ಮಾಡ್ತಾ ಇದ್ದೇವೆ. 2ನೇ ತಾರೀಕು ಅಕ್ಟೋಬರ್ 2ರಿಂದ ರಾಜ್ಭವನ ಚಲೋ. 9ನೇ ತಾರೀಕಿಗೆ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಕಲ್ಮಿನೇಷನ್ ಆಗ್ತಾಯಿದೆ. ಬಹುಶಃ ನಮ್ಮ ಈ ಜಿಲ್ಲೆಯಲ್ಲಿ ಭಾಳಷ್ಟು ರೈತರಿಗೆ ಬಿಡುವು ಕಡಿಮೆ, ಯಾಕಂದರೆ ನಮ್ಮದು ತೋಟಗಾರಿಕಾ ಬೆಳೆ ಆಗಿರೋದ್ರಿಂದ ಮತ್ತು ಇತರ ಸಣ್ಣ ಪುಟ್ಟ ಕೃಷಿ ಅಲೈಡ್ ಇರೋದ್ರಿಂದ. ಈಗ ಬೇರೆ ಜಿಲ್ಲೆಯನ್ನು ನಾವು ಗಮನಿಸಿದರೆ ಕಬ್ಬು ಬೆಳೆಗಾರರಿಗೆ ಕಬ್ಬು ನಾಟಿ ಮಾಡಿದ ನಂತರ ಒಂದಷ್ಟು ಸಮಯ ಸಿಗ್ತದೆ ಕಟಾವಿಗೆ ಮಾತ್ರ, ಮತ್ತು ಅದು ಸ್ವಲ್ಪ ನಿರ್ವಹಣೆ ಕಡಿಮೆ ಇರುತ್ತೆ. ಆ ಕಟಾವಿಗೆ ಆಗುವಾಗ ಅಲ್ಲಿವರೆಗೆ ಅವರಿಗೆ ಸ್ವಲ್ಪ ರಜಾ ದಿನಗಳು, ಸುಟ್ಟಿ ದಿನಗಳು, ಆಗ ಹೋರಾಟಗಳು ಚಳುವಳಿ ಮಾಡಲಿಕ್ಕೆ ಅನುಕೂಲ. ಯಾಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೈತಪರ ಚಳುವಳಿಗಳು ಇನ್ನು ಗಟ್ಟಿ ಆಗಲಿಲ್ಲ ಅಂತ ಹೇಳಿದರೆ, ನಮಗೆ 24/7 ಯಾವುದೋ ಒಂದು ಕೆಲಸ ಇರುತ್ತೆ ಕೃಷಿಯಲ್ಲಿ. ತೋಟಗಾರಿಕೆ ಇರ್ಬೋದು ಅಥವಾ ಇತರ ಬೆಳೆ ಏನು ಮಾಡ್ತಾಯಿದ್ದೀವಿ ಅದರಲ್ಲಿ ಕೆಲಸ ಇರುತ್ತೆ. ನಿರ್ವಹಣೆಗಳು ಭಾಳ ಜಾಸ್ತಿ ಇರೋದರಿಂದ ನಮಗೆ ಸಮಯ ಕೊಡಲಿಕ್ಕೆ ಆಗ್ತಾಯಿಲ್ಲ. ಆ ನಿಟ್ಟಿನಲ್ಲಿ ಒಂದು ದಿನ 9ನೇ ತಾರೀಕು ಅಕ್ಟೋಬರ್ 9ನೇ ತಾರೀಕು ಯಾರಿಗೆ ಸಾಧ್ಯತೆ ಇದೆ ನಿಮ್ಮೆಲ್ಲರ ಬದುಕಿನ ತೆಂಗು ಅದರ ಮಾರುಕಟ್ಟೆಗೆ ಬೇಕಾಗಿ ಹೋರಾಟ ಮಾಡ್ತಾಯಿದ್ದೇವೆ. ನೀವೆಲ್ಲರೂ ಸಹಕಾರ ಕೊಡಬೇಕು ಅಂತ ಹೇಳ್ತಕ್ಕಂಥದ್ದನ್ನು ನಾನು ಕೋರ್ತಾ, ಬಹುಶಃ ನಾವು ಇನ್ನಷ್ಟು ಗಟ್ಟಿ ಧ್ವನಿ ಎತ್ತದೇ ಹೋದರೆ ನಮ್ಮ ಮಾರುಕಟ್ಟೆ ಇರ್ಬೋದು ಅಥವಾ ಮೌಲ್ಯವರ್ಧನೆಗೆ ಇನ್ನಷ್ಟು ಸಮಯ ಹೋಗ್ತದೆ. ಒಂದಷ್ಟು ಮನಸ್ಸುಗಳನ್ನು ಗಟ್ಟಿ ಮಾಡಿ ಮನಸ್ಸುಗಳನ್ನು ಕಟ್ಟಿಕೊಂಡು ವಿಶ್ವಾಸದಿಂದ ಯಾರು ಮುನ್ನಡೀತಾರೋ ಅವರಿಗೆ ಬೆಂಬಲವಾಗಿ ಈ ಒಂದು ಮೌಲ್ಯವರ್ಧನೆಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ನಾವೆಲ್ಲರೂ ಅವರಿಗೆ ಸಂಪೂರ್ಣ ಬೆಂಬಲವನ್ನು ಕೊಡೋಣ ಅಂತ ಹೇಳ್ತಾ, ಬಹುಶಃ ಮೌಲ್ಯವರ್ಧನೆ ಬಹಳ ಪ್ರಮುಖ ಮತ್ತು ಬಹಳ ಸುದೀರ್ಘವಾದಂಥ ಕೆಲಸ ಆಗಿರೋದ್ರಿಂದ ತಕ್ಷಣಕ್ಕೆ ಮಾರುಕಟ್ಟೆ ಮತ್ತು ನಿರ್ವಹಣೆ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಅಂತ ಹೇಳ್ತಕ್ಕಂಥ ವಿಚಾರ ತಮ್ಮ ಮುಂದೆ ಇಡ್ತಾ, ಇಷ್ಟೊತ್ತು ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಉತ್ಪಾದಕರ ಕಂಪನಿ ಇರ್ಬೋದು ಮತ್ತು ಎಲ್ಲರಿಗೂ ಕೂಡ ವಂದಿಸ್ತಾ, ಜೈ ಜವಾನ್ ಜೈ ಕಿಸಾನ್. ನಮ್ಮ ಜೊತೆ ಇದ್ದು ಉತ್ತಮ ಮಾಹಿತಿ ನೀಡಿರುವಂಥ ಶ್ರೀ ರವಿಕಿರಣ್ ಪುಣಚ್ ಅವರಿಗೆ ಆತ್ಮೀಯ ವಂದನೆ ಸಲ್ಲಿಸ್ತಾ ಮುಂದೆ ಅಣ್ಣ ಇರ್ ಬತ್ತಿನೆಟ್ಟು ನಂಗೆ ಕೃಷಿತ ಮಾಹಿತಿ ಎಂಕಿ ನಾನು ತೆರಿವುಲೆಕ್ಕ ಇಚ್ಚಿಂದ ನೇಲ್ಮೂರನೇ ಆಫೀಸ್ ಪೋತೆ ಕೆಲವು ವಿಷಯ ಬಂತೀರಿ ಇತ್ತನಿಕ್ಲ ಕಲ್ಪ ಸಮೃದ್ಧಿ ಎಂಕಿನ ಅವು ಹೊಸತ್ತೊಂಜಿ ಬೈದಿನ ಐನು ಹೊಸತ್ತು ಯೋಜನೆ ಬೈದಿನ ಅಂದ ಅವು ಒಂಜಿ ಎಂಕಿನ ನಿಂಗೆ ಮಂಡೆಗೆ ಬೋತು ಐನೊಂಜಿ ಕರೆಕ್ಟ್ ಬಂತು ಅರ್ನ ಇದು ದಕ್ಷಿಣ ಕನ್ನಡ ತೆಂಗು ರೈತರ ಸಂಘ ಬಂಡ ಇಂಚಿನ ಏನಿದಾರಿರು ಇಡೀ ಇಂಡಿಯೋಡು ನಂಬರ್ 1 ಇಂಚಿನ ಸಂಸ್ಥೆ. 14,000 ಜನ ರೈತರು ಸೇರಿದ ಮಲ್ದಿನ ಒಂದು ಒಲ್ಲ ಬಲ್ಪ್ ನಂಚತ್ತು ಒಂಜಿ 20 ಮಲ್ದಿನ ಬ್ಯಾಂಕ್ ಹತ್ತು ಒಂದು 14,000 ಹೆಂಗ ಅಂದಾಜಂಡಿ ಡೆಪಾಸಿಟ್ ಇರು ವಾವಾ ಬ್ಯಾಂಕ್ ಹಿಡ್ದು ದೀಪಿನ ಹಿಡ್ದು ನೆಟ್ಟದಿಂದ 16% ತಿಕ್ಕೊಂಡು 16% ಸುರುಡ್ದಿಂಚನೆ 16 ಅತ್ತ ಒಲ್ಪಡ್ದು ಸ್ಟಾರ್ಟ್ ಆಗ ಒಲ್ಪಡ್ದತ್ತು ಇತ್ತೆ ಬೇತೆ ಬ್ಯಾಂಕ್ ಡೆಂಚ ಇರೇಕು ಒಂಜಿ ವರ್ಷ ಹಿಡ್ದು ಬೊಕ್ಕತ್ತ ಬಡ್ಡಿ ಕೊರ್ಪಿನಿ ನೆಟ್ ಅಂಚತ್ತು 1 ಲಕ್ಷ ದೀಲೆ ವರ್ಮನೂತ 42 ರೂಪಾಯಿಗೆ ತಿಂಗೋಲ್ದಾಕೆರಿಗೆ ಬತ್ತು ನೀರೇಕು ಫಸ್ಟ್ ಕ್ಲಾಸ್ ಬ್ಯಾಂಕ್ ಮಾರ್ರೆ ಬೊಕ್ಕ ಕಲ್ಪ ಸಮೃದ್ಧಿ ಬಂಡ ಇಂಚಿನ ಡೆಪಾಸಿಟ್ ಮಾತ್ರ ಅತ್ತು ತಿಕ್ಕೊಂಡು ಇಂಚಿನ ಅವೇ ಇಂಟ್ರೆಸ್ಟ್ ಲೋನು ಲೋನ್ ರೈತರೇಕು ಈ ರೈತರೇಕು ಅವು ಮಾತ ಒಂದೇಟು ಇರೇಕೆ ಇಂಚಿನ ಬೋರ್ಡು ಅವು ಸಹಾಯ ಬೋರ್ಡು ಪ್ರತಿ ಒಂಜಿ ಸಹಾಯ ತಿಕ್ಕುನು ಮೊಕ್ಕಲ್ಡ ಮಾತ್ರ ಬೇತೆ ಇರೇಕು ಒಲ್ಲ ತಿಕ್ಕು ಜಾವು ಮಾಹಿತಿ ಇಜ್ಜ ಹಿಂಗ ಆತ್ ಮಾಹಿತಿ ಇಜ್ಜಿ ಮುರನ್ ಬ್ಯಾಂಕ್ ಪೋಣಗ ಏನು ಮಗಲ್ನ ಬಯಕತ್ತೆ ನಾನು ರಪ್ಪ ಬರ್ತೀನಿ ಈಗಿನ ಈ ವಿಷಯ ಕಂಪ್ಲೀಟ್ ಕೇಂದ್ರ ಬರ್ಪೇನ್ ಈರೇಂಕ ವ್ಯಾನ ಐತಿರೇನು ಬರಡೆ ಬಂತೀನಿ ಅವು ಮಾತ್ರ ತಾರೆ ಮಿತರ್ ವರತ ತಾರೆ ಮಿತರ್ ಮಣ್ಣ ಬರ್ತೀನಿ ಬರ್ತುನಿ ಐಕ್ ಇನ್ಶೂರೆನ್ಸ್ ಈತನೆಟ ಇರಲ್ಲ ಮಲ್ದಿನ ಉಂಡಾ ನೆಟ್ ಉಂಡತಿ ಫಸ್ಟ್ ಕ್ಲಾಸ್ ಮಾರ್ರೆ ತಾರೆ ಮಿತರ್ ನಕ್ಲಿ ಇನ್ನು ಮುಟ್ಟ ಇನ್ಶೂರೆನ್ಸ್ ಮಲ್ತನೆ ನಕ್ಲಿ ಮಾರ್ರೆ ನಮ್ಮ ಮಲ್ದೇರಿ ಮುಕುಲ್ ಮಲ್ದೇರಿ ಬೆಸ್ಟ್ ಒಕ ಒಂಜಿ ಮೂಲು ಈಕೆ ಬಿಟ್ಟು ಕೇಂದ್ರ ನನಂಜಿಕೆ ಬಿಟ್ಟು ಬುಡ್ಪುನತ್ ಮಗ ನನ್ನ ಎರಡೆಲ್ಲ ಪೋದು ಅವು ಮರಣಿ ಆಫೀಸಿಗೆ ಹೋತೆ ಅವು ಇಂಚಿನ ಬಂಟೇರ್ ಮಾಡಿದ ಅರ್ಥ ಆತುಜಿ ಅಂಚ ಪಂಪಿನಿ ಅತ್ತ ಸಾರಿ ನಮ್ಮ ನೆತ್ತ ಕಲ್ಪ ಸಮೃದ್ಧದ ಬಗ್ಗೆ ಇಂಕ ಕಂಪ್ಲೀಟ್ ಗೊತ್ತಾದ
ನಾನು ಓಲ್ ಮಾತೆ ಏನು ಪೋಪೆತುಲೆ ನೆತ್ತ ವಿಷಯ ಫಸ್ಟ್ ಬಂದ್ಬಿನಿ ಐದು ಬೊಕ್ಕ ಎನ್ನ ವಿಷಯ ಬರ್ತದೆ ಗಾಯ ಪನೋಡ ಹಾಗೆ. ಜನಕುಲೆಕ್ ಅನುಕೂಲ ಆಪಿನ ವಿಷಯ ನಮ್ಮ ಪಾತಿರು ಓ ಆತೆ. ನಮ್ಮ ನೆಟ್ಟ ಇತ್ತೆ- ಅನುಕೂಲ. ಅತ್ತ ಇತ್ತ ಜನ ಇಂಚಿನ ಬೊರ್ಚಾಂದಿನ ಸಾವಿರ ಗಟ್ಲೆ ಇಡ್ಬೋದು ಪನ್ಪಾರ್ ನಿಕುಲ್ ಪಾತಿರುವಾರ ಓಡಿತ್ತಿನ ದಾಲಾಂಡಲ ಪಾತಿರುವಾರ ಇರು ಅಂಚ ಇರೇ ತೆಮ್ಮ ಉಂಡ ತೆಮ್ಮ ಚೂರ ಬರ್ಸತ ದಾಲಜ್ಜಿ ಅಕ್ಕಲ್ನೇ ಕಲ್ಪ ಸಮೃದ್ಧಿ ಉಂಡತಿ ಅಕ್ಕಲ್ನೇಟೆ ತಾರಾಯ್ದ ಪೇರ್ದ ಒಂಜಿ ಆಯಿಲ್ ಮಲ್ಪೋಯ್ರು ಐನು ಕಾಲಿ ಒಂಜಿ ರಡ್ಡು ಚಮಚ ತೊಂಡೆವು te ಅಮ್ಮಲಜ್ಜಿ ಸಾವಲಜ್ಜಿ ಇತ್ತೆ ತಾರಾಯ್ಡ ಆವಂದಿನ ಒವ್ಲೆಜ್ಜತಿ ನರಮನೆ ಗೊತ್ತು ಜಾಣ ಇತ್ತೆ ಗೊತ್ತಾ ಒಂದು ಬೈದನಿ ಇತ್ತೆ ಮಾತೆರ್ಲ ಮಾತಾ ಬಿಡ್ದು ನಮ್ಮ ತೆಂಗು ಕೃಷಿನೇ ಮಲ್ತೊಂದುಲ್ಲೇರತಿ ತಿನ್ಪಿನ ಓಲುಂಡು ಮಾಡೋದು ಅವು ಒಂಜಿ ಗ್ಯಾರಂಟಿ ಗೊತ್ತುಂಡು ಅವು ಈ ಇದು- ಸಮೃದ್ಧಿದ ಬಗ್ಗೆ ಗೊತ್ತುಜ್ಜಿ ತಿನ್ಪುನ ಉಣ್ಪುನ ಈ ಜನ ಗೊತ್ತುಂಡು ಯಬ್ಬಾ ಚತ್ತನ್ನ ಟೇಬಲ್ ಇತ್ತು ನಾನು ತೂತು ಬಗಲ್ನಿ ಆತೆ ಡಾಯ್ ಪಾಡುನೇಕು ಉಪ್ಪಟ್ ರೆಡಿ ಆತನ ಇಡ್ತಾನೆ ತಾರಾಯ್ದ ಅವು ಒಂಜಿ ಹತ್ತು ಏತು ಮಾತ ವಿಷಯ ಉಂಡು ಬಲ ಪಂಪೆ ನಿಜಬಲೆ ಎಂಕ್ ಕೃಷಿಯಿಂದ ಬಂಡ ಎಂಕ್ ಪಂಚಪ್ರಾಣ ಯಾನು ಖಾಲಿ ಜಾಗ ಬಂದದ್ದು ಉಡ್ಪುನೇ ಜೊತೆ ಅವು ಹಂಗಿದ್ವು ನಗನೆ ಗೊತ್ತಾಗ್ಬೋದು ಅವು ಗ್ರೀನರ್ ಕೃಷಿ ತಕ್ಕಲ ಒಂದು ಮೇನ್ ಟ್ರೇಡ್ ಮಾರ್ಕ್ Green. ಹಸಿರು ನಿಜವಾದ ಎಂಚಿನ ಅಂದ ಕೇಂದ್ರ ನಂಕ್ ಭೂಮಿಡ್ ಎಂಚಿನ ಮಾತ ಮಲ್ಪೆರ್ ಆಪುಂಡು ಅವು ಮನುಷ್ಯರ್ದ ಆಪುಂಡು ನಮ್ಮ ತೋಚ್ಪಾವ ಅಂಚಾತ್ ಮಾತ್ರ ಇದನ್ನ ಬೇತಾಲಜಿ ಐಕ್ಯತ ನೀನು ಆರೋಗ್ಯ ತಿಕ್ಕು ನಾನು ಆತೆ 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 ಹಿರೇ ಕಲ್ಪ ಸಮೃದ್ಧಿದ ಬಗ್ಗೆ ಎಂಚಿನ ನಮ್ಗೆ ನನ್ನೊಂದು ವಿಷಯ ಉಂಡು ಏನು ಕಲ್ಪ ಸೇವಾ ಮಾಡೋದು ಕಲ್ಪ ಸೇವಾ ಬಂಡ ಕಲ್ಪ ಸೇವಾ ಪಂಡ ಒಂಜಿ ಬನ್ನು ಈತ ಏತು ತಾರೆ ಉಂಡು ಇಲ್ಲ ನಿನ್ನ ಎಂಕಲ ಮುಲ್ಪ 222 ಅನ್ನುಂಡು ಓಕೆ ಮಿತ್ತರ್ ನಕುಲ್ ಬರ್ಪೇರಾ ಪಂಡಿನ ಟೈಮ್ ತಿಕ್ಕುಜ ಬರ್ಪುಜರತ ಏತು 580 ಜನ ಉಲ್ಲೇರು ಮಕ್ಕಳ್ಡ ನಮ್ಮ ನೆಟ್ ಅಂತ 580 ಜನ ಐಟ್ ಎಂಚ ಐಟ್ಲ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಥರ್ಡ್ ಕ್ಲಾಸ್ ಅಕಡೆ ಸ್ಟ್ಯಾಂಡರ್ಡ್ ಮಲ್ದಿರು ಉದ್ದ ಕುದ್ಯ ಐದು ಕುದ್ಯ ಅಂಚ ನಿನ್ನ ಅಂಚ ಹತ್ತು ಮಾರೆ ಕುತ್ತಿ ಬತ್ತಂದ್ರೆ ನಿನ್ನ ಮೂಜಿನೆಟ್ ಬರ್ಕೊಂಡು ಗೊತ್ತುಂಡ ಮಗಂಚ ಅಂಚ ಹತ್ತು ಫಸ್ಟ್ ಪಂಡ ಒಂಜಿ ಸಾಧಾರಣ ಸೆಕೆಂಡ್ ಮೀಡಿಯಂ ಥರ್ಡ್ ಭಯಂಕರ ಎಕ್ಸ್ಪ್ರೆಸ್ ಪಂಡ ಎಕ್ಸ್ಪ್ರೆಸ್ ಪಂಡ ನಿನ್ನ ಇಲ್ಲಡ್ ಈ ತಾರೆಗೆ ಪರ ಬಂದಾಗ ಏತು ದಿನೊಟ್ಟು ಬರ್ಪೇರು ಒಂಜಿ ಪಂಡ ಪಂಡ್ಲಂಕ್ ಕೆಲವು ಇತ್ತ ಬರ್ಪುಣೆ ಜೋರ ಪಣ್ಣನಲ್ಲಿ ಎತ್ತನಲ್ಲ ಅಜ್ಜಿ ಬರುವ ಆರ್ಗಿಸಿಜ್ಜಿ 3 ಗಂಟೆ 4 ಗಂಟೆ ಬರೋಡ 5 ಸ್ಟಾರ್ ಉಲ್ಲೇರು ಮಕ್ಕಳ್ಡ ಪಂಡಿ ಬಿಟ್ಟಿ ಕಾಲ್ ಮಲ್ತಿ ಬಿಟ್ಟಿಗೆ ರಪ್ಪ ಬರ್ಪೇರ ಬೊಕ ಒಟ್ರಾಸೆತ್ ಆಗಲೇ ಟ್ರೈನ್ ಮಲ್ದೇರು ಇಂಚಿನ ಸಮಸ್ಯೆ ನಮ್ಮ ಇಡೀ ಮೂಲ ದಕ್ಷಿಣ ಕನ್ನಡೋಡು ಮಾತ್ರ ಅತ್ತು ನಮ್ಮ ಇಡೀ ರಾಜ್ಯೋಡು ಉಂಡು ಅಕಲೆಕ್ ಒಂದೊಂಜಿ ಒಂದು ಕಾಮಧೇನು ಮಾಡೋದು ನಿಜವಾದ ಕರೆಕ್ಟ್ ಬಾರಿ ಒಂಜಿ ಪೊರ್ಲುದ ಮಾತ್ರ ಒಂದೇನ್ಲ ಮಾತೆರೆಕ್ಲ ಪೋದು ಪನೋಡು ನನ್ನ ದಾಲ ನಿಕೊಳ್ ಟೆನ್ಷನ್ ಮಲ್ಪುನ್ ಕೆಲವರು ರಪ್ಪ ಕಾಲ್ ಮಲ್ತಿ ಬೆಟ್ಟಿಗೆ ಬರ್ಪುಣಕ್ಲು ಉಳ್ಳೇರು ಐದು ಪಕ್ಕ ಕಾಲ್ ಮಲ್ತಿ 2 ದಿನ ಕರಿ ಪಕ್ಕ ಬರ್ಪೆ ಅನ್ಪುಣಕ್ಲು ಉಳ್ಳೇರು ಕೆಲವರು ಪಂಡದೆಲ್ಲ ಬರಂದಿನಕ್ಲು ಉಳ್ಳೇರು ಐಕ್ ಈ ಕ್ರಮ ಎಡ್ಡೆ ಮಲ್ತೀರು ಮಾತ್ರ ಐಕಲ್ ಸ್ಟಾರ್ ಕೊಡ್ತೀವಿ 580 ಜನ ಒಟ್ಟಿಗೂ ತೀತೇರು ಏರೆಗೆ ನಮ್ಮ ಏರ್ ಚಾಯ್ಸ್ ಮಲ್ಪುವ ಅಕ್ಲಿ ಕಟ್ಬಿಡ್ತು ಬರ್ತೀವಿ ಇತ್ತೆ ಇರ್ನ ಮುಲ್ಪ ನಮ್ಮ ಉಳ್ಪ ಬೋಳ ಎರಡು ಬೋರ್ಡ್ ಒಣದೆನ್ನಗ ಅಲ್ಪ ಉಳ್ಳೇರಕಲ್ನ ಜನ ಆಕುಲ್ ಪುತ್ತೂರೋಡು ಬರೋಡು ಬಂದಿಜ್ಜಿ ಹೂ ಅಂಚ 3 ಜನ ಉಂಡು ಬೊಕ ನಮ್ಮ ನಂದಳಿ ಕೇಳು ಮುಲ್ತಿಡ್ದು ವಿಟ್ಲಾಡ್ದು ಕಡಪುಡ್ನತ್ತು ಅಲ್ಪನೇ ಉಳ್ಳೇರು ಓ ಅಕ್ಲಕಲ್ ಬ್ಯಾಚ್ ಅವಲಗಳು ಉಂಡತ ಫುಲ್ಲು ನೆಟ್ವರ್ಕ್ ಇಂಚಿ ಏರ್ಲ ಮಲ್ದೇರ ಇನ್ನಿ ಮುಟ್ಟ ಫಸ್ಟ್ ಟೈಮ್ ನಾನು ಕೇಳಿ ಫಸ್ಟ್ ಟೈಮ್ ಇಂಚ ಮತ್ತ ಬೋಡಿಯ ಇಜಿನ್ ನನ್ನ ಕೆಲವರಿಗೆ ತರೆ ದೆಪ್ಪುನ ತರೆ ಕಡೆ ಇರ್ದು ಬೋಬು ನೆಟ್ ಅಂಚಂಚಿ ಮಕ್ಕಳು ಮಂಡೆ ಇಂಚ ಬತ್ತನ ಮಾರ ನಿಜವಾದ ಮಂಡೆಯಿಂದ ಬಂಡ ಅಕ್ಕಲ್ನ ಸಂಸ್ಥೆನ ಅಂಚ ಉಂಡು ಅಗ್ಲೇ ನಾನು ಓದಿತ್ತ ಸಂಸ್ಥೆ ಆಯ್ತು ಉಳ್ಳೈ ಪೊಗ್ಗುನಗನೆ ಕುರುಪುನ ರೆಸ್ಪೆಕ್ಟೆಡ್ ಗೊತ್ತಾಪು ನಮ್ಮ ಕುಟಾರ ಈ ಆಫೀಸಿಗೆ ಬರೋಡೆ ಮುಲ್ಪ ಮಾಹಿತಿ ನಮ್ಮ ತೆರಿಯೋ ನೋಡಿ ಯಾಕೆ ನಲ್ಪದ ಐಟಮ್ ಮತ್ತು ತೂಣಗನೆ ನಂಗೆ ಅವತ್ತಿ ಹಿರಿಗ ಅವು ಗೊತ್ತಿಜ ಈತ ತಾರಾಯ್ದ ಉಂಡತ ತಾರಾಯ್ದ ಪ್ರತಿ ಒಂಜಿ ವಸ್ತುನ ದಕ್ಕೋರತ ಮುಕುಲ್ ದಕ್ಕುನೇ ಟಿಜ್ಜೇರು ಪ್ರತಿ ಒಂಜಿ ವಸ್ತುಡು ಒಂಜೊಂಜಿ ಹಾಪುಂಡು ಯಾನು ಮೊಮೆಂಟೋ ತುಯ್ಯೇ ತಾರಾಯ್ದ ತಿಪ್ಪಿಜ್ಜ ಅವು ಹೆಂಗೆ ತೋಜದು ಜೇರು ಅವು ಮಾತೆರೆಗಲ್ಲ ತೋಚ್ಪಾವು ಜೋರು ತೋಚ್ಪಾದೆ ರೀ ಹಿರೇ ಗೊತ್ತಿಗೆ ತಾರಾಯ್ದ ತಿಪ್ಪಿಜ್ಜ ಐಟು ಮೊಮೆಂಟೋ ಮಲ್ಪುಂಡು ಆ ಸಂಸ್ಥೆದ ಪುತ ಗೊತ್ತ ಮೇಜಿಡಿತೀನಿ ಯಾನು ಒಂಜಿ ಬನ್ಪೇನು ಇರೆ ಒಯ್ಕಾಂಡಲ ಪುರಿ ಪತ್ತುಂಡು ಹಾಳಾದ ಬೋಪುಂಡು ಮಣ್ಣು ಬತ್ತ ಬೋಪುಂಡು ಇರ್ನ ತಾರೆದ ತಿಪ್ಪಿಗೆ ಒಳ್ಳೆ ಇನ್ನಿ ಮುಟ್ಟ ಪುರಿ ಬತ್ತ ದಿನ ಉಂಡಗೇನ ಅಷ್ಟಲ ಬಾರಿ ಖುಷಿ ನಾನೊಂಜಿ ಒಂದೇನೋ ಅವನಿ ಕೇಂಡ ನಮ್ಮ ಮಾತ ತುಳುವೆರಕ್ಕೆ ಭಾರಿ ಒಂಜಿ ಖುಷಿ ಭಯಂಕರ ಖುಷಿ ಅವಿ ಸತ್ಯ ಮನ್ಪೇನು ನನವರ ಬಲ್ಪು ಇಂಚ ಓಡಿ ಗೊತ್ತಿಲ್ಲ ಇಂಚ ಬಂಡ ವಾ ಬ್ಯಾಂಕ್ ಇಡು ವಾ ಸಂಸ್ಥೆ ಇಡು ನಮ್ಮ ಫೋನ್ ಇಡು ಪಾತೆರ್ನಾಗ ಸುರುಟು ಆ ಸೈಡ್ ಇಡು ಓ ಭಾಷೆ ಪಾತೆರ್ನು ಬಂದ್ಲಿ ಆಮೇಲೆ ಮತ್ತೆ ಕೆಲವು ಇಂಗ್ಲೀಷ್ ಬಾತೆ ಕೆಲವು ಮಾತಾತಿಕ್ಕಿಟ್ಟು ಕೆಲವು ಮಲಯಾಳದಾಗಲೇ ಪುಣಿ ಮಲಯಾಳದಾಗಲೇ ಮಲಯಾಳಿ ಬಾತೆ ಬಾಯ್ ಕೆಲವು ಎಂಗ್ಲಿಗೆ ಅರ್ಥವನ್ನ ಕುಚು ನೈ ಕ್ಯಾ ಹೈ ಹಿಂದಿ ಇಂಗ್ಲೀಷ್ ಕನ್ನಡ ತುಳು ಸರ್ವಿಸ್ ಉಂಡಿಯೇ ಫೋನುಡು
ಮುಕ್ಲೇಟ್ ತುಳು ಸರ್ವಿಸ್ ಉಂಡು. ತುಳು ಮಾತ್ರನಾ? ಏಕಲ್ನ ನಂಬರ್ ಉಂಡು ತುಲ ನಂಬರ್ ಎಟ್ ಬರೋದುಂಡತ ಆ ನಂಬರ್ ಐಕ್ ಕಾಲ್ ಮಲ್ತುಂಡ ಸುರುಕೆ ತುಳುಟು ಬಾತಿರ್ವೀರು ಫಸ್ಟ್ಗೆ ತುಳುಟು ಪ್ರಿಫರೆನ್ಸ್ ಎಂಚಿನಲ ಕೇನ್ಲೆ ಐಕ್ ಪೂರ ಉತ್ತರ ತುಳುಟ್ಟಿ ತುಳು ಮಾತ್ರ. ಬೇತೆ ಭಾಷೆ ಉಂಡು ಬೇತೆಲ್ಲ ಉಂಡು ಬೇತೆಲ್ಲ ಕನ್ನಡ ಇಂಗ್ಲಿಷ್ ಉಂಡು ಅಂಡ್ ನಮಕ್ ಬೇತದೆ ಇಂಗ್ಲಿಷ್ ಕನ್ನಡ ನಂಗೆ ತುಳು ಬೋಡ ನಮ್ಮ ತುಳು ಭಾಷೆ ಹೈಲೈಟ್ ಮಾಡಿ ಏರಣ್ಣಲ್ ಮಲ್ದೇರ ಇಂಚ ಇದ್ದಪ್ಪ ತುಳು ಬಾರಿ ಬೆಸ್ಟ್ ಇತ ಮಾತ ಭಾಷೆ ಬರ್ಪುಡತ ಹಾಕಿತ್ತೆ ನಮ್ಮ ಕಾಲ್ ಮಾಡ್ಬಿಡು ಇಂಚ ಅವು ಟೋಲ್ ಫ್ರೀ ದ ಕೇಂದ್ರ ಜನ 1800 ಕಾಸುಬಾಬುಜಿ ಕಾಸುಬಾಬುಜಿ ಐಕ್ ಮೊಬೈಲ್ ಡಾಟಾ ಇದ್ದಿದ್ದಲ್ಲ ಕಾಲ್ ಮಲ್ಪೋಲಿ ಎಂಚಿನ ಮತ್ತೆ ವ್ಯವಸ್ಥೆ ನೆಟ್ ವ್ಯವಸ್ಥೆ ಬೇತೆ ಈತ ನೆಟ್ ಹೋಯ್ಟ್ಲಗೆ ಎಂದಿಜ್ಜಿ ಮೆಚ್ಚೋಡು ಪಂಡೆತಾನು 14,000 ಜನ ಒಟ್ಟು ಸೇರಿದು ಮಲ್ಪುನ ಬಂಡ ಒಂದು ಸಾಮಾನ್ಯ ವಿಷಯ ಅತ್ತು. ರಿಯಲಿ ಗ್ರೇಟ್ ಕರೆಕ್ಟ್ ಆತಲ್ಲ ಮಾತ್ರ ಒಂದು ಕೇಂದ್ರ ಉಂಡು ಮಾರೆ ಈ ತಾರದ ಕಂಡೆ ಪುರಿ ಪತ್ತು ಸೈಪುಂಡು ಮಾರೆ ತಾರೆಲ್ ಮಾತ ಐಕ್ ದಾದೆಲ್ಲ ಇಜ್ಜೆ ಅಲ್ಲ ಓ ಐಕ ಕಂಡೆದ ಎದುರು ಪೋ ತಿಳಿಪೋಡ ಈತು ಮಾತ ಮಲ್ದಿನಕುಲು ಅವೇನೊಂಜಿ ನಾಡಂದೆ ಬುಡುವೆರ ಮುಕುಲು ಉಂಡಕ್ಕೆ ಎನ್ನ ಬಕ ನಕ್ಕೂರು ಜಾತಿದ ನಕ್ಕೂರು ಜಾತಿದ ಐತಾನೆ ಕುಟುಂಬದ ಐತಾನೆ ಒಂಜಿ ಕುಟುಂಬದ ಎಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲ ತೆತ್ತಿದಿಪ್ಪು ಆ ತೆತ್ತಿ ಬಂಡ ಎಂಚ ಸಾವಯವ ಎಂಚಿನ ಆರ್ಗ್ಯಾನಿಕ್ ಗೊತ್ತುಂಡ ಆರ್ಗ್ಯಾನಿಕ್ ಗೊತ್ತು ಒಂದು ಪಂಡ ಐಟ್ ದಾಲ ಕೆಮಿಕಲ್ ಪುರ ದಾಲ ಇಜ್ಜಿ ಅವು ಒಂಜಿ ಸ್ಟ್ರೈಟ್ ಮರ್ದ್ ದಾಲ ಎಫೆಕ್ಟ್ ಇಜ್ಜಿ ಆಂಡ ಕಾಲಿ ನಮ್ಮ ತಾರದ ಕಂಡೆಗೆ ಮಾತ್ರ ಮಾತ ಮರೋಕ್ಲೆ ಕಾಪುಂಡು EPN ಪುದರ್ ಕಾಲಿ ಪುದರ್ ನೆನಪುದಿಂಡ ಯಾವು ಅದೇ ಓಕೆ ಹಿಂಗೆ ಅವು ಅಗತ್ಯ ಇತ್ತು ಮಾತ್ರ ಈತ್ ಮಾತಾಕ್ಲ ಪ್ರಾಜೆಕ್ಟ್ ಹಿಂಗೆ ಭಾರಿ ಖುಷಿ ಅಣ್ಣ ಈ ಮಂಗನ ಒಂಜಿ ಉಪದ್ರದ ಸೈಸೊಂಡ್ರ ಅಪ್ಪುಜಿ ಬಿರೇಲ್ ಅಲ್ಪ ಒಂದು ಮಂಗೆ ತಾರೆ ಹೋಯ್ತು ತಿರ್ತುವಾಡ್ನತ ಮಂಗೆ ಐಕ್ ಒಂಜಿ ಹೊಸತ್ ಟೆಕ್ನಾಲಜಿ ಉಂಟು ಅವು ಇಂಜಿನ ಕಲ್ಪರಸ ಬಂಡ ಕಲಿ ಹೆಂಗ್ ಗೊತ್ತು ನಾವು ಓಯ್ ಕಲಿ ಅತ್ತಣ್ಣ ನಾವು ಕಲಿ ಅತ್ತು ಅವು ಕಲಿ ಆಪಿನೆಡ್ ದುಂಬೆ ಇವು ಒಂಜಿ ಪಾನೀಯ ಅಂದ ಐಟ್ ಕಾಲಿ 200 ml ಬರ್ನ ಐನು ಬೊಂಡ ಬರ್ತಿನ ಶಕ್ತಿ ಅಂದೆ ಫಸ್ಟ್ ಟೈಮ್ ಕೇಳಿ ಮಾರ್ರೆ ಎಂಚಿನ ಮತ್ತೆ ಐಟಮ್ ತಾರೆ ಉಂಡತಿ ಅದೇ ಅವು ಮಾತೆಕ್ಲೆ ಯಾ ಪಂಪುನಕ್ಕೆ ఏంది ಹೊರ ಪಂಡೇರು ಅವು ಕಿಡ್ನಿ ಕಾಪುಂಡಿಗೆ ಲಿವರ್ ಕಾಪುಂಡಿಗೆ ಬಾಡಿಗೆ ದಾಲ ಎಫೆಕ್ಟ್ ಇಜ್ಜಂದಿನ ಒಂಜಿ ರಸ ಅಂದಿಂಚಿನ ಬಣ್ಣೆ ಟೋಟಲ್ ಮನುಷ್ಯನ ಒಂಜಿ ಆರೋಗ್ಯಕ್ಕೆ ಎಂಚಿನ ಪುರ ಬೆನಿಫಿಟ್ ಬೋಡು ಅವು ಮಾತ ಕಲ್ಪರಸ ಫಸ್ಟ್ ಕ್ಲಾಸ್ ಮಾರ್ರೆ ಬೊಂಡಗ ನಮ್ನೆ ಕಾಸು ಕೊಡ್ಪಿನ ಏನ್ ಬರ್ನ ಬೆಸ್ಟ್ ಅತೆ ಪುದರ್ ದೀತಿನಿಂದ ಏಕ ಕಲ್ಪರಸ ಬಣದು ಕಲ್ಪರಸ ಇತ ಕಲ್ಪರಸ ಅಂದ್ ಬಂಡಾರ ಅವು ಅಂದ್ ಅವು ಆರೋಗ್ಯ ಪೂರ ಎಡ್ಡೆ ಅಂದ್ ಅಂದ್ ಎಂಕಲ್ ತೆತ್ತದ ಅಕ್ಲೆ ಕೊರ್ನ ಎಂಕ್ಲೇದಲ್ಲ ವರ್ಕೌಟ್ ಆವ ಐಕೆ ಯಾನ್ ಪನ್ಪಿನಕೇನು ಎನ್ನ ಇಲ್ಲಡು ಎಡುಮ್ಮ ತಾರೆಡು ವರ್ಷಕ್ಕೂ 2 ಲಕ್ಷ ಇನ್ಕಮ್ ಉಂಡೈಟ್ ಸತ್ಯ ಓಕೆ ನಾನು ಸುಳ್ಳು ಪನ್ಪಿನ ಈತಿನೆಟ್ಟು ಪಂತಿನ ಪೂರ ಸತ್ಯನೇ ಅಕುಲೆ ಬತ್ತದ ಗೆಪ್ಪುವೇರು ಅವಲಿ ಮಾರೆ ಹೇ ಇತ ಎನ್ನ ದೋಸ್ತಿ ಅಲ್ಲ ಸುಮಾರು ದನ ತೋಟದಕ್ಲು ಮತ್ತೆ ಉಳ್ಳೇರು ಅಕ್ಲೆಗಿತ್ತೆ ನೀನು ತೆರಿಪೌಂಡ್ ಎಂಚ ಮನೆ ಪನ್ಪುನಿ ತೆರಿಪೌನ ದಾಲಜ್ಜಿ ಅಕಲೆ ಸುರುಕು ಬಂದ್ಲೆ 14,000 ರೈತರು ಸೇರ್ದೇರು ನಿಕುಲು ಮಾತೆರ್ಲ ಸೇರೋಡು ಮಾತೆರ್ಲ ಸೇರ್ದು ಎಂಚಿನ ಪುರ ನೆಟ್ಟು ಬೆನಿಫಿಟ್ ಉಂಡು ಅವೇನು ಮಾತ ಅಕಲೆ ಕುಂಜಿ ಎಜುಕೇಟ್ ಮಲ್ಪೋಡು ಎಂಚಿನ ಜಾಗೃತಿ ಅವೇರ್ನೆಸ್ ಕ್ರಿಯೇಟ್ ಮಲ್ಪೋಡು ಓಕೆ ನನ್ನ ಹೆಚ್ಚಿನ ಮಾಹಿತಿ ಎಂಚ ಅಕಲೆ ಪಂಪಿನಿ ದಕ್ಷಿಣ ಕನ್ನಡ ಜಿಲ್ಲೆ ತೆಂಗು ರೈತ ಉತ್ಪಾದಕರ ಕಂಪನಿ ನಿಯಮಿತ ಅಧಿಕ ಪ್ರತಿಫಲ ನೀಡುವ ಕಲ್ಪ ಸಮೃದ್ಧಿ ಯೋಜನೆಯಡಿ ಠೇವಣಿಗಳಿಗೆ 12% ಆಕರ್ಷಕ ಬಡ್ಡಿದರ, ಹಿರಿಯ ನಾಗರಿಕರು, ವಿಶೇಷ ಚೇತನರು, ಮಾಜಿ ಸೈನಿಕರಿಗೆ ಹೆಚ್ಚುವರಿ 0.5% ಹೆಚ್ಚುವರಿ ರಿಟರ್ನ್ಸ್, ಮಾಸಿಕ ವರಮಾನ ಯೋಜನೆಯಡಿಯಲ್ಲಿ ರೂಪಾಯಿ 1 ಲಕ್ಷಕ್ಕೆ ಪ್ರತಿ ತಿಂಗಳು 948 ರೂಪಾಯಿಗಳಂತೆ ಲಾಭಾಂಶ ಪಡೆಯಲು ಸುವರ್ಣಾವಕಾಶ. ಇದಲ್ಲದೆ ನಮ್ಮಲ್ಲಿ ಕಿಸಾನ್ ಸಮೃದ್ಧಿ ಸಾಲ, ಕೃಷಿ ಉದ್ಯಮ ಸಾಲ, ಎಸ್ಎಚ್ಜಿ ಸಾಲ, ಬೆಳೆ ಸಾಲ ಹಾಗೂ ತೆಂಗು ಕೊಯ್ಲುದಾರರಿಗೆ ಆರೋಗ್ಯ ವಿಮೆ, ರೈತರಿಗೆ ಕ್ರೆಡಿಟ್ ಕಾರ್ಡ್ ಸೌಲಭ್ಯಗಳು ಲಭ್ಯವಿವೆ. ಸಂಪರ್ಕಿಸಿ ದಕ್ಷಿಣ ಕನ್ನಡ ಜಿಲ್ಲೆ ತೆಂಗು ರೈತ ಉತ್ಪಾದಕರ ಕಂಪನಿ ನಿಯಮಿತ, ಪವರ್ಸ್ ಕಾಂಪ್ಲೆಕ್ಸ್, ಕಲ್ಲಾರೆ, ಮುಖ್ಯ ರಸ್ತೆ, ಪುತ್ತೂರು. ಟೋಲ್ ಫ್ರೀ ನಂಬರ್ 1800-203-0129. ತೆಂಗು ರೈತರಿಂದ ತೆಂಗು ರೈತರಿಗಾಗಿ ಭಾರತದ ಅತಿ ದೊಡ್ಡ ತೆಂಗು ರೈತರ ಸಂಸ್ಥೆ. ದಕ್ಷಿಣ ಕನ್ನಡ ಜಿಲ್ಲೆ ತೆಂಗು ರೈತ ಉತ್ಪಾದಕರ ಕಂಪನಿ ಪ್ರಾರಂಭ ಆತನು. ನಾವು ಮಾತಾಡೋ 3 ಸೇರಿದನಕ್ಲು ತಾರಾಯ್ದ ಆ ಬುಳೆಚಿಲ್ನ ತಾರಾಯಿನ ಬುಳೆ ಪೋವನಕ್ಲು ನಂಗೆ ಇದನ್ನ ಒಂಜಿ ಭಾರಿ ಮನಸ್ಸು ದಾನೆನ ತಾರಾಯಿಗೆ ಧಾರಣೆ ಬರುವ ಅಥವಾ ತಾರಾಯಿಗೆ ತುಂಬುದ ಒಂಜಿ ಭವಿಷ್ಯ ಉಂಡ ಅಂತ ಪಂಪುನ ಮಲ್ಲ ಯೋಚನೆ ನಮ್ಮ ಪಾಲ್ರಿತನು
ಐಕಿತ ಪೂರಕವಾದ ನಮ್ಮವೇ ಸಂಸ್ಥೆ ನಮ್ಮನೆ ಒಂಜೊಂಜಿ ಸಾವಿರ ರೂಪಾಯಿ ಪಾಡ್ದು ಸಾಧಾರಣ 14,000 ಜನ ದುಡ್ಡು ಪಾಡ್ದು ಮಲ್ತನಂಚಿನ ಸಂಸ್ಥೆ ಐತ ನೇತೃತ್ವನು ಐತ ಮುತಾಲಿಕೇನು ಇನಿ ಶ್ರೀ ಕುಸುಮಾಧರ್ ಮೇರು ವಹಿಸೊಂದೇರು ನಿಜಾದ ಪಾತೇರ್ನಾಗ ಪಂಡೇರು ಕುಸುಮ ದಂಡ ಪೂ ಒಂದು ನಿಜಾದ ಪೂ ತೊಟ್ಟಿಗೆ ಮುಳ್ಳುಲ್ಲ ಉಂಡು ಒಂಜಿನ ಮಂಡ್ರೆ ಅಲ್ಲಿ ಮುಳ್ಳುಲ್ಲ ಧಾರಣೆ ಮಲ್ತದೇರಿಂದ ನಮ್ಮ ನೆನೆತೋನಲ್ಲಿ ಮುಳ್ಳುಲ್ಲ ಪೂಲ ಇತ್ತನ ಒಂಜಿ ಗುಲಾಬಿದ ಪೂ ಆ ಗುಲಾಬಿದ ಪೂ ಮಾತ್ರ ನಂಗೆ ಬೇಲ್ಗೂ ತೋಜುಂಡು ಅಂಡ ಐತೊಳ್ಳ ಮುಳ್ಳುಲ್ಲ ಉಂಡು ತನ್ನೆ ನೆಟ್ಟು ಕಷ್ಟಲ ಉಂಡು ಇಂಚಿನ ಒಂಜಿ ಕಷ್ಟಲ್ಲ ತನ್ನ ಶರೀರಡು ಧರಿಸ ಒಂದು ನಂಗೆ ಮಾತ ಕುಸುಮ ದಂಡ ಒಂಜಿ ಪೂತ ಪರಿಮಳವನ್ನು ಸಮಾಜಕ್ಕೆ ಕೊರಿಯಾರೆ ನೀ ಕುಸುಮಾದರು ಪ್ರಯತ್ನ ಮಲ್ತೊಂದುಳ್ಳೇರು ನಿಜಾದ ಕಡೆ ಈ ಬಗ್ಗೆ ಪಾತೆರ್ನಾಗ ಪುಣಚದಾರ್ಲ ಪಾತೆರ ಪಂಡೇರು ಒರೋಣೆ ನಮ್ಮ ನೆಟ್ಟು ಮಲ್ಲ ಯೋಚನೆ ಮಲ್ಪನೆತ್ತು ಒಂಜಿ ದಿನ ಖಂಡಿತವಾದಲ ತಾರಾಯಿಗಳ ಒಂಜಿ ದಿನ ಉಂಡು ಅಂತ ಪಂಪಣೆನು ತೋಜಾರು ಪ್ರಯತ್ನ ಮಲ್ತೊಂದುಳ್ಳೇರು ನೆಕ್ಕೆ ನಾವು ಮಾತೆರ್ಲ ಅವ್ರಿಗೆ ಸಹಕಾರ ಕೊಡು ಒಂಜಿ 1,000 ರೂಪಾಯಿ ನಮ್ಮ ಕೊಡ್ತಾ ಕೆಲವು ಜನಕ್ಕೂ ಭಾರಿ ಯೋಚನೆ ಉಂಟು 21 2021 ಪ್ರಾರಂಭ ಅಂಡು ಅನ್ನೊಂದು ದಾಣೆ ಉಂಡು ದಾಣೆ ಬೆಳಿಪೂಜಿ ಕಂಪೆನಿ ಪಂಪಣ ಜಿಜ್ಞಾಸೆ ಎನ್ನ ಪಾಲಿಟ್ಲ ಇತ್ತಂಡು ಎಲ್ಲ ಕೆಲವು ಸರ್ತಿ ಫೋನ್ ಮಲ್ತಕ್ಕೇಂದೆ ಕಂಪೆನಿ ದಾಣೆ ಉಂಡು ಅದಕ್ಕೆ ಪೂರಕವಾದ ಎಡ್ಡ ಯುವಕ್ಕೆ ಅರೆ ಇನ್ನು ತಾರಾಯಿದ ಬಗ್ಗೆ ಕಲ್ಪವೃಕ್ಷದ ಬಗ್ಗೆ ಈ ಕಂಪೆನಿನ ದುಮ್ಮುಕೊಂಡು ನೋಡೋದು ಮಾಡಿದ ಪ್ರಯತ್ನ ಮಲ್ತೊಂದು ಅದಕ್ಕೆ ನಮ್ಮ 14,000 ಜನತ ನಮ್ಮ ಯೋಚನೆ ಮಲ್ಪ 1,000 ರೂಪಾಯಿ ಕೊರ್ನಾಗ್ಲು 14,700 ಜನ ಉಳ್ಳ ಇನ್ನಿದ ಪುತ್ತೂರು 2,200 ಜನ ನಮ್ಮ ಉಳ್ಳ ಪುತ್ತೂರುಡಿನಿ ಆಗ್ಲಿಗೆ ಶೇರ್ ಸರ್ಟಿಫಿಕೇಟ್ ಶೇರ್ಗೆ ಅಂಜಿ ದುಡ್ಡು ಕೊರ್ನೆಗೆ ಒಂದು ಸರ್ಟಿಫಿಕೇಟ್ ಕೊರ್ಪೇರು ಒಂಜತ್ತು ಇತ್ತನೇ ನೆನಪೇರು ಎಂಕ 1,000 ರೂಪಾಯಿ ಕಟ್ಟನೆಗೆ ಏತ್ ಲಾಭಾಂಶ ತಿಕ್ಕು ಏತ್ ನಂಡ ಯೋಚನೆ ಮಲ್ಪೇರು ಅಂಡ ಪಕ್ಕ ತಿಕ್ಕ ಅಂದ ನಂಗೆ ಆಂಡಲ ನಮ್ಮ ದುಡ್ಡುಗೂ ದಾಲ ತೊಂದರೆ ಇದೆ 1,000 ರೂಪಾಯಿಗೆ ಖಂಡಿತವಾದಲ್ಲ ಒಂಜಿ ಮೌಲ್ಯವರ್ಧನೆ ಆದ ಐಕೆ ಪಾಲು ಬಂಡವಾಳ ನಂಗೆ ತಿಕ್ಕುನಂಚಿನ ಮುನಾಪೆ ತಿಕ್ಕುನಂಚಿನ ಸಂದರ್ಭ ಬರುದು ಆಶಯ ಮಲ್ತೊಂದು ಇತ್ತೇನೆ ಪುಣಚದಾರ ಎಡ್ಡ ವಿಚಾರನು ನಮ್ಮ ದುಂಬುದಿತ್ತೇರು ಅಂಕಿ ಅಂಶಗಳನ್ನು ದುಂಬುದಿತ್ತೇರು ಏತ್ ನಮ್ಮ ತಾರಾಯಿ ಉತ್ಪಾದನೆ ಮಲ್ಪ ಆ ತಾರಾಯ್ದ ಉತ್ಪಾದನೆಗೆ ಖರ್ಚು ವೆಚ್ಚ ಉಂಡು ಒಂದು ಪಂಪಣೆ ಮಾತ ಪಂಟೇರು ಅದೇ ರೀತಿ ಇನ್ನು ವಿಜ್ಞಾನಿ ಆಯ್ನೆಂಚಿನ ಡಾಕ್ಟರ್ ರಶ್ಮಿ ನಮ್ಮ ಪಾಲು ತಾರಾಯ್ದ ಬುಳೆನಿ ಎಂಚ ಬುಳೆಪಾಡು ವೈಜ್ಞಾನಿಕವಾದ ಎಂಚ ಬುಳೆಪಾಡು ಪಂಪಣೆಲ್ಲ ಪಂಡೇರು ಜೈ ಜವಾನ್ ಜೈ ಕಿಸಾನ್ ಇತ್ತ ಜೈ ವಿಜ್ಞಾನ್ ನಮ್ಮ ರೈತರ ಪೂರ ವಿಜ್ಞಾನಿಲ ಅವಡು ಆ ರೈತ ವಿಜ್ಞಾನಿ ಅಂಡ ಮಾತ್ರ ನಮ್ಮ ವಿಜ್ಞಾನ ಬಂಡದಾನೆ ಕೆಲವು ಜನ ವಿಜ್ಞಾನಿಲ್ ಬಂಡ ಆಗ್ಲದ ದೇವಲ ಕೊಡ್ದು ಬತ್ತನಾಗ್ಲತ್ತೆ ವಿಶೇಷವಾದಂಥ ಜ್ಞಾನವೇ ವಿಜ್ಞಾನ ನಮ್ಮ ಕುಲ ವಿಶೇಷವಾದ ಜ್ಞಾನವನ್ನು ಪಡೆಯೋ ನೋಡು ನಮ್ಮ ರೈತ ವಿಜ್ಞಾನಿ ಎಂಚ ಆಪಣೆ ಉಂಡ ಲ್ಯಾಬ್ಡ್ ಆಪಣಂಚಿನ ವಿಚಾರನು ನಮ್ಮ ಲ್ಯಾಂಡ್ಡ್ ಐನ ಪ್ರಯೋಗಾತ್ಮಕವಾದ ಮಲ್ಪಡು ಯಾನೊಂಜಿ ಗೇರು ಬೆಳೆಗಾರೆ ವಿಶೇಷವಾದ ಸಮಗ್ರ ಬೆಳೆ ಉಂಡು ಐಟೊಂಜಿ ಉಪ ಬೆಳೆವಾದ ಗೇರು ಬೆಳೆ ಆ ಗೇರು ಬೆಳೆ ಎಂಕ್ಲ ವಿಜ್ಞಾನಲ ಎನ್ನ ಇಲ್ಲಿ ರೈತ ವಿಜ್ಞಾನ ಸೇರಿದ್ರೆ ಐನ ಬೆಳೆಪ ಒಂದಿಲ್ಲ ಐನ ವಿಶೇಷವಾದ ಜ್ಞಾನವನ್ನು ನಮ್ಮ ಸಂಪಾದನೆ ಮಲ್ತೊಂದು ಕೆಲಸ ಮಲ್ತನ ಖಂಡಿತವಾದ ಲಾಭಾಂಶ ಉಂಡು ಇತ್ತ ಏನಡ 125 ತಾರೆದೈ ಇಲ್ಲ ಇಲ್ಲಿ ಮೇಡಮ್ ಕೇಂಡೇರಿ ಮೇಡಮ್ ಪಂಡೆ 125 ತಾರೆದೈ 125 ತಾರೆದೈನು ವೈಜ್ಞಾನಿಕವಾದೇನು ಬಳಪದೆ 1980 ನಡ್ನಂಚಿನ ದೈ 80 ಏತಿ ವರ್ಷ ಅಂಡೈಕೆ 43 ವರ್ಷ ಅಂಡು ತಾರೆಗೆ 43 ವರ್ಷದ ತಾರೆಲ್ಲ ಜವಣೆ ಲೆಕ್ಕ ಉಂಡು ಎಂಚ ಉಂಡು ಹಾಗೆ ಬಡಾಪಣಂಚಿನ ಪೋಷಕಾಂಶವನ್ನು ಕೊರೆದು ಸಾವಯವ ಗೊಬ್ಬರನ ಕೊರೆದು ಒಂತೆ ಸಾರಜನಕ ರಂಜಕ ಪೊಟ್ಯಾಷಿಡ್ ಬಡಾಪನತ್ತು ಸಾವಯವ ಗೊಬ್ಬರನು ಕೂರಿ ಗೊಬ್ಬರದ ಮೂಲಕ ಅಥವಾ ಸ್ಲರಿ ಬುಡ್ಪಣ ಮೂಲಕ ಅಥವಾ ಗೊಬ್ಬರ ಕೊರ್ಪಣ ಮೂಲಕ ನಂಗೆ ಕೊರಳಿ ನಿಜವಾದ ನೈಟ್ರೋಜನ್ ಯೂರಿಯಾ ದಿಂಜ ಕೊರ್ರೆಬಲ್ಲಿ ಒಂತೆ ಪೋಷಕಾಂಶ ಏನಂಚಿನ ಪೊಟ್ಯಾಷಿಲ ರಾಕ್ ಫಾಸ್ಫೇಟ್ಲ ಅಂತ ಕೊರಡಾಪು ನಮ್ಮ ದಯ ಕೊರಡಾಪನ ಮಂಡ ಮಾತಲ ಸಾವಯವ ದಂಡ ಸಾವಯವ ಆಪುಜಿ ಆಯ್ಕೆ ಬಡಾಪನ ಅಂತ ಮೂಜಿ NPK ಪೋಷಕಾಂಶವನ್ನು ಸರಿಯಾದ ಕೊರಡು ಆಯ್ಕೆ ಪೂರಕವಾದ ಯಾನು ಕುರಿ ಗೊಬ್ಬರ ಪಾಡ್ಬೆ ಒಂಜೊಂಜಿ ಗೋಣಿ ಕುರಿ ಗೊಬ್ಬರ ಒಂಜೊಂದು ತಾರಿಗೆ ಪಾಡ್ಬೆ ಒಂತೆ ಸ್ಲರಿ ಬಿಡ್ಪ ಆಯ್ತು ಬಡಾಪನತ್ತು ನೈಟ್ರೋಜನ್ ಯೂರಿಯಾದ ಅಂಶ ಆ ರೀತಿ ತಿಕ್ಕುಡು ಬುಕವಂಚನ ಮಾಡ ಬೊಣ್ಣೆ ಐತೆ ಕಮ್ಮಿ ಅನ್ನೋದಂತೆ ಬೊಣ್ಣೆ ಉಂಡು ಅಂಡಲ ಬೊಣ್ಣೆ ನಮ್ಮಡ ಕಮ್ಮಿ ಉಂಡು ಐಕೆ ಬಡೋದಂತೆ ಪೊಟ್ಯಾಶ್ ಜಾಸ್ತಿ ಕೊರಡಾಪುಂಡು ಅವು ಬುಕ್ಕವಂತ ರಂಜಕ ಕೊರಡಾಪುಂಡು ನೆನ್ನು ಮಾತ್ರ ನಮ್ಮ ಯೋಜನೆ ಮಲ್ತದ್ದು ಕೊಂಡ ಯಾನು 125 ತಾರೆಡು 15,000 ತಾರಾಯಿ ಮಾರ್ಬೆ ವರ್ಷೋಡು ಎನ್ನ ಇಲ್ಲಾಳು ದಿನೋಳ 4 ತಾರಾಯಿ ಖರ್ಚಾಪುಂಡು ಅವು ಲೆಕ್ಕ ದೆಪ್ಪಲೆ ನಿನ್ನ ಮಾತ ಲೆಕ್ಕ ನಗೈತೇನೆ ಪಂಡೇರು ಒಂಜಿ ತಾರೆಡು 150 ಮಿತ್ತು ನಮ್ಮ ತಾರಾಯಿ ದತ್ತಂಡ ಮಾತ್ರ ನಂಕಾಯ್ತು ತಾರೆಡು ಲಾಭ
ನಿನ್ನ ಮಾತ್ರ ಯೋಚನೆ ಮಾಡ್ತಿದ್ದು ಕೆಲಸ ಮಾಡ್ತಂಡ ಖಂಡಿತವಾದಿಲ್ಲ ನಮ್ಮ ಆರ್ಥಿಕ ವ್ಯವಸ್ಥೆ ನಮ್ಮ ತಾರಾಯಿಗೆ ರೇಟ್ ಕಡಿಮೆ ಉಂಟು ಐಕೆ ಬಡದಿಂಚಿನ ರೈತ ಉತ್ಪಾದಕ ಸಂಘ ಕಂಪೆನಿ ಮಲ್ತದೆ ತಾರಾಯಿನ ಮೌಲ್ಯವರ್ಧನೆ ಮಲ್ತದೆ ನಂಗೆ ಹೆಚ್ಚಿನ ಧಾರಣೆ ತಿಕ್ಕುಣಂಚಿನ ವ್ಯವಸ್ಥೆನ ಮಲ್ಪೆರೆ ಇತ್ತೇನೆ ರೈತ ಉತ್ಪಾದಕ ಸಂಘ ಪ್ರಾರಂಭ ಆತಂಡೆ ಐಕೆ ನಾವು ಮಾತೆಲ್ಲ ಸಹಕಾರ ಕೊರಡು ಮಾಡ್ಕೊಂಡು ವಿಜ್ಞಾಪನೆ ಮಲ್ತೊಂದು ನಾನೊಂದು ಎಡ್ಡೆ ವಿಚಾರ ನಾವು ಬೇತೆ ಬ್ಯಾಂಕ್ ಹಿಡ್ದ ಬೇತೆ ಸಂಘ ಸಂಸ್ಥೆ ಹಿಡ್ದ 10-15% ಬಡ್ಡಿಗೆ ಸಾಲ ದೆಪ್ಪನ ಬದಲಾದ ರೈತರದನ್ನೇ ದುಡ್ಡು ದೆತ್ತೊಂಡೆ ರೈತಗೆ ಕೂಡ 16% ಬಡ್ಡಿ ಕೊರ್ಪಣೆ ಏರಾಣಿ 16% ಬಡ್ಡಿ ಕೊರ್ಪಣ ಸಂಸ್ಥೆ ಉಂಡ ಹೆಚ್ಚಿಗೆ ಕೊರವು 9% ಬೊಕ್ಕ ಹಿರಿಯ ನಾಗರಿಕರಿಗೆ 9% ಕೊರ್ಪಣ ಕೆಲವು ವಿವಿಧ ದೇಶ ಸಹಕಾರಿ ಸಂಘಗಳಿಲ್ಲ ಅಂಡೆ ನೀ ನಮ್ಮವೇ ಐನಂಚಿನ ಸಂಸ್ಥೆ 16% ಬಡ್ಡಿ ನಂಗೆ ದೆತ್ತನೊಳ್ಳಿ ಪ್ರತಿ ತಿಂಗಳು ನಂಗೆ ದೆತ್ತನೊಳ್ಳಿ ನಮ್ಮ ತಿಂಗಳದ ಖರ್ಚಿದ ವ್ಯವಸ್ಥೆ ಎಲ್ಲ ಖಂಡಿತವಾದರೆ ಇದು ದೆತ್ತನೊಳ್ಳಿ ಅಂತ ವಿಶ್ವಾಸ ನಮ್ಮ ಆಟ ಮೂಡಿದು ಬರಡು ಕಡೆ ಪಾತೆರೆ ಪಂಡೇರು ಈ ಸಂಸ್ಥೆ ಮಿತ್ತೆ ನನಗೆ ವಿಶ್ವಾಸ ಬರಡು ವಿಶ್ವಾಸವೇ ಫಲದಾಯಕ ನಮ್ಮ ಖಂಡಿತವಾದ ವಿಶ್ವಾಸದಿಂದ ನಂಗೆ ಆಯ್ತು ಫಲ ದೆತ್ತನೇರ ಸಾಧ್ಯತೆ ಉಂಡು ಪಂಪಣ ಪಾತೆರನ್ನು ಪಂಡೊಂದು ನಿಜವಾದ ನಮ್ಮ ಭಾಗಡು ತಾರೈ ಕಲ್ಪರಕ್ಷಣ ಉಪ ಬೆಳೆ ಅದು ಮಲ್ಪ ನಂಗೆ ಮುಖ್ಯ ಬೆಳೆ ಬಜ್ಜೈ ಆ ಬಜ್ಜೆಯಿಂದ ದುಡ್ಡು ನಮ್ಮ ಇತ್ತನೇಟ ಹತ್ರ ತಾರಾಯಿಗೆ ಅಂತ ರೇಟ್ ಕಡಿಮೆ ತಿಕ್ಕಿಲ್ಲ ಸಾರ ತಂದು ಅಂದ ನಮ್ಮ ನೆನಪು ಅಂಡ ನಿನ್ನ ನಮ್ಮ ಮಾತೆಟ್ಲ ಉಪ ಬೆಲೆಟ್ಲ ನಮ್ಮ ಲಾಭ ಗಳಿಸೋಡು ನಮ್ಮ ಪಾಟ್ನ ಇನ್ಪುಟ್ ಔಟ್ಪುಟ್ ಇನ್ನು ಖಂಡಿತವಂತ ನಮ್ಮ ಗಳಿಸೋಡು ನಮ್ಮತ್ತೆ ಈ ಭಾಗಡು ತಾರಾಯಿ ನಮ್ಮ ಉಪ ಬೆಳೆ ಆದ ಬೆಳೆ ಸಭ ಅಂಡ ನಿಗ್ಲ ಹಂಚಿಪೋಳಿ ಉಡುಪಿ ಸೈಡ್ ಪೋಳಿ ಯಾನ್ ಮಸ್ತ್ ಉಡುಪಿ ಸೈಡ್ ಪೋತೆ ಹಂಚಿ ಪೂರಾ ತಾರೆದ ತೋಟ ಮಲ್ಪೈಪು ತೆಂಕ ನೆಡಿಯಾರಿಪು ಅಲ್ಪ ಕೆಲವು ಭಾಗಡು ನಿಗಳು ಪೋಂಡ ಮುಖ್ಯ ಬೆಳೆ ಆಗ್ಲಿಕ್ಕೆ ತಾರೆ ಇಂಚಿಗೆ ಪೋಟೆ ನಿಗ್ಲ ಅರಿಸಿಕೆರೆ ತಿಪುಟೂರು ಆ ಪುಡಕ್ಕೆ ಪೋಂಡ್ಲ ಮುಖ್ಯ ಬೆಳೆ ತಾರಾಯಿದ ಬೆಳೆ ಆ ಪಕ್ಲಿಂಚೆ ಬದುಕುಣೆ ಅಕ್ಲ ಬದುಕೊಂಡಿತ್ತಂಡ ತಾರಾಯಿಗೆ ಧಾರಣೆ ಬರಡು ಇತ್ತನೆ ಪುಣ್ಯಚದ್ದಾರ ಪಂಡಿರು ತಾರಾಯಿಗೆ ಈತ ಬೆಂಬಲ ಬೆಲೆ ಕೊರಡು ಈತ ಕೇಂದ್ರ ಸರ್ಕಾರ ಕೊರಡು ಈತ ರಾಜ್ಯ ಸರ್ಕಾರ ಕೊರಡು ಆ ರೀತಿಲ್ಲ ನಮ್ಮ ಹೋರಾಟ ಆವಡು ಈ ರೀತಿಲ್ಲ ನಮ್ಮ ರೈತರ ಸಂಘಟನೆ ಅದು ಇಂಚಿನ ಕಂಪನಿಯನ್ನು ಮತ್ತು ಪ್ರಾರಂಭ ಮಾಡ್ತದೆ ನಮ್ಮ ಕಾರ್ಡ್ ನಮ್ಮವೇ ಮೌಲ್ಯವರ್ಧನೆ ಮಲ್ಪನಂಚಿನ ಯೋಗ ಭಾಗ್ಯ ನಂಗೆ ಬರೋಡಣ ಇಂಚಿನ ಕಂಪನಿಲಿಂದು ಕೇಂದ್ರ ಸರ್ಕಾರದ ಯೋಜನೆ ಹಲವಾರು ಕಂಪನಿಲಿತ ಪ್ರಾರಂಭ ಆತ ನಂಗೆ ಕೆಲವು ಕಂಪನಿಯಿಂದ ಮಿತ್ತು ವಿಶ್ವಾಸನ ಅವಿಶ್ವಾಸನ ಗೊತ್ತಾಪಜಿ ಇತ್ತ ಮೀನುಗಾರಿಕಾ ಕಂಪನಿಲ ಮುರಾಣಿ ಪ್ರಾರಂಭ ಆತ ನಮ್ಮ ಮೀನು ಬೆಳೆಪಾವಣೆ ಐಟ್ ಅಂತ ಲಾಭ ಗಳಿಸವಣೆ ಅದೇ ರೀತಿ ತಾರಾಯಿದ ಕಂಪನಿ ಇತ್ತೆ ನಂಗೆ ಬಜ್ಜೆಗೆ ದಾಲ ಪೋಡಿಗೆ ಇಜ್ಜಿದಾನೆ ನಮ್ಮ ಒಂಜಿಗೆ ಬಲಿಷ್ಠವನ್ನೇ ಕ್ಯಾಂಪ್ಕೊಂಡು ತಾರಣೆ ಕಡಿಮೆ ಆನಾಗ ಅದಕ್ಕೆ ಹೋರಾಟ ಮಲ್ಪನಂಚಿನ ಒಂಜಿ ಸಂಸ್ಥೆ ಉಂಡು ಅದೇ ರೀತಿ ತೆಂಕಲ್ ಏನು ಗೇರು ಬೆಳೆಗಾರರ ಅಖಿಲ ಭಾರತ ಗೇರು ಬೆಳೆಗಾರರ ಸಂಘಲ ಪ್ರಾರಂಭ ಮಾಡ್ತದ ಅಂಡ ಏನ ಮೂಲಕವಾದ ಹೋರಾಟ ಮಲ್ತಂಡ ಇತ್ತ ಬೀಜ ಗೇರುಂದು ಬಂದ್ಪೇರು ಗೋಡಂಬಿಂದು ಬಂದ್ಪೇರು ಕ್ಯಾಶ್ವಿಂದು ಬಂದ್ಪೇರು ಅದಕ್ಕೆ ಕ್ಯಾಶ್ವಿನ್ ದಾಯಪುದಾರ ಬತ್ತಂಡ ಅವು ದಿನ ನಂಗೆ ದುಡ್ಡು ಕೊರ್ಬೋದು ಬೊಲ್ಪ ಗೇರುಗುಡ್ಡೆ ಗೇರು ತೋಟ ಪೋಪಣೆ ಅನ್ನ ಪೆಜ್ಜುನೆ ಬೈಯಾಗೆ ನಂಗೆ ಮಾರಾಟ ಮಲ್ಪಳಿ ಕ್ಯಾಶ್ ದಿನ ಕ್ಯಾಶ್ ಅವಲಂಜಿ ಉಪ ಬೆಳೆ ನಂಗೆ ಗೇರು ತೋಟ ಹೋಲ್ ಮಲ್ಪಡು ನಮ್ಮ ಯೋಚನೆ ಮಲ್ಪಡು ಬರಡು ಗುಡ್ಡೆಯಲ್ಲಿ ಬಂಗಾರ ಬೆಳೆಸುವುದು ಈ ರೀತಿ ನಮ್ಮ ಭೂಮಿನ ಮೌಲ್ಯವರ್ಧನೆ ಮಲ್ಪರಾಪಡು ಐತೆ ಏನಟ ರಬ್ಬರ್ ತೋಟ ಉಂಟು ಸಾಧಾರಣ 15-20 ಎಕರೆ ರಬ್ಬರ್ ತೋಟ ಉಂಟು ಐನು ಓಲ್ ಮಲ್ತಂದ್ರೆ ಬಜಿ ಬರಡು ಗುಡ್ಡೆಡು ನಮ್ಮ ತಾರೆ ತೋಟ ಓಲ್ ಮಲ್ಪ ಎಡ್ಡೆ ದುಂಬದ ಕಂಡ ಮತ್ತು ಇತ್ತನ ಫಸಲ ಅಥವಾ ಐನ ಭೂಮಿಡು ಮಲ್ಪ ಈ ರೀತಿ ನಮ್ಮ ಜಮೀನಿಗೆ ಪೂರಕವಾಯಿನ ನಂಗೆ ಬದುಕಿಗೆ ಪೂರಕವಾಯಿನ ಕೃಷಿನ ಮಲ್ತಂಡ ನಂಗೆ ಸಮಗ್ರ ಕೃಷಿ ನಮ್ಮ ಮಲ್ತಂಡ ಎಡ್ಡೆ ಜೀವನೂ ನಂಗೆ ಸಾಧಿಸವಳಿ ಇತ್ತೇನೆ ಮೇಟ ಪಂಡೆ ಕೆಲವು ಜನ ತಾರೆ ದೈನಾಡ್ನಾಗ ದಿಂಜ 20 ಫೀಟಿಗೆ ನಾಡ್ಬಿಡ 20 ಫೀಟ್ ಹಿಡ್ದು ಮುಟ್ಟ ನಡಿಯರ್ನೇ ಬಲ್ಲಿ ಕಡಿಮೆ ಪಕ್ಷ 20 ಫೀಟ್ 30 ಫೀಟ್ ನಡಿಯಾರನ್ನ ಭಾರಿ ಅಡ್ಡೆ ಆಯ್ತಾ ಮಧ್ಯೋಡು ನಂಗೆ ಕೊಕ್ಕೋ ಮಲ್ಪೆ ರಾಬಂಡು ಎಣ್ಣ ಕೊಕ್ಕೋ ತೋಟ ಭಾರಿ ಅಡ್ಡೆ ಉಂಡು ಕೊಕ್ಕೋಟ್ಲ ನಂಗೆ ಒಂಜಿ ಉತ್ಪತ್ತಿ ತಿಕ್ಕೊಂಡು ವಾರ ಒಂಚೂರು ದುಡ್ಡು ಒಂಜಿ 5-7 ತಿಂಗಳು ವಾರ ನಮ್ಮ ಖರ್ಚು ದುಡ್ಡು ತಿಕ್ಕೊಂಡು ಈ ರೀತಿ ಇಡೀ ನಮ್ಮ ಜಮೀನಿನ ಸಮಗ್ರವಾದ ಕೃಷಿ ಮಲ್ತಂಡ ನಮ್ಮ ಸಮಗ್ರ ಕೃಷಿ ಮಲ್ಪನಂಚಿನ ಎಡ್ಡೆ ಭೂಮಿ ನಮ್ಮ ಭಾರತ ಭೂಮಿ ಪುಣ್ಯ ಭೂಮಿ ಈ ಮಣ್ಣಿಗೊಂಜಿ ಶಕ್ತಿ ಉಂಡು ನಮ್ಮಂಜಿ ಪಂಪುಣ ಉಂಡು ಆಕೆಯರಿಗೆ ಮನಸ್ಸಿಗೆ ಬೇಜಾರು ನಿಕ್ಕೆ ಮಣ್ಣು ಚುಚ್ಚು ಮಾರಾಯ ಅಂದು ಅಪಗದಾನೆ ಮಣ್ಣಿಗೊಂಜಿ ಶಕ್ತಿ ಇಜ್ಜ ಅಂಚಿನ ಈ ಮಣ್ಣಿನ ಪುಣ್ಯ ಭೂಮಿನ ನಮ್ಮ ಪ್ರತಿ ಒಂಜಿ ಇಂಚಿ ಜಾಗೆಡ್ಲ ಕೃಷಿ ಮಲ್ತಂಡ 45 ಎಕರೆ ಜಾಗೆ ಉಂಡು ನೀವು ಬತ್ತು ತೂಳೆ ಒಂಜಿ ಇಂಚಿ ಅಂಡ ಒಂಜಿ ಸೆನ್ಸ್ ಜಾಗೆಡ್ಲ ಕೃಷಿ ಇಜ್ಜಂದೆ ಇಜ್ಜಿ ಪೂರ್ತಿ ಕೃಷಿ ಆತ ಈ ರೀತಿದ ಕೃಷಿಯಿಂದ ಬಂದ ಶಬ್ದ ಅರ್ಥ ದಾನೆ ಕೆಲವು ಜನ ಗೊತ್ತಿದ್ದಿ ಕೃಷಿಯಿಂದ ಬಂದ ಶಬ್ದ ಅರ್ಥ ಸಾಧನೆ ಕೃಷಿಕೆ ನಂಡ ಸಾಧಕೆ ಮಾತಾ ಕ್ಷೇತ್ರದಲ್ಲಿ ಕೃಷಿ ಮಲ್ಪೇರಾಪುಂಡು ಇತ ವೈಜ್ಞಾನಿಕ ಕೃಷಿ ಮಲ್ಪೇರಾಪುಂಡು ವೈದ್ಯಕೀಯ ಕೃಷಿ ಮಲ್ಪೇರಾಪುಂಡು ಸಾಹಿತ್ಯ ಕೃಷಿ ಮಲ್ಪೇರಾಪುಂಡು ಪೂರ ಕೃಷಿ ಐಟ್ ಕೃಷಿಯಿಂದ ಬಂದ್ಪುಣ ಕೃಷಿಗೆ ಕೃಷಿ ಮಲ್ಪುಣೆ
ಸಾಧನೆ ಮಲ್ತಂಡ ಖಂಡಿತವಾದ್ರೂ ಒಂಜಿ ಸಾಧಕ ಅದು ನಂಗೆ ಬದುಕೇರ ಸಾಧ್ಯತೆ ಉಂಟು. ಇತ್ತನೆ ಪಂಡೇರು ವಿಜಯ ಕರ್ನಾಟಕದಾಗಲೇ ಎಂಕೊಂಜಿ ಸೂಪರ್ ಸ್ಟಾರ್ ರೈತ ಪ್ರಶಸ್ತಿ ಕೊರಿಯರು ಆನೆ ಹೆಂಗೆ ಭಾರಿ ಸಂತೋಷ ಉಡ್ಲಾಟ ಮಲ್ಲ ಕಾರ್ಯಕ್ರಮ ಯಾನೊಂಜಿ ಸುರುಟ್ ಒಂಜಿ ಪಾತೆರ ಪಂಡೆ ರೈತೆ ಸೈತೆ ನಿತ್ತನಂಚಿನ ಒಂಜಿ ರೈತನ ಲಕ್ಕದ ಉಂತುದ ನಿಖಿಲ್ ಸೂಪರ್ ಸ್ಟಾರ್ ಮಲ್ತಾರತ್ತ ಒಂಜಿ ರೈತನು ಸೂಪರ್ ಸ್ಟಾರ್ ಮಾಡ್ತಾರತ್ತ ಇನಿ ರೈತೆಲ್ಲ ಲಕ್ಕದುಂತದ ಏನು ಬಂದು ಪಾತೆರ ಬಂಡೆ ಸೂಪರ್ ಸ್ಟಾರ್ನಲ್ಲಿ ಕೆಲವುಲೇರು ನಮ್ಮ ರೆಬೆಲ್ ಸ್ಟಾರ್ ಇಪ್ಪು ವ್ಯತೆ ಸೂಪರ್ ಸ್ಟಾರ್ನಲ್ಲಿ ನೆಟ್ ಸಿನಿಮಾಡು ಇನಿ ರೈತೆಲ್ಲ ಸೂಪರ್ ಸ್ಟಾರ್ ಆವಡು ಸೂಪರ್ ಸ್ಟಾರ್ ಆದ ಈ ದೇಶದ ಬೆನ್ನೆಲುಬು ಅದು ನಮ್ಮ ದೇಶದ ಬೆನ್ನೆಲುಬು ರೈತೆ ಸುಕೊಟ್ಟಿತ್ತಂಡ ರೈತ ಕಿಸಾನ್ ನಂದು ಹಿಂದಿಡು ರೈತ ಏನು ಬಂದದ್ದು ಕನ್ನಡಡು ಬೊಕ್ಕ ಕೃಷಿಗೆ ನೋಂಡ ಅವು ಸಂಸ್ಕೃತ ಶಬ್ದ ಈ ರೀತಿ ರೈತೆ ಈ ದೇಶದ ಬೆನ್ನೆಲುಬು. ಕೆಲ ಜನ ಪಾತ್ರ ನೋಡಿ ದೇಶಗೂ ನಮ್ಮ ಒಂದು ಸಂಪತ್ತು ಅದು ಎಂಚ ಪರಿವರ್ತನೆ ಆಪಣೆ ನಮ್ಮದೆಲ್ಲ ಟ್ಯಾಕ್ಸ್ ಪೋಪುಂಡು ತೆರಿಗೆ ಪೋಪುಂಡು ಸರ್ಕಾರಗೂ ಇನ್ನಿದು ಬಜೆಟ್ 5% ತೆರಿಗೆ 1 ಕಿಲೋ ಬಜೆಟ್ ಏತ ಅನ್ಕು ಕುಡ್ಸಲಿ 500 ರೂಪಾಯಿಗೆ ಬಜೆ ಮಾರಂಡ ಏತ ತೆರಿಗೆ ಪೋಪುಣ ಐನ ನಿಗಲೇ ಕುಡ್ಸಲೆ ಒಂಜಿ ದೇಶದ ಸಂಪತ್ತ ಅದಿನಿ ರೈತೆ ಈ ದೇಶಡು ಬದುಕೋಡುದಿತ್ತಂಡ ನಮ್ಮ ಬದುಕನ ನಮ್ಮ ಗಟ್ಟಿ ಮಲ್ಪಡು ಇಂಚಿನ ಸಂಸ್ಥೆಲೇನು ಪ್ರಾರಂಭ ಮಾಡ್ತದೆ ನಮ್ಮ ಬದುಕನೇ ನಮ್ಮ ಕಟ್ಟುನಂಚಿನ ಯೋಗ ಭಾಗ್ಯವು ನಮ್ಮ ಪಾತ್ರ ರಾವಡು ಪಣ್ಣದು ಇನಿ ಕುಸುಮಾದೇರರು ಆ ಮುಳ್ಳುದ ಹಾಸಿಗೆ ಪೋಂದುಲ್ಲೇರಿಂದಲ ಪಣ್ಣೊಲಿ ಆರ್ನ ಮುಳ್ಳುದ ಹಾಸಿಗೆ ಕುಸುಮದ ಹಾಸಿಗೆ ಅದು ಪರಿವರ್ತನೆ ಆವಡು ಅಂತ ಪ್ರಾರ್ಥನೆ ಮಾಡ್ತಂದು ನಮ್ಮ ಮಾತೇರನೆಲ್ಲ ಒಂದೊಂತೆ ಉತ್ಪತ್ತಿದ ಭಾಗನು ಆರ್ನ ಸಂಸ್ಥೆ ಹಿಡಿದಿದೆ ಈ ಸಂಸ್ಥೆಯನ್ನು ಬುಳೆಪವನಂಚಿನ ಆ ಸತ್ಕೀರ್ತಿಡ್ ನಮ್ಮ ಮಾತಾಡ ರೈತರ ಪಾತ್ರ ಹಾಕಂದು ವಿನಂತಿ ಮಾಡ್ತಂದು ಎಡ್ಡೆ ಅವಕಾಶವನ್ನು ಕೊರಿಯರು ಅರೆ ನಾನು ಮುರಾಣಿ ಇಂಚಿ ದುಂಬು ಸರಿ ತೂವೊಂದುಲ್ಲೆ ಎಡ್ಡೆ ಚಟುವಟಿಕೆ ಕೆಲಸ ಮಲ್ಪೇರು ಎಡ್ಡೆ ರೈತರನ್ನ ಕಷ್ಟ ಸುಖಕ್ಕಾರು ಖಂಡಿತವಾದಲ್ಲ ಪಾಲ್ದಾರ ಆಪೇರು ಪಣ್ಣೊಂದು ಮಸ್ತ್ ಪಾತಿರಂಚಿನ ಸಂದರ್ಭತ್ತೆ ಇತ್ತೇನೆ ಶೇರ್ ಸರ್ಟಿಫಿಕೇಟ್ ನೀವು ಜೊತೆ ನೋಡು ಮಾತಿರಲ್ಲ ಈಗ ಭಾರಿ ಪೂರ್ವದ ವ್ಯವಸ್ಥೆ ಏನು ಮಲ್ತಿದ್ದೇವೆ ಶೇರ್ ಸರ್ಟಿಫಿಕೇಟ್ಗೆ ಬರ್ಪಣೆ ದುಂಬೆ ನಂಗೆ ಕೊಂಚ ID ಕಾರ್ಡ್ ಕೊಡ್ದೇರಿ ID ಕಾರ್ಡನ್ನು ಕೊಡ್ದು ಶೇರ್ ಸರ್ಟಿಫಿಕೇಟ್ ದೀವನ್ಲಿ ಅದಕ್ಕೆ ಖಂಡಿತವಾದಲ್ಲ ಶೇರ್ ಸರ್ಟಿಫಿಕೇಟ್ಗೆ ಒಂಜಿತನ ಮೌಲ್ಯವರ್ಧನೆ ಅದು ನಂಕ್ಲ ಪಾಲು ಮುನಾಪೆ ಬರ್ಪಣಂಚಿನ ಯೋಗ ಭಾಗ್ಯ ಬರಡನ್ನು ಪ್ರಾರ್ಥನೆ ಮಾಡ್ತಂದು ಅವಕಾಶಕ್ಕೂ ಹೊಂದಿಸ್ಕೊಂಡು ಮಾನಸ ಗಂಗಾ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಇಲ್ಲಿ ಬಂದಿರ್ತೇನೆ. ನಾನು ನಮ್ಮ ಸಂಸ್ಥೆಯ ಬಗ್ಗೆ ಮತ್ತು ನಮ್ಮ ಸಂಸ್ಥೆ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ತೆಂಗು ರೈತ ಉತ್ಪಾದಕರ ಕಂಪನಿಯೊಂದಿಗೆ ಒಂದು ಒಡಂಬಡಿಕೆ ಮಾಡಿಕೊಂಡಿದ್ದೇವೆ. ಅದರ ಪ್ರಕಾರ ನಾನಿಲ್ಲಿ ಬಂದು ಸೇರಿದ್ದೇನೆ. ನಾನು ನಮ್ಮ ಸಂಸ್ಥೆಯ ಬಗ್ಗೆ ಒಂದು ಕಿರು ಪರಿಚಯ ಮತ್ತು ನಮ್ಮ ಸಂಸ್ಥೆಯಿಂದ ಮಾರಾಟ ಮಾಡುವಂಥ ಉತ್ಪನ್ನಗಳ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಬೋದಷ್ಟೇ. ಅದು ನಿಖರ ಮಾಹಿತಿ ಗೊತ್ತಾಗಬೇಕಿದ್ರೆ ನಮ್ಮ ಅಲ್ಲಿ ಸ್ಟಾಲ್ ಉಂಟು, ಅಲ್ಲಿ ವಿಸಿಟಿಂಗ್ ಕಾರ್ಡ್ ಉಂಟು, ಅದರಲ್ಲಿ ಇರುವ ನಮ್ಮ ಸ್ಟಾಫ್ಗಳು ಡೀಟೇಲ್ಸ್ ಹೇಳ್ತಾರೆ. ಕರೆಕ್ಟ್ ಮಾಹಿತಿ ಅಂತ ಹೇಳಿ ನನಗೆ ಹೇಳಲಿಕ್ಕಾಗಲ್ಲ, ಆದರೂ ನಾನು ಅದರ CEO ಆಗಿ ಸ್ವಲ್ಪ ನಮ್ಮಲ್ಲಿ ಏನೆಲ್ಲ ಸಿಗ್ತದೆ ಅದರ ಬಗ್ಗೆ ಸಣ್ಣ ಒಂದು ಮಾತು ಹೇಳ್ಬೋದಷ್ಟೇ. ನಮ್ಮದು ಸೊಸೈಟಿ ಮಾನಸ ಗಂಗಾ ಸಹಕಾರ ಸಂಘ ಅಂತ ಹೇಳಿದರೆ 2017ರಲ್ಲಿ ಪ್ರಾರಂಭವಾದ ಒಂದು ಸಂಸ್ಥೆ. ಅದು ಈಗ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ತನ್ನ ಕಾರ್ಯವ್ಯಾಪ್ತಿಯನ್ನು ಹೊಂದಿರುತ್ತದೆ. ನಮಗೆ ಉಪ್ಪಿನಂಗಡಿಯಲ್ಲಿ ಮತ್ತು ಈಶ್ವರಮಂಗಲ ಮತ್ತು ದರ್ಬೆಯಲ್ಲಿ ಶಾಖೆ ಇದೆ. ಇದೆಲ್ಲ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಉಂಟು. ನಮ್ಮದು ಬ್ಯಾಂಕಿಂಗ್ ಕ್ಷೇತ್ರ ಆದರೂ ನಾವೊಂದು ಸಣ್ಣ ರೀತಿಯಲ್ಲಿ ಕೃಷಿಕರಿಗೆ ಏನಾದರೂ ನಮ್ಮಿಂದ ಮಾಡಲಿಕ್ಕೆ ಆಗ್ತದಾ ಅಂತ ಹೇಳುವ ರೀತಿಯಲ್ಲಿ ನಾವೊಂದು ಸಂಸ್ಥೆಯನ್ನು ಬೇರೊಂದು ಸಂಸ್ಥೆಯನ್ನು ನೋಡಿ ಅದರ ಕಾರ್ಯವೈಖರಿತೆಯನ್ನೆಲ್ಲ ಅಧ್ಯಯನ ಮಾಡಿ ಪುತ್ತೂರಲ್ಲಿ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೇವೆ. ಎಂತೇಳಿದರೆ ಕ್ರೆಡಿಟ್ ಸಹಕಾರಿ ಸಂಸ್ಥೆ ಸೊಸೈಟಿ ಯಾವುದೇ ರೀತಿಯಲ್ಲಿಯೂ ಫ್ಯಾಕ್ಸ್ ಸೊಸೈಟಿ ಅಲ್ಲ, ನಮ್ಮದು ಕ್ರೆಡಿಟ್ ಸೊಸೈಟಿ. ಅದು ಇಂಥ ಫೀಲ್ಡ್ಗೆ ಇಳಿಯೋದು ಕಡಿಮೆ. ಆದರೆ ನಾವೊಂದು ಕ್ರೆಡಿಟ್ ಸೊಸೈಟಿ ಆದರೂ ಕೃಷಿಕರಿಗೆ ನಮ್ಮಿಂದ ಏನಾದರೂ ಸಿಗುವಂಥದ್ದಿದ್ದರೆ ಅದೊಂದು ಸಿಗಲಿ ಅಂತ ಒಂದು ಆಶಯದಿಂದ ನಮ್ಮ ಸಂಸ್ಥೆಯ ನಮ್ಮ PRO ಇದ್ದಾರೆ ವಿಜಯಕುಮಾರ್ ಅಂತೇಳಿ, ಅವರು ಮತ್ತು ನಮ್ಮ ಅಧ್ಯಕ್ಷರು ಹಾಗೂ ಸಂಘದ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ನಾವೊಂದು ಶಿರ್ಸಿ ಕಡೆ ಅಲ್ಲಿ TSS ಅಂತೇಳಿ ಒಂದು ತೋಟಗಾರ ಸೊಸೈಟಿ ಉಂಟು, ಒಳ್ಳೆ ಇಂಪ್ರೂವ್ಡ್ ಆದ ಸೊಸೈಟಿ. ಅದರ ಬಗ್ಗೆ ಒಂದು ಸಣ್ಣ ಅಂಶ ಅವರಿಂದ ಕಲಿತುಕೊಂಡು ಬಂದು ಅದರ ಒಂದು ಸಣ್ಣ ಪ್ರಯೋಗ ನಾವು ಪುತ್ತೂರಲ್ಲಿ ಮಾಡಿಕೊಂಡಿದ್ದೇವೆ. ಅದೇನಂತ ಹೇಳಿದರೆ ನಮ್ಮ ಸಂಸ್ಥೆಯಿಂದ ಅದುವೇ ಕೃಷಿಕರಿಗೆ ಮಿತ ದರದಲ್ಲಿ ಗೊಬ್ಬರವನ್ನು, ಅದು ರಾಸಾಯನಿಕ ಇರಲಿ ಸಾವಯವ ಇರಲಿ ಕೀಟನಾಶಕ ಇರಲಿ ಯಾವುದೇ ಗೊಬ್ಬರವನ್ನು ಮಿತ ದರದಲ್ಲಿ ಉಳಿದ ಪ್ರೈವೇಟ್ ಮಾರುವುದಕ್ಕಿಂತ ಸ್ವಲ್ಪ ಕಡಿಮೆ ದರದಲ್ಲಿ ನಮ್ಮಲ್ಲಿ ಲಭ್ಯ ಇರ್ತದೆ. ನಾವೀಗ ರಾಸಾಯನಿಕ ಎಲ್ಲದರಲ್ಲಿ ಮಾಡ್ತಾರೆ, ಅದೇ ನಮ್ಮಲ್ಲಿ ರಾಸಾಯನಿಕ ಮಾಡ್ತಾರೆ. ಆದರೆ ನಾವು ಹೆಚ್ಚು ಇಂಪಾರ್ಟೆನ್ಸ್ ಸಾವಯವಕ್ಕೆ ಕೊಟ್ಟಿದ್ದೇವೆ. ಸಾವಯವ ಅಂತ ಹೇಳಿದರೆ ಇಲ್ಲಿ TSSನವ್ರದ್ದು ಗ್ರೀನ್ ಗೋಲ್ಡ್ ಅಂತ ಒಂದೊಳ್ಳೆ ಪ್ರಾಡಕ್ಟ್, ಅದು ಅವರೇ ತಯಾರಿಸಿದ ಪ್ರಾಡಕ್ಟ್. ಅದರಿಂದ ನಮ್ಮ ಈಗ ಇಲ್ಲಿ ಇರೋದೆಲ್ಲರೂ
ತೆಂಗು ಬೆಳೆಗಾರಲ್ಲ, ಅದರಲ್ಲಿ ಅಡಿಕೆ, ಕಾಳು ಮೆಣಸು ಈ ಥರ ಎಲ್ಲದರಲ್ಲಿ ಕೂಡ ಸೇರಿರುವವರೇ ಇರುವುದು. ಅಲ್ಲದೆ ತೆಂಗು ಮಾತ್ರ ಇಲ್ಲಿ ಬೆಳೆಸಿ ನಮಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆದ ಕಾರಣ ನೀವು ಅಡಿಕೆ, ಉಳಿದ ಬೆಳೆಗಳನ್ನು ಮಾಡಿ ನೀವು ಮುಂದೆ ಹೋಗ್ತಿದ್ದೀರಿ. ಆಗಿರುವಾಗ ನಮ್ಮ ಈ TSS ಶಿರ್ಸಿ ಅವ್ರದ್ದು TSSನ ಗ್ರೀನ್ ಗೋಲ್ಡ್ ಅಂತ ಒಂದು ಸಾವಯವ ಗೊಬ್ಬರ ಇದೆ, ಉತ್ತಮ ಗೊಬ್ಬರ ಅದೊಂದು. ಸಾವಯವದಲ್ಲಿ ಅವರು ಅದನ್ನು ಯೂಸ್ ಮಾಡಿ ಅಂತೇಳಿದರೆ ಅಡಿಕೆಗೆ ಬರುವ ಎಲೆಚುಕ್ಕೆ ರೋಗಕ್ಕೆ ಈ ಗೊಬ್ಬರ ಒಳ್ಳೆ ಉಪಯುಕ್ತ ಅಂತೇಳಿ ಯೂಸ್ ಮಾಡಿದವರು ನಮ್ಮ ಹತ್ರ ಹೇಳಿದ್ದಾರೆ. ಅದು ಯೂಸ್ ಮಾಡಿ ನನ್ನ ಅಡಿಕೆಯ ಎಲೆಚುಕ್ಕ ರೋಗ ಕಡಿಮೆ ಆಗಿದೆ, ಅದು ಒಳ್ಳೆಯ ಒಂದು ಸಾವಯವ ಗೊಬ್ಬರ ಅಂತ ನಮ್ಮ ಹತ್ರ ಹೇಳಿದವರಿದ್ದಾರೆ. ಅದೇ ರೀತಿ TSSನವರ ಡೋಲೋಮೈಟ್ ಸುಣ್ಣ, ಕೃಷಿ ಸುಣ್ಣ, ಅದು ಕೂಡ ಒಂದೊಳ್ಳೆ ಮೇಡಮ್ ಹೇಳಿದರು ಸುಣ್ಣ ಯಾವ ರೀತಿಯಲ್ಲಿ ಯಾವ ಟೈಮಲ್ಲಿ ಯೂಸ್ ಮಾಡಬೇಕಂತ. ಆ ಸುಣ್ಣ ಡೋಲೋಮೈಟ್ ಅಂತ ಹೇಳಿದ ಒಳ್ಳೆಯ ಸುಣ್ಣ, ಕೃಷಿ ಸುಣ್ಣ, ಅದು ನಮ್ಮಲ್ಲಿ ಲಭ್ಯವಿದೆ. ಅದೇ ರೀತಿ ಹರಳಿಂಡಿ, ಬೇವಿನ ಹಿಂಡಿ ಮೇಡಮ್ ಹೇಳಿದ್ರು ಬೇರಿಗೆಲ್ಲ ಒಳ್ಳೆಯದು, ಅದು ಕೂಡ ನಮ್ಮಲ್ಲಿ ಲಭ್ಯವಿರ್ತದೆ. ಅದು ಎಷ್ಟೆಷ್ಟು ಕಂಟೆಂಟ್ ಆಗಬೇಕಂತ ಹೇಳಿದರೆ ನೀವು ನಮ್ಮ ಸಂಸ್ಥೆ ನಮ್ಮದು ದರ್ಬೆಯಲ್ಲಿ ಉಂಟು, ಅಲ್ಲಿಗೆ ಬಂದರೆ ಅದರ ಡೀಟೇಲ್ಸ್ ಎಲ್ಲ ಅವರು ಹೇಳ್ತಾರೆ. ಮತ್ತು ಏನಾದರೂ ಅಗತ್ಯ ಇದ್ದರೆ ನಮ್ಮದು ವಿಸಿಟಿಂಗ್ ಕಾರ್ಡ್ ಉಂಟು, ಅದರಲ್ಲಿ ನಂಬರ್ ಇದೆ, ಅದರಲ್ಲಿ ಕಾಲ್ ಮಾಡಿದರು ನಮ್ಮ ಸಾರ್ ಇದ್ದಾರೆ ವಿಜಯಕುಮಾರ್ ಅಂತೇಳಿ, ಅವರ ಹತ್ರ ಎನಿ ಟೈಮ್ ನೈಟ್ ಆದರೂ ಪರವಾಗಿಲ್ಲ, ಬೆಳಿಗ್ಗೆ ಆದರೂ ಪರವಾಗಿಲ್ಲ, ಎನಿ ಟೈಮ್ ಕಾಲ್ ಮಾಡಿದರು. ಅವರಿಗೆ ಕೃಷಿಯ ಬಗ್ಗೆ ತುಂಬ ಆಸಕ್ತಿ, ಅವರು ಕೇಳಿದರೆ ಅದಕ್ಕೆ ಸರಿಯಾದ ಮಾಹಿತಿ ನಿಮಗೆ ನೀಡ್ತಾರೆ. ಅದಲ್ಲದೆ ನಿಸರ್ಗ ಕೋಕೋ ಆರ್ಗ್ಯಾನಿಕ್ ಪ್ರಾಡಕ್ಟ್ ಒಂದು ಉಂಟು, ಅದು ಕೂಡ ಭಾರಿ ಒಳ್ಳೆ ಪ್ರಾಡಕ್ಟ್. ಮತ್ತೊಂದು ಸ್ವರ್ಗ ಸಾರ ಅಂತೇಳಿ, ಈ ನಿಸರ್ಗ ಕೋಕೋ ಆರ್ಗ್ಯಾನಿಕ್ ಮತ್ತು ಅದೊಂದು 2 kg ಮತ್ತು ಇದೊಂದು ಸ್ವರ್ಗ ಸಾರ ಅಂತೇಳಿ ಒಂದು ಸಾವಯವ ಗೊಬ್ಬರ ಉಂಟು, ಅದು 1 kg ಮಿಕ್ಸ್ ಮಾಡಿ ನಮ್ಮ ಈ ಗಿಡಕ್ಕೆ ಅಡಿಕೆ ಗಿಡಕ್ಕೆ ಹಾಕಿದಲ್ಲಿ ನೀರು, ಈಗಿನ ಮಳೆ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ, ಇನ್ನು ಮುಂದೆ ಹೋದರೆ ನೀರಿನ ಅಭಾವ ಬರ್ಬೋದು. ಮುಂದೆ ನಮಗೆ ನೀರಿನ ಅಭಾವ ಬಂದಲ್ಲಿ ಈ ಗೊಬ್ಬರವನ್ನು ಯೂಸ್ ಮಾಡಿದಲ್ಲಿ ಕಡಿಮೆ ನೀರಿನಲ್ಲಿ ನಮಗೆ ಅದು ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಉಂಟು ಈ ಗೊಬ್ಬರಕ್ಕೆ. ಆದ ಕಾರಣ ಈ ಸ್ವರ್ಗ ಸಾರ ಮತ್ತೊಂದು ನಿಸರ್ಗ ಕೊಕ್ಕೋ ಪ್ರಾಡಕ್ಟ್ ಅಂತ ಒಳ್ಳೆ ಉಂಟು, ಅದೆರಡನ್ನು ಯೂಸ್ ಮಾಡಿ ಗಿಡಕ್ಕೆ ಯೂಸ್ ಮಾಡಿದರೆ ಖಂಡಿತವಾಗಿ ಒಳ್ಳೆ ನೀರು ಕಡಿಮೆ ಇರುವವರಿಗೆ ಆ ಗೊಬ್ಬರ ಯೂಸ್ ಮಾಡ್ಬೋದು. ಬೇರೆ ಗೊಬ್ಬರ ಯೂಸ್ ಮಾಡೋ ಅಗತ್ಯ ಬರೋದಿಲ್ಲ ಅಂತ ಅದನ್ನು ಯೂಸ್ ಮಾಡಿದವರು, ಇಲ್ಲಿ ಅಲ್ಲ, ಪುತ್ತೂರಲ್ಲ, ಉಡುಪಿ ಜಿಲ್ಲೆಯಲ್ಲಿ ಯೂಸ್ ಮಾಡಿದವರು ಹೇಳಿದ್ದಾರೆ, ಅದೊಂದು ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಅಂತ ಹೇಳಿದವರು ಇದ್ದಾರೆ. ಅದೇ ರೀತಿ ನಮ್ಮಲ್ಲಿ ಈಗ ನಾವೊಂದು ಒಡಂಬಡಿಕೆ ಮಾಡಿಕೊಂಡಿದ್ದೇವೆ ದಕ್ಷಿಣ ಕನ್ನಡ ಜಿಲ್ಲಾ ರೈತ ಉತ್ಪಾದಕರ ಕಂಪನಿಯೊಂದಿಗೆ. ಅದೇನಂತೇಳಿದರೆ ಅವರ ಈಗ ದಕ್ಷಿಣ ಕನ್ನಡ ಜಿಲ್ಲಾ ರೈತ ಉತ್ಪಾದಕರ ಮೆಂಬರ್ಸಿಗೆ ಅವರು ಹೇಳಿದರು 14,000ಕ್ಕಿಂತ ಹೆಚ್ಚು ರೈತರ್ಸ್ ಇದ್ದಾರೆ ನಮ್ಮಲ್ಲಿ ಮೆಂಬರ್ಸ್ ಆದವರು, ಅವರಿಗೆ ನಮ್ಮ ಮುಖಾಂತರ ಮಾನಸಂಗ ಸಹಕಾರ ಸಂಘದ ಮುಖಾಂತರ ಸಾಲ ಸೌಲಭ್ಯವನ್ನು ಅದು ಕ್ಷಿಪ್ರಗತಿಯಲ್ಲಿ, ಯಾಕೆ ಅಂತೇಳಿದ್ರೆ ನಮ್ಮ ಇಲ್ಲಿ ಪುತ್ತೂರಿಗೆ ಉಪ್ಪಿನಂಗಡಿ ಈಶ್ವರಮಂಗಲ ಬ್ರಾಂಚಿಗೆ ಬರಬೇಕಂತೇನಿಲ್ಲ, ಅವರದ್ದು ಎಲ್ಲ ಕಡೆ ಶಾಖೆ ಉಂಟು. ಇವಾಗಲೇ ಪಂಜ, ಕಡಬ, ಬೆಳ್ತಂಗಡಿ ಎಲ್ಲ ಓಪನ್ ಆಗಿದೆ ಅಂತ ಹೇಳಿದರು. ಅಲ್ಲಿ ನೀವು ಬಂದು ನಿಮ್ಮದು ಈಗ ಪುತ್ತೂರಲ್ಲಿ ಕೊಟ್ಟರು ಆಗ್ತದೆ, ಎಲ್ಲಿ ಅವರ ಶಾಖೆಯಲ್ಲಿ ಕೊಟ್ಟರು ನಮ್ಮಲ್ಲಿಂದ ಸಾಲ ಸೌಲಭ್ಯ ಮೊದಲೇ 10 ಲಕ್ಷ 20 ಲಕ್ಷ ಕೊಡಲಿಕ್ಕೆ ಆಗೋದಿಲ್ಲ, ಅದು ಪ್ರೋಸೆಸ್ ನೋಡಿ ಹೇಗೆ ಅಂತೇಳಿ. ಆದರೂ ಆದಷ್ಟು ಬೇಗ, ತುಂಬ ಡಿಲೇ ಮಾಡೋದು ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ 1 ತಿಂಗಳು 2 ತಿಂಗಳು 3 ತಿಂಗಳೆಲ್ಲ ಮಾಡ್ತಾರೆ, ಅಷ್ಟೆಲ್ಲ ಡಿಲೇ ಮಾಡೋದಿಲ್ಲ. ಅಟ್ಲೀಸ್ಟ್ 1 ವೀಕಲ್ಲಿ ಆದರೂ ನಿಮಗೆ ಮಾಡಿ ಮುಗಿಸೋ ಒಂದು ಗ್ಯಾರಂಟಿ ನಾನು ಕೊಡ್ತೇನೆ. ಮತ್ತು ನಮ್ಮಲ್ಲಿ ಬೆಂಗಳೂರವರ ಬಾಲಸುಬ್ರಹ್ಮಣ್ಯ ಭಟ್ ಅಂತ ಅವರದ್ದು ಡಬಲ್ ಲಾಕ್ ಸಿಸ್ಟಮನ್ನು ದೋಟಿ ಉಂಟು, ಫೈಬರ್ ದೋಟಿ, ಅದು ಇಲ್ಲಿ ನಾವೀಗ ಅಧಿಕೃತ ಮಾರಾಟಗಾರ ಆಗಿದ್ದೇವೆ ಪುತ್ತೂರಲ್ಲಿ. ಅದು 45 ಫೀಟಿದ್ದು, 60 ಫೀಟಿದ್ದು, 70 ಫೀಟಿದ್ದು ದೋಟಿ ಉಂಟು. ಅದಕ್ಕೆ ಸಹ ಒಂದು 33,000ದಿಂದ 77,000 ತನಕ ರೇಟ್ ಉಂಟು. ಅದಕ್ಕೆ ಸಬ್ಸಿಡಿ ಏನೋ ಉಂಟಂತೆ, ಅದೆಲ್ಲ ನಿಮಗೆ ಬೇಕಂತಿದ್ರೆ ಅಲ್ಲಿ ಉಂಟೀಗ, ಪ್ರದರ್ಶನಕ್ಕುಂಟು, ಮಾರಾಟಕ್ಕೆ ಸಹ ಉಂಟು, ಬೇಕಿದ್ರೆ ಪರ್ಚೇಸ್ ಮಾಡ್ಬೋದು. ಬೇರೆ ಅದೇ ಇಲ್ಲಿ ಇಷ್ಟೆಲ್ಲ ಮಾತಾಡಲಿಕ್ಕೆ ಅವಕಾಶ ಕೊಟ್ಟದಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲಾ ರೈತ ಉತ್ಪಾದಕರ ಸಹಕಾರ ಕಂಪನಿಗೆ ಅವಕಾಶ ನೀಡಿದ್ದಕ್ಕಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಇದುವರೆಗೆ ನಮಗೆ ರೈತರು ತೆಂಗು ರೈತರು ಅಂತಲೇ ಮಾಡಿರುವಂಥ ಕೇವಲ 4 ತೆಂಗಿನ ಮರ ಇದ್ದರೂ ಕೂಡ ಒಬ್ಬ ತೆಂಗು ರೈತ ಮಾಡುವಂಥ ತೆಂಗು ರೈತರನ್ನಾಗಿ ಮಾಡಿ ನಾವು ಒಂದು 2 ವರ್ಷ ಆಗಿ, ಈಗ ಮೊನ್ನೆ ತನಕ 2 ವರ್ಷ ಯಶಸ್ವಿಯಾಗಿ ನಾವು ಸಂಸ್ಥೆಯನ್ನು ಮುನ್ನಡೆಸಿಕೊಂಡು ಬಂದಿದ್ದೇವೆ. ಅದಕ್ಕೆಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ 14,000 ರೈತರೇ ನಮಗೆ ಕಾರಣ. ಮತ್ತು ನಾವು ದೇಶದಲ್ಲೇ ಕೂಡ ಇಷ್ಟು 14,000 ರೈತರಾಗಿರುವಂಥ ಸಂಸ್ಥೆ ಅಂದರೆ ಇದೇ ದಕ್ಷಿಣ ಕನ್ನಡ ಜಿಲ್ಲೆ ತೆಂಗು ರೈತ ಸಂಸ್ಥೆ ಅಂತ ಹೇಳೋಕ್ಕೆ ತುಂಬ ಹೆಮ್ಮೆ ಆಗ್ತಿದೆ. ಮತ್ತು ನಮಗೆ ಇದುವರೆಗೆ ಸಪೋರ್ಟ್ ಆಗಿರುವಂಥ ಪ್ರತಿಯೊಂದು ತೆಂಗು ರೈತರು
ಎಲ್ಲಿ ಹೋದರೂ ಕೂಡ ನಾನೊಬ್ಬ ತೆಂಗು ಕೃಷಿಕ ಅಂತೇಳಿ ನನಗೆ ಒಂದು ಅವತ್ತು ನಮ್ಮ ಎಲ್ಲ ಸಿಬ್ಬಂದಿಗಳು ಮನೆಗೆ ತೆರಳಿ ಅವರ ಪ್ರತಿಯೊಂದು ಅವರ ಎಲ್ಲ ಮನೆಯಲ್ಲಿ ಏನೇನು ತೆಂಗಿನ ಮರ ಯಾವ ರೀತಿ ಬೆಳೀತಾರೆ, ತೆಂಗಿಗೆ ಏನೇನು ಕೃಷಿಯನ್ನು ಯಾವ ರೀತಿ ಮಾಡ್ಬೋದು ಸಲಹೆ ಕೊಟ್ಟು ನಮಗೆ ಬೆನ್ನೆಲುಬಾಗಿ ನಿಂತಿರೋರು ತೆಂಗು ರೈತರು. ಅದೇ ರೀತಿ ಈಗ ನಮಗೆ ನಮ್ಮದೀಗ ಒಂದು 5 ಪಂಚಕಲ್ಪ ಯೋಜನೆಯನ್ನು ಮೊನ್ನೆ ಸ್ಟಾರ್ಟ್ ಮಾಡಿದ್ದೇವೆ. ಅದರಲ್ಲಿ ಪಂಚಕಲ್ಪ ಯೋಜನೆ ಸ್ಟಾರ್ಟ್ ಮಾಡಿದೆ. ಅದರಲ್ಲಿ ಕೂಡ ಕಲ್ಪರಸ ಯೋಜನೆ ಈಗಾಗಲೇ ನಾವು ಅದರ ಎಲ್ಲ ಪ್ರೊಸೆಸಿಂಗಲ್ಲಿ ಸ್ಟಾರ್ಟ್ ಆಗಿದೆ. ದೊಡ್ಡ ತೋಟದಲ್ಲಿ ಅದಕ್ಕೆ ಬಿಲ್ಡಿಂಗ್ ಕೂಡ ರೆಡಿಯಾಗಿದೆ. ಇನ್ನೇನು ಲೈಸೆನ್ಸ್ಗೆ ಸ್ವಲ್ಪ ಆಜುಬಾಜುಯಲ್ಲಿ ನಡೀತಾ ಇದೆ. ಮತ್ತು ತೆಂಗಿನಕಾಯಿ ಖರೀದಿಯನ್ನು ಕೂಡ ಈಗ ನಮ್ಮದು ಚೌತಿಗಾಗುವಾಗ ನಾವೊಂದು ಕಡೆ ಸ್ಟಾರ್ಟ್ ಮಾಡುವಾಗ ಮುಖಾಂತರ ಈಗ ಶುರು ಮಾಡ್ತಿದ್ದೇವೆ ನಾವು ತೆಂಗಿನಕಾಯಿ ಖರೀದಿಯನ್ನು. ಮತ್ತು ಈಗ ಅದಕ್ಕಾಗಲೇ ಗೋಡನ್ಗಳು ಮತ್ತು ತೆಂಗಿನಕಾಯಿಯನ್ನು ಮೌಲ್ಯವರ್ಧನೆ ಮಾಡಿ ತೆಂಗಿಗೆ ಒಂದು ಉತ್ತಮ ಬೆಲೆಯನ್ನು ರೈತರಿಗೆ ಕೊಡುವಂಥ ಉದ್ದೇಶವೇ ನಮ್ಮ ಸಂಸ್ಥೆಯ ಉದ್ದೇಶ ಆಗಿದೆ. ಅದೇ ರೀತಿ ಈಗ ನಾವು ಕಲ್ಪ ಸಮೃದ್ಧಿ ಯೋಜನೆ ಅದನ್ನು ಕೂಡ ಹಾಗೆ ನಾವು ಬೇರೆ ಬ್ಯಾಂಕ್ಗಳಿಂದ ಸಾಲ ತೆಗೆಯುವ ಬದಲು ನಮ್ಮ ರೈತರಿಂದಲೇ ನಾವು ಠೇವಣಿ ಇಟ್ಟ ಮೂಲಕ ಉತ್ತಮ ಅವರಿಗೆ ಬಡ್ಡಿಯನ್ನು ಕೊಟ್ಟು ಯಾವ ರೀತಿ ಕೊಡ್ಬೋದು ಅನ್ನುವಂಥ ಕೂಡ ನಾವು ತೋರಿಸಿಕೊಡ್ತೇವೆ. ನಮಗೆ ಸಂಸ್ಥೆಯಲ್ಲಿ ಈಗ ತೆಂಗಿನಕಾಯಿಯನ್ನು ಮೌಲ್ಯವರ್ಧನೆ ಮಾಡಿದ ಕೂಡಲೇ ಎಷ್ಟೋ ಪರ್ಸೆಂಟೇಜ್ ಅದರಲ್ಲಿ 12% ರೈತರಿಗೆ ನೇರವಾಗಿ ಕೊಡುವಂಥದ್ದು. ನಾವು ಬೇರೆ ಬೇರೆ ಬ್ಯಾಂಕಿಗೆ ಹೋದರ ಪ್ರೊಸೀಜರ್ ಇರುವ ಬದಲಿಗೆ ನೇರವಾಗಿ ನಾವು ರೈತರಿಗೆ ಅದನ್ನೇ ಕೊಡುವಂಥದ್ದು ನಮ್ಮ ಉದ್ದೇಶ. ಮತ್ತು ಈಗ ನಾವಾಗಲೇ ಕಲ್ಪಸೇವೆ ನಿಮಗೆ ಈಗಾಗಲೇ ನಾವು ಇವರಿಗೆ ತೆಂಗಿನಕಾಯಿ ಕೀಳುವಂಥ ಕೂಡ ತುಂಬ ಸಮಸ್ಯೆ ಆಗಿದೆ. ಅದನ್ನು ಕೂಡ ನಾವು ಈಗ ನಾವೆಲ್ಲ ಮಾಡಿದಂಥ ನಮ್ಮ ಇವಾಗ ಅಲ್ಲಿ ಹೇಳಿದ್ದಾರೆ. ಅದನ್ನು ಕೂಡ ನಾವು ಫೋನ್ ಮಾಡಿದರೆ ನಮ್ಮ ಸಂಸ್ಥೆ ಎಲ್ಲ ಬ್ರಾಂಚ್ಗಳಿದ್ದಾವೆ, 6-7 ಬ್ರಾಂಚ್ ಇದೆ. ಇನ್ನು ಕೂಡ ಬ್ರಾಂಚ್ಗಳಾಗ್ತಾ ಇದೆ. ಆ ಶಾಖೆಗಳಿಗೆ ಹೋಗಿ ನಿಮಗೆ ಅಥವಾ ನಮ್ಮ ಟೋಲ್ ಫ್ರೀಗೆ ಫೋನ್ ಮಾಡಿದರೆ ನಿಮಗೆ ಬೆಳಿಗ್ಗೆ 9ರಿಂದ ಸಾಯಂಕಾಲ 5 ಗಂಟೆಯೊಳಗೆ ಮಾತಾಡ್ಬೋದು. ನಿಮಗೆ ಯಾವುದೇ ನಿಮಗೆ ಬೇಕಾದ ಭಾಷೆಗಳಲ್ಲಿ ಮಾತಾಡ್ಬೋದು. ಮತ್ತು ಇನ್ನದಲ್ಲದೆ ನಾವು ಈಗ ಇವರು ನಮ್ಮ ಮಾನಸಗಂಗಾ ಅಂದರೆ ಸುಮಾರು 100 ವರ್ಷದ ಇತಿಹಾಸ ಇರುವಂಥ TSS ಅವರ ಮಾನಸಗಂಗಾ ಸಂಸ್ಥೆಯೊಂದಿನ ಒಡಂಬಡಿಕೆಯಾಗಿ ಕೃಷಿ ಉತ್ಪನ್ನ ಸಲಕರಣೆಗಳು ಮತ್ತು ಫರ್ಟಿಲೈಸರ್ಗಳು ನಮ್ಮ ಸಾವಯವ ಕೃಷಿಗಳು ನಮ್ಮ ಬ್ರಾಂಚ್ಗಳಲ್ಲೇ ಇದೆ. ಮತ್ತು ನಿಮಗೆ ಸಣ್ಣ ಸಣ್ಣ ಲೋನುಗಳು 10 ಲಕ್ಷಕ್ಕಿಂತ ಒಳಗಡೆ ಇದ್ದರೆ ಅವರು ಕೊಡ್ತಾರೆ. ಅದು ಕೂಡ ನಮ್ಮ ಸಂಸ್ಥೆ ಬೇಗದ ಕ್ಷಿಪ್ರ ಗತಿಯಲ್ಲಿ ಕೊಡುವಂಥದ್ದು. ಮತ್ತು ನಿಮಗೆ ಯಾವುದಾದ್ರು ಒಳ್ಳೆ ಪ್ರಾಜೆಕ್ಟ್ ಮಾಡೋದಿದ್ದರೆ 100 ಕೋಟಿಯಷ್ಟು ಕೂಡ ನಿಮಗೆ ಸಾಲವನ್ನು ಒಳ್ಳೆ ಪ್ರಾಜೆಕ್ಟ್ ಮಾಡಿಕೊಟ್ರೆ ನಾವು ಒಳ್ಳೆ ನ್ಯಾಷನಲೈಸ್ ಬ್ಯಾಂಕಲ್ಲಿ ನಿಮಗೆ ಲೋನ್ ಮಾಡಿಕೊಡುವಂಥ ವ್ಯವಸ್ಥೆ ಕೂಡ ಮಾಡಿಕೊಡ್ತೇವೆ. ಅದಲ್ಲದೆ ನಮಗೆ ಇದುವರೆಗೆ ನಡೆದು ಬರಲಿಕ್ಕೆ ನಮಗೆ ತುಂಬ ರೈತರು ಸಹಕರಣೆ ಮತ್ತು ನಾವು ಬೇರೆ ಬೇರೆ ರಾಜ್ಯಗಳಿಗೆ ತೆರಳಿ ಮಾಹಿತಿಯನ್ನು ಪಡ್ಕೊಂಡು ನಮಗೆ ಈಗಾಗಲೇ ಇವರು KVK ಅವರು CPCR ಅವರು ತೋಟಗಾರಿಕೆ ಇಲಾಖೆ ಮತ್ತು ಕೃಷಿ ಇಲಾಖೆಯವರು ತುಂಬ ನಮಗೆ ಸಪೋರ್ಟ್ ಆಗಿದೆ. ಪ್ರತಿ ಅಧಿಕಾರಿಗಳು ಕೂಡ ಯಾವುದೇ ಹೊತ್ತಲ್ಲಿ ನಾವು ಫೋನ್ ಮಾಡಿದರೆ ತುಂಬ ಸಪೋರ್ಟ್ ಆಗಿದ್ದವರು ನಮಗೆಲ್ಲ ಈ ಇಲಾಖೆಗಳು. ಮತ್ತು ಎಲ್ಲಿ ಹೋದರೂ ಕೂಡ ನಮಗೆ ರೈತರು ತುಂಬ ಇದುವರೆಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಇದುವರೆಗೆ ಕೂಡ ನಾವು ಇದು ಬೆನ್ನೆಲುಬಾಗಿ ನಿಂತಿದ್ದಕ್ಕೆ ನಾವು ತುಂಬ ಎಲ್ಲ ರೈತರಿಗೆ ಆಭಾರಿಯಾಗಿದ್ದೇನೆ. ಮತ್ತು ನಮ್ಮ ಸಂಸ್ಥೆಯವರು ನೀವು ಯಾವ ರೀತಿಯಲ್ಲಿ ಯಾವಾಗ ಬೇಕಾದ್ರೂ ನಮ್ಮ ಹತ್ರ ಬಂದು ಸಂಪರ್ಕಿಸಿಕೊಂಡು ನಮ್ಮ ಪ್ರತಿ ಬ್ರಾಂಚ್ಗಳಲ್ಲಿ ಸಂಪರ್ಕಿಸಿಕೊಳ್ಬೋದು. ಅದೇ ರೀತಿ ನಮಗೆ ಈ ಸಂಪರ್ಕವನ್ನು ನಾವು ಇನ್ನೂ ಕೂಡ ನಮಗೆ ನೀವು ಸಪೋರ್ಟ್ ಮಾಡಿ ಅಂತ ಹೇಳಿ ಬಯಸುತ್ತಾ, ಇನ್ನು ಮುಂದಿನ ರೀತಿಯಲ್ಲಿ ಮೌಲ್ಯವರ್ಧನೆ ಮಾಡಿ ತೆಂಗಿನ ಬೆಲೆಯನ್ನು ನಾವು ಉತ್ತಮ ರೀತಿಯಲ್ಲಿ ಕೊಂಡೊಂದು ಒಳ್ಳೆಯ ರೀತಿಯಲ್ಲಿ ನಾವು ತಲುಪಿಸುವ ಒಂದು ಸಂಸ್ಥೆಯನ್ನೀಗ ಯಾವ ರೀತಿ ಕ್ಯಾಂಪ್ ಅಡಿಕೆಗಿದೆ ಅದೇ ರೀತಿ ತೆಂಗನ್ನು ಕೂಡ ನಾವು ಒಂದು ಒಳ್ಳೆಯ ರೀತಿಯಲ್ಲಿ ನಿಮ್ಮೆಲ್ಲವಾಗಿ ನಾವು ಸಹಕರಿಸುವ. ಮತ್ತು ಇನ್ನೊಂದೇನೆಂದರೆ ನಮ್ಮ ಸಂಸ್ಥೆಯಲ್ಲಿರುವಂಥ ಉದ್ಯೋಗ ಅವಕಾಶ ಸಿಕ್ಕಿದಾಗ ನಮ್ಮ ಸಂಸ್ಥೆಯ ರೈತರ ಮಕ್ಕಳಿಗೆ ಮೊದಲ ಆದ್ಯತೆ ಕೊಡ್ತಿದ್ದೇವೆ. ಅದು ಕೂಡ ನೇರವಾಗಿ ನಮ್ಮ ಸಂಸ್ಥೆಯ ಶಾಖೆಗಳಿಗೆ ಹೋಗಿ ನಮ್ಮಲ್ಲಿ ಯಾವಾಗ ಅದೆಲ್ಲ ಆನ್ಲೈನಲ್ಲಿ ಇರ್ತದೆ ಪ್ರೊಸೀಜರ್, ಅದಕ್ಕೆ ಬೇಕಾದಂಥ ಅವರ ಏನು ಇದಿದೆ ಯಾವುದು ಆ್ಯಟಿಟ್ಯೂಡ್ ಅಂದರೆ ಯಾವುದೇ ರೀತಿ ಅವರು ಇದೆ ಅದನ್ನು ಕೂಡ ನಾವು ನೋಡಿ ಅದಕ್ಕೆ ಬೇಕಾದ ಇದನ್ನು ಕೂಡ ಮಾಡ್ತೇವೆ. ಮತ್ತು ಹೊರಗಡೆ ಏನಿಲ್ಲ, ನಮ್ಮ ಸಂಸ್ಥೆಯಲ್ಲಿ ಯಾವುದೇ ಇವು ಬ್ರೋಕರ್ಗಳ ಇದು ಇರುವುದಿಲ್ಲ. ಡೈರೆಕ್ಟಾಗಿ ಸಂಸ್ಥೆಯಲ್ಲಿ ಏನು ಇದ್ದಿದೆ ಅಲ್ಲೇ ಬಂದು ಮಾತಾಡಿಕೊಂಡು ಎಕ್ಸಾಮ್ ಇದ್ದಾಗ ಎಕ್ಸಾಮಿನೇಷನ್ ಮಾಡಿಕೊಂಡು ಮತ್ತೆ ನೀವು ಉದ್ಯೋಗವನ್ನು ಗಿಟ್ಟಿಸ್ಕೊಳ್ಬೋದು. ನಮ್ಮ ಮೊದಲ ಆದ್ಯತೆ ನಮ್ಮ ಸಂಸ್ಥೆಯಲ್ಲಿ ಯಾರು ರೈತರಾಗಿದ್ದಾರೆ ಆ ರೈತರ ಮಕ್ಕಳಿಗೆ ಕೊಡುವಂಥ ಉದ್ಯೋಗ ಸೃಷ್ಟಿ, ಒಂದು 2000 ಉದ್ಯೋಗ ಸೃಷ್ಟಿಯನ್ನು ಕೊಡುವಂಥ ಭರವಸೆಯನ್ನು ಕೂಡ ನಾವು ಇಟ್ಟಿದ್ದೇವೆ. ಅದಕ್ಕೆ ನಿಮ್ಮೆಲ್ಲ ಸಹಕಾರ ಕೂಡ ಬೇಕು ಎಂದು ಹೇಳುತ್ತಾ ಮತ್ತು ಇಷ್ಟವರೆಗೆ ನಮಗೆ ಸಪೋರ್ಟ್ ಮಾಡಿದೆ ಕೂಡ ತುಂಬ ಧನ್ಯವಾದವನ್ನು ಹೇಳಿ ಎಲ್ಲ ರೈತರಿಗೆ ಕೂಡ ನಾನು ಆಭಾರಿಯಾಗಿ ವಂದಿಸ್ತಾ ಇದ್ದೇನೆ. ಧನ್ಯವಾದಗಳು. ಈ ನೆನಪಿನ ಕಾಣಿ ಕೂಡ ತೆಂಗಿನ ಗೆರಟೆಯಿಂದ ಮಾಡಿರುವಂಥದ್ದು, ತಾವು ಗಮನಿಸಿಕೊಳ್ಳಬೇಕು. ಶುಭ ಹಾರೈಕೆ ಮಾಡಿರುವಂಥ ಶ್ರೀ ಕಡಮಚಲ್ ಸುಭಾಷ್ ಶ್ರೀ ಅವರಿಗೆ ನೆನಪಿನ ಕಾಣಿಕೆ. ಮಾನಸಗಂಗಾ ಕರ್ಣಾಧಿಕಾರಿ ಪೂರ್ಣಿಮಾ ಎನ್ ಅವರಿಗೆ ನೆನಪಿನ ಕಾಣಿಕೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.